ಗುರುಗಣಾಧಿಪತಯೇ ನಮಃ. ಸೃಷ್ಟಿಗೊಡೆಯಲೆಂಬುದಾಡುವೆ ನಾನು ಸಾಷ್ಟಾಂಗ ವಂದನೆಯ ಮಾಡುವೆ ಪ್ರಭುವೇ. ಸೃಷ್ಟಿಗೋಡೆಯನೆಂದು ಕೊಂಡಾಡುವೆ ನಾನು ಸಾಷ್ಟಾಂಗ ವಂದನೆಯ ಮಾಡುವೆ. ಇಷ್ಟಾರ್ಥವರಗಳ ಬೇಡುವೆ ನಾನು ನಿಷ್ಠೆಂದು ಭಿನ್ನಭವ ಮಾಡುವೆ. ಇಷ್ಟಾರ್ಥವರಗಳ ಬೇಡುವೆ ನಾನು ನಿಷ್ಠೆಂದು ಭಿನ್ನಭವ ಮಾಡುವೆ. ಅನವರತವು ಪಾಲಿಸೆಂಬನು ದೇವ ಚಿನುಮಯಾತ್ಮಕ ಸರ್ವೋತ್ತಮ ನೀನೋ ಪ್ರಭುವೇ. ಪಾಲಿಸು ಯೋಗಮಾಯೆಯ ಸತ್ಯಶೋಧನೆ ತ್ಯಾಗ ಭಾವದೊಳೊದಗಿ ಚಿಂತಿಸೆ ಯೋಗಮಾಯ ಸತ್ಯಶೋಧನೆ ತ್ಯಾಗ ಭಾವದಳೊದಗಿ ಚಿಂತಿಸೆ ಭೋಗ ತೊರೆಯುತ್ತ ಬಾಲಯೇ ಸುವಿರಾಗಿಯಾಗೆ ಬಾಲಯೇ ಸುವಿರಾಗಿಯಾಗೆ ಯೋಗಮಾಯೆಯ ಸತ್ಯಶೋಧನೆ ಜಗವಿದು ಸೋಜಿಗ. ಇಲ್ಲಿ ಅಂಕೆ ಎನ್ನುವುದು ಕೇವಲ ಆ ಪರಲೋಕದಲ್ಲಿರುವಂತಹ ತಂದೆಗೆ. ಇದನ್ನು ಬದುಕಿನಲ್ಲಿ ಇದುವರೆಗೆ ಕಂಡುಕೊಂಡವ ನಾನು. 30 ವರ್ಷಗಳಂತಹ ಈ ಬದುಕಿನಲ್ಲಿ ನಾನು ನನ್ನತನವನ್ನು ಕಂಡುಕೊಳ್ಳಲು ಪ್ರಯತ್ನವನ್ನು ಪಟ್ಟದ್ದು. ನಜರೇತಿನಿಂದ ಬೆತ್ಲೆಹೇಮಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಅಬ್ರಹಾಮನ ವಂಶದವನಾದಂತಹ, ಅಬ್ರಹಾಮನ ನಂತರದ
14 ನಂತರದ 14 ನಂತರದ 14ನೆಯ ತಲೆಮಾರಿನ ಯೋಸೇಫನಿಗೆ ಮಹಾಮಾತೆ ಮರಿಯಳಲ್ಲಿ ಜನಿಸಿದಂತಹ ಕುವರ ನಾನು. ದೇವವಾಣಿಯಂತೆ ನನಗೆ ಯೇಸು ಎನ್ನುವಂತಹ ಅಭಿಧಾನವನ್ನು ಅವರಿಟ್ಟರು. ಆಗಲೇ ಅವರಿಗೆ ಆ ಒಂದು ಅಭಯಪ್ರಧಾನವಾದಂತಹ ಮಾತುಗಳು ಕೇಳಲ್ಪಟ್ಟಿತ್ತು. ಮುಂದಕ್ಕೆ ಈ ಪುತ್ರನಿಂದ ಜಗದ ಉದ್ಧಾರ ಕಾರ್ಯ ನಡೆಯಲಿಕ್ಕಿದೆ, ಅಲ್ಲಿಯವರೆಗೆ ಸಲಹಿರಿ. ಇಂತಹ ದೇವವಾಕ್ಯವನ್ನು ಒಳಗೊಂಡಂತಹ ಜನನದಿಂದ, ಮೂಡಣದಿಂದ ಬಂದಂತಹ ಜ್ಯೋತಿಷಿಗಳು ಹೆರೋದನಿಂದ ನನ್ನನ್ನು ಶೋಧಿಸಲ್ಪಟ್ಟಲು ಬಂದಾಗ ಅವರಿಗೆ ಸತ್ಯದರಿವಾಗಿ ಅವರು ಮತ್ತೆ ಹೆರೋದನ ಬಳಿ ಹೋಗಿ ಹೇಳಲಿಲ್ಲ. ಆದರೂ ಹೆರೋದನು ಸೇನೆಗೆ ಆಜ್ಞೆಯನ್ನಿತ್ತ ಬೆತ್ಲೆಹೇಮಿನಲ್ಲಿರುವಂತಹ ಯಾವುದೋ ಒಂದು ಗೋದಲಿಯಲ್ಲಿ ದೇವಸುತನೊಬ್ಬ ಜನಿಸಿದ್ದಾನಂತೆ, ಅವನನ್ನು ವಧಿಸಬೇಕು, ಅಥವಾ ಅಲ್ಲಿರುವ ಬೆತ್ಲೆಹೇಮಿನ ಎಲ್ಲ ಮಕ್ಕಳನ್ನು ವಧಿಸಿ. ಈ ರೀತಿಯ ಆಜ್ಞೆಯಾದಾಗ ಆ ಸೇನೆಗಳು ಮಾಡಿದ್ದಾದರೂ ಅದೇ ಕರ್ತವ್ಯ. ಮಕ್ಕಳನ್ನು ಕೊಲ್ಲುವಂತಹ ಹೀನ ಕೃತ್ಯವನ್ನವರೆಸಗಿದರು. ಈ ವಿಷಯವನ್ನು ಮೊದಲೇ ದೇವದೂತರಿಂದ ತಿಳಿದಂತಹ ನನ್ನ ತಂದೆ ಯೇಸೂಫ, ಮಹಾತಾಯಿ ಮರಿಯ ನನ್ನನ್ನು ಅವರ ಸೂಚನೆಯ ಪ್ರಕಾರವಾಗಿ ಐಗುಪ್ತಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸಾಮಾನ್ಯ ಜೀವನವನ್ನು ನಡೆಸಿ ಸಾಮಾನ್ಯ ರೀತಿಯಲ್ಲೇ ನನ್ನ ಬಾಲ್ಯದ ಬದುಕು ಕಳೆದು ಹೋಯಿತು. ಯೌವನಾವಸ್ಥೆಗೂ ನಾನು ಬಂದಾಯಿತು. ಈ ಹಂತಕ್ಕೆ ಬಂದು ಮುಟ್ಟಿದಾಗ ಜಗಸೋಜಿಗ ಎನ್ನುವುದು ಅರಿವಾದದ್ದು ಇಲ್ಲಿಯೇ. ವಿಸ್ಮಯದ ಈ ಜಗತ್ತಿನಲ್ಲಿ ಏನು ನಡೆಯುತ್ತದೆ, ಏನು ನಡೆಯಬಾರದು, ಅಥವಾ ಆಗಬೇಕಾದುದು ಏನು ಎನ್ನುವುದನ್ನು ನಿಶ್ಚಯಿಸಿಕೊಂಡಾಗ ಆಗಬೇಕಾದ ಕಾರ್ಯ ಬಹಳವಿದೆ. ಹಾಗಿದ್ದರೆ ಇದು ಹೇಗೆ ಸಾಧ್ಯ? ನನ್ನ ಜನನವೇ ಈ ರೀತಿಯಾಗಿ ಒಂದು ದೇವವಾಣಿಯಿಂದ ಆಗಿದೆ, ದೇವಾಂಶ ಸಂಭೂತನಾಗಿ ದೇವಸುತನೇ ಲೋಕಕ್ಕೆ ಜನಿಸಿದ್ದಾನೆ ಎನ್ನುವುದಾದರೆ ಯೋಸೇಫನ ಬಡಗಿಯ ಸಾಮಾನ್ಯ ಬಡಗಿಯ ಮಗನಾಗಿ ನಾನು ಇಲ್ಲಿಯೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಸಾಧ್ಯವೇ? ಹಾಗಾಗಿ ಮನಸ್ಸಿನಲ್ಲೊಂದು ನಿಶ್ಚಯವನ್ನು ಮಾಡಿಕೊಂಡೆ. ಮನೆಯನ್ನು ತೊರೆಯುತ್ತೇನೆ, ಮಮತೆಯ ಮಮಕಾರವನ್ನು ಕಳಚುತ್ತೇನೆ, ಜಗದ ಉದ್ಧಾರಕ್ಕಾಗಿ ನಾನು ಇಲ್ಲಿಂದ ಹೊರಡುತ್ತೇನೆ ಎನ್ನುವಂತಹ ನಿರ್ಧಾರವನ್ನು ಮಾಡಿ ಮಹಾತಾಯಿ ನನ್ನ ಮರಿಯಳಲ್ಲಿ ಈ ಪ್ರಸ್ತಾವವನ್ನಿಟ್ಟಾಗ ಎಷ್ಟಾದರೂ ಸಾಕವೇ ಅಲ್ಲವೇ? ಹೆತ್ತ ಕುವರನನ್ನು ಹೇಗೆ ಕಳುಹಿಸಿಕೊಡುವುದು ಎನ್ನುವಂತಹ ಆ ಒಂದು ಸಂದಿಗ್ಧದಲ್ಲಿ, ಅಯ್ಯ ಕುವರ, ನೀನು ನಮ್ಮೊಡನೆಯೇ ಇದ್ದು ಈ ಕಾರ್ಯವನ್ನು ಮಾಡಬಹುದಲ್ಲವೇ? ಯಾಕೆ ಆಗಬಾರದು ಎನ್ನುವ ರೀತಿಯಲ್ಲಿ ಪರಿಪರಿಯಾಗಿ ಬೇಡಿಕೆಯನ್ನಿಟ್ಟಳು. ಅವಳ ಬೇಡಿಕೆಯೇನು ಸಾಧುವಾದುದೇ ಸರಿ. ಆದರೆ ಆಗಲೇ ಹೇಳಿದ ಹಾಗೆ ಈ ಸಂಸಾರ ಜೀವನವೆನ್ನುವುದು ಅದು ಮಧುರವಾದ ಬಂಧನ. ಹಗ್ಗ ಇಲ್ಲದೆ ಕಟ್ಟಿ ಹಾಕಿದಂತೆ ನಮ್ಮನ್ನು ಅದೊಂದು ವರ್ತುಳದೊಳಗೆ ಕಟ್ಟಿ ಹಾಕುತ್ತದೆ. ಈ ವಿಷಯವನ್ನು ತಾಯಿಗೆ ಸ್ಪಷ್ಟವಾಗಿ ತಿಳಿಸಿದೆ. ನನ್ನನ್ನು ಕಟ್ಟಿ ಹಾಕಬೇಡಿ, ನನ್ನನ್ನು ಲೋಕಕ್ಕೆ ಬಿಟ್ಟು ಬಿಡಿ, ತಾಯಿ ಕಳುಹಿಸಿಕೊಡಿ. ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದು ನಾನು ಹೊರಡುವ ದಾರಿ ಬಹಳ ಇದೆ. ಹೋಗಬೇಕಾದುದು ಎಲ್ಲಿಗೆ ಎನ್ನುವುದು ತಿಳಿಯದಂತಹ ದಾರಿ. ಈ ದಾರಿಯಲ್ಲಿ ಮುಂದುವರಿಯಬೇಕಾಗಿದೆ. ಹಾಗಾಗಿ ನನ್ನದಾದಂತಹ ಈ ಜೀವನ ಯಾವ ದಾರಿಯಲ್ಲಿ ಹೋಗಬೇಕು ಎಂದು ನಿಶ್ಚಯಿಸಿಕೊಂಡಿದ್ದೇನೋ ಆ ದಾರಿಯ ಗಮ್ಯ ಯಾವುದು ಎಂದು ಅರಿಯುವ ಪ್ರಯತ್ನದಲ್ಲಿ ಮುಂದುವರಿಯುತ್ತೇನೆ. ಹಗಲರಸ ಶುಭ್ರದಿ ಬೆಳಗಿ ಬಂದ ತೆರದಿಂದ
ದೇವನುಲಿದ ಅಂತಾದರೆ ಕೊರಡು ಕೂಡ ಕೊನರುತ್ತದೆ. ಕರ್ತನ ವಾಕ್ಯದ ಮೇಲೆ ವಿಶ್ವಾಸವಿಲ್ಲದೆ ಇದ್ದ ಕಾರಣದಿಂದಾಗಿಯೇ ಒಂದು ಕಾಲಕ್ಕೆ ನನ್ನಪ್ಪ ಮೂಗನಾಗಬೇಕಾಗಿ ಬಂತು. ಯೂದಾಯ ಪ್ರಾಂತ್ಯದಲ್ಲಿರುವಂತಹ ಹರೋದನ ಆಳ್ವಿಕೆಯಲ್ಲಿರುವಂತಹ ಜಕರೀಯನೆಂಬಂತಹ ಒಬ್ಬ ಮಹಾನುಭಾವನಿಗೆ, ಯಾಜಕನಾದವನಿಗೆ ಲೋಕದಲ್ಲಿ ಮಗನಾಗಿ ನಾನು ಹುಟ್ಟಿದೆ ಅಂತಾದರೆ ಅದರ ಹಿನ್ನೆಲೆಯಲ್ಲಿರುವಂತಹ ಈ ನಿಗೂಢವಾದಂತಹ ಸತ್ಯವನ್ನು ಗುರುತಿಸಿದಾಗ ಪ್ರಪಂಚಕ್ಕೆ ದೇವನದ್ದ ಮಹಿಮೆ ಏನು ಇದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಾಯವು ಮಾಗಿದ ಕಾಲದಲ್ಲಿ ಇನ್ನೇನು ನಮ್ಮ ಜೀವನದಲ್ಲಿ ನಮಗೆ ಮಕ್ಕಳನ್ನು ಪಡೆಯುವಂತಹ ಭಾಗ್ಯವೇ ಇಲ್ಲ ಎನ್ನುವ ಹಾಗೆ ದುಃಖದಿಂದ ಇದ್ದಂತಹ ಹೊತ್ತಿಗೆ ಆ ಜಕರೀಯನಿಗಾದರೂ ದೇವದೂತನದ್ದಾದಂತಹ ಒಂದು ಅಭಯವಾಕ್ಯವಾಗುತ್ತದೆ, ನಿನಗೆ ಸಂತಾನ ಯೋಗ ಬರ್ತದೆ ಎನ್ನುವ ಹಾಗೆ. ಆದರೆ ಇದು ಹೇಗೆ ಸಾಧ್ಯ ಎನ್ನುವ ಹಾಗೆ ಆಶ್ಚರ್ಯದಿಂದ ಮಡದಿಯಾದಂತಹ ಎಲಿಜಬೆತಳ ಜೊತೆಯಲ್ಲಿ ತಾನು ದುಃಖತಪ್ತನಾಗಿ ದೇವನ ಪೂಜೆಯಲ್ಲಿ ತೊಡಗಿಕೊಂಡಿದ್ದಂತಹ ಕಾಲಕ್ಕೆ ಮತ್ತೊಮ್ಮೆ ದೇವದೂತನು ಪ್ರತ್ಯಕ್ಷನಾಗಿ ಹೇಳಿದಂತಹ ಕಾಲಕ್ಕೆ ಅಲ್ಲಿಯೂ ನಮ್ಮಯ್ಯ ಸಂಶಯವನ್ನೇ ವ್ಯಕ್ತಪಡಿಸಿದ. ಜಕರೀಯನ ಸಂಶಯವನ್ನು ಕಂಡಂತಹ ದೇವದೂತ, ದೇವವಾಕ್ಯವು ಎಂದಾದರೂ ಸುಳ್ಳಾಗುವುದಿಲ್ಲ, ಯಾವಾಗ ದೇವವಾಕ್ಯದ ಮೇಲೆ ನೀನು ಸಂಶಯವನ್ನು ನೆನೆಸಿದೆಯೋ ಈ ಕಾರಣದಿಂದಲೇ ನೀನು ಮೂಗನಾಗು ಎನ್ನುವ ಹಾಗೆ ವಿಶೇಷವಾಗಿ ಅಂತಹ ಒಂದು ಶಾಪರೂಪದ ಅನುಗ್ರಹವನ್ನೇ ಮಾಡಿದರು. ಅದು ಯಾಕೆ ಅನುಗ್ರಹವಾಯಿತು ಅಂತ ಕೇಳಿದರೆ ಆಮೇಲೆ ನನ್ನದ್ದಾದಂತಹ ಜನ್ಮದಿಂದ ಅದು ಸಾಕಾರವಾಯಿತು. ಹೊರಗಿದ್ದಂತಹ ಮಂದಿಗಳೆಲ್ಲ ಪೂಜಾ ಕಾರ್ಯವನ್ನು ಮಾಡುತ್ತಿದ್ದಂತಹ ನನ್ನಯ್ಯ ಹೊರಗೆ ಬರುತ್ತಿದ್ದಂತಹ ಹೊತ್ತಿಗೆ ಮೂಗನಾದದ್ದನ್ನು ಕಂಡು ವಿಸ್ಮಿತರಾಗಿದ್ದರು. ಆದರೆ ಯಾವಾಗ ನಾನು ಹೊರಗೆ ತಾಯಿಯ ಗರ್ಭದಿಂದ ಹೊರಬಂದು ನನ್ನ ಜನನವಾಯಿತು ಆ ಕಾಲಕ್ಕೆ ನನ್ನ ಹೆಸರನ್ನು ಬರೆಯಬೇಕು ಎನ್ನುವ ಹಾಗೆ ಕೇಳಿಕೊಂಡ ಕಾಲಕ್ಕೆ ಫಲಕದಲ್ಲಿ ಯೋಹಾನ ನಾಮಕನಾದಂತಹ ನನ್ನನ್ನು ಹೆಸರಿಸಿದಾಗ ಮತ್ತೊಮ್ಮೆ ಅವರು ಮೂಕತ್ವದಿಂದ ವಾಚಾಳತ್ವಕ್ಕೆ ಬಂದರು ಅಂತಾದರೆ ಇದನ್ನು ದೇವನ ಅನುಗ್ರಹ ಎನ್ನುವ ಹಾಗೆ ಕರೆದದ್ದು. ಹೌದು, ಯಾಕಾಗಿ ನಾನು ಬಂದೆ, ಏನು ನನ್ನದ್ದಾದಂತಹ ಕೆಲಸ? ಪ್ರಪಂಚದಲ್ಲಿ ಕರ್ತನ ಆವಿರ್ಭಾವವನ್ನು ಸಂದೇಶವನ್ನು ಸಾರುವುದಕ್ಕೆ ಬೇಕಾಗಿಯೇ ನಾನು ಈ ಪ್ರಪಂಚಕ್ಕೆ ಬಂದವನಿದ್ದೇನೆ. ಹಾಗಿದ್ದರೆ ನನ್ನ ಹಿಂದೆ ಬರುವಂತಹ ಆ ಕರ್ತನ ಪುತ್ರನು ಮುಂದೆ ಪ್ರಪಂಚದಲ್ಲಿ ನನಗಿಂತಲೂ ಹೆಚ್ಚಾಗಿ ಯಾವರು ಪಾಪದ ಪ್ರಪಂಚದಲ್ಲಿ ತೊಳಲಿಕೊಂಡಿದ್ದಾರೋ ಅಂಥವರನ್ನು ಉದ್ಧರಿಸುವುದಕ್ಕೆ ಬೇಕಾಗಿಯೇ ಬರ್ತಾನೆ. ಈ ಸಂದೇಶವನ್ನು ಸಾರುವುದಕ್ಕಾಗಿಯೇ ನನ್ನದಾದಂತಹ ಜನನವಾಯಿತು ಅಂತಾದರೆ ಇದನ್ನು ತಿಳಿದು ನಾನು ವ್ಯವಹರಿಸಬೇಕಾದಂತಹ ಹೊಣೆಯುಳ್ಳವನಾಗಿದ್ದೇನೆ. ಹೌದು, ಗರ್ಭಸ್ಥನಾದಂತಹ ನಾನು ಒಂದು ಕಾಲಕ್ಕೆ ಮರಿಯಳ ಯೇಸುವನ್ನು ಗರ್ಭಧರಿಸಿಕೊಂಡು ಬಂದಂತಹ ಕಾಲಕ್ಕೆ ನಾನು 6 ತಿಂಗಳ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಇನ್ನೇನು ಗರ್ಭಾವಸ್ಥೆಯನ್ನು ಹೊಂದುತ್ತಿದ್ದಂತಹ ಯೇಸುದೇವನ ತಾಯಿ ನಮ್ಮ ತಾಯಿಯನ್ನು ಭೇಟಿಯಾಗುವಂತಹ ಕಾಲಕ್ಕೆ ಗರ್ಭದ ಒಳಗಿಂದಲೇ ನಾನು ಅತ್ಯಂತ ಆನಂದದಿಂದ ತಾಯಿಯ ಗರ್ಭವನ್ನು ತುಳಿದಿದ್ದೇನೆ. ಎಂದಿಗೆ ಆ ಸ್ವಾಮಿಯನ್ನು ಕಾಣುವಂತಹ ಯೋಗ ನನಗೆ ಬರ್ತದೆ ಎನ್ನುವ ಹಾಗೆ. ಹೌದು, ಪ್ರತಿಯೊಂದಕ್ಕೂ ಯೋಗ ಎನ್ನುವುದು ಕೂಡಿ ಬರುವುದು ಎನ್ನುವಂತಹ ಒಂದು ಅರ್ಥದಿಂದಲೇ ಅಂದಿನಿಂದ ತೊಡಗಿ ನಾನು ಕಾಡನ್ನೇ ಸೇರಿದವನಿದ್ದೇನೆ. ಕರ್ತನ ಬರುವಿಕೆಯ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ಜನರಿಗೆಲ್ಲ ಹೇಳುತ್ತಾ ಬಂದಿದ್ದೇನೆ. ಕಾಡು ಜೇನನ್ನು ಮಿಡತೆಯನ್ನು ಆಹಾರವನ್ನಾಗಿ ಸೇವಿಸಿ ತೊಗಲಿನದ್ದಾದಂತಹ ಒಂದು ವಸ್ತ್ರವನ್ನು ಧರಿಸಿಕೊಂಡು ಆ ಮೂಲಕವಾಗಿ ಪಾಪ ಪ್ರಪಂಚದಲ್ಲಿ ತೊಳಲಾಡುತ್ತಿರುವವರು ಎಲ್ಲರೂ ಪಾಪಕ್ಕೆ ವಿಮುಖರಾಗಿ ಆ ಮೂಲಕವಾಗಿ ಸನ್ಮಾರ್ಗದ ಕಡೆಗೆ ಸಾಗಿ ಬನ್ನಿ ಎನ್ನುವ ಹಾಗೆ ಸಂದೇಶವನ್ನು ಸಾರುತ್ತಾ ಇದ್ದೇನೆ. ಮಾತ್ರವಲ್ಲ, ಪವಿತ್ರವಾದಂತಹ ಈ ಜೋರ್ಡಾನ್ ನದಿಯಲ್ಲಿ ನಾನು ದೀಕ್ಷಾ ಸ್ನಾನವನ್ನು ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಪಾಪದಿಂದ ವಿಮುಖರಾಗುವ ಆ ದಾರಿಯನ್ನು ತೋರಿಸುತ್ತಾ ಕರ್ತನ ಬರವನ್ನು ಅವರಿಗೆಲ್ಲರಿಗೂ ತಿರಿಸುತ್ತಾ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹೌದು, ಯಾವಾಗ ಅವನ ದರ್ಶನ ನನಗಾಗುತ್ತದೋ ಗೊತ್ತಿಲ್ಲ. ಹಾಗೆಂದು ಬರುವವರಿಗೆಲ್ಲರಿಗೂ ಈ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಯೋಗವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂತಾದರೆ ಅದನ್ನು ಮಾಡ್ತಾ ಹಾಗೆ ಮುಂದುವರಿಸ್ತಾ ಇರ್ತೇನೆ. ಓ, ಇದು ಯಾರು? ಅರ್ಥವಾಯಿತು. ಯಾರಪ್ಪ ನೀನು? ಪೆಸರೇನು ಮಗುವೆ ಪೇಳು ಬಂದ ಕಾರಣ, ಪೆಸರದೇನು ಮಗುವೆ ಪೇಳು
ಬಂದ ಕಾರಣ ಬಂದ ಕಾರಣ ಶಶಿಯ ಕಳೆಯ ಪೊಳೆವ ವದನ ಕಾಂತಿ ಪೂರಣ ಶಶಿಯ ಕಳೆವ ಪೊಳೆವ ವದನ ಕಾಂತಿ ಪೂರಣ ಮಗುವೆ ಹೆಸರದೇನು ಮಗುವಿ ಕೇಳು ಬಂದ ಕಾರಣ ಶಶಿಯ ಕಳೆಯ ಪೊಳೆವ ವದನ ಕಾಂತಿ ಪೂರಣ ವಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು ವಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು ವಸಗೆಯಿಂದರಿಪ್ಪರೇನು ಬಂಧು ಸುಜನರು ವಸುದೆಯೊಳಗೆ ಬೆಳೆದೆಯಲ್ಲಿ ಜನನಿ ಜನಕರು ವಸಗೆಯಿಂದರಿಪ್ಪರೇನು ಬಂಧು ಸುಜನರು ಹೆಸರದೇನು ಮಗುವೆ ಬೇಳು ಬಂದ ಕಾರಣ ಬೇಳು ಮಗುವಿಗೆ ಮಗುವಿ ವಯೋಮಾನದಲ್ಲಿ ನನಗಿಂತ ತುಂಬ ಕಿರಿಯನಲ್ಲದೇ ಇದ್ದರು ನಿನ್ನನ್ನು ಮಗುವೇ ಅಂತ ನಾನು ಕರೀತೇನೆ. ವಯೋಮಾನದಲ್ಲಿ ನೀವು ನನಗೆ ಸ್ವಲ್ಪವಾದರೂ ಹಿರಿಯವರಾಗಿರುವುದರಿಂದ ನಿಮಗೆ ಗುರುವಿನ ಸ್ಥಾನವನ್ನಿತ್ತು ವಂದಿಸಿದ್ದೇನೆ. ಯಾಕೆ ನಿನ್ನನ್ನು ಮಗುವೇ ಅಂತ ನಾನು ಕರೆದೆ? ಯಾಕೆ? ಕಾರಣ ಇದೆ. ಮಗುವಿನಲ್ಲಿ ನಾವು ದೇವರನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಸಹಜವೇ. ಯಾವನ ಮನಸ್ಸಿನಲ್ಲಿ ನಿಷ್ಕಲ್ಮಶವಾದಂತಹ ಭಾವನೆ ಇರುತ್ತದೋ, ಯಾವನಲ್ಲಿ ದ್ವೇಷ, ಅಸೂಯೆ, ಮತ್ಸರ ಈ ಭಾವಗಳು ಇರುವುದಿಲ್ಲವೋ ಅವನನ್ನು ನಾವು ಕಾಣುವುದು ಹಾಗೆ ಮಗುವಿನಂತಹ ಮನಸ್ಸಿನವ ಅಂತ. ಸರಿಯೇ. ನಿನ್ನನ್ನು ನೋಡಿದಾಗ ಸೂರ್ಯಪ್ರಭೆಯಿಂದ ಕೂಡಿದಂತಹ ಕಾಂತಿಯೊಂದನ್ನು ನಾನು ಗುರುತಿಸ್ತಾ ಇದ್ದೇನೆ. ಯಾಕೋ ಏನೋ ನನಗರಿವಿಲ್ಲದೆ ಇರುವ ಹಾಗೆ ಕೂತಲ್ಲಿಂದ ನಿನ್ನ ಬರೋಣವನ್ನು ಕಂಡು ನಾನು ಎದ್ದು ನಿಂತೆ. ಸುಗ್ಗಿಯೆಡೆಗೈದಾವ ಬಾನಕ್ಕಿಯ ಹಾಗೆ ತುದಿಬೆಟ್ಟದಿಂದ ಕರೆಯುತ್ತಿರುವ ತಾಯಿಯ ಕಡೆಗೆ ಜಿಗಿದು ಬರುವಂತಹ ಮರಿಜಿಂಕೆಯ ಹಾಗೆ, ಕ್ಷಿತಿಜದಿಂದ ಸಿಡಿದು ಮೇಲೆ ನೆಗೆಯುವಂತಹ ಮಿಂಚಿನ ಹಾಗೆ, ತೊರೆದ ಅರ್ಭಕ ಅಂದ್ರೆ ಮಗು ಹಂಬಲಿಸುವಂತಹ ತಾಯಿಯ ಹಾಗೆ ನಿನ್ನನ್ನು ಕಂಡಾಗ ನಾನು ಆನಂದದಿಂದ ಸಂತೋಷದಿಂದ ಈ ಹೊತ್ತು ಕುಣಿದಾಡ್ತಾ ಇದ್ದೇನೆ. ಅಯ್ಯ, ಅಂತರಂಗದಲ್ಲಿ ಏನೋ ಒಂದು ವಿಶೇಷವಾದ ಭಾವನೆ ಕಾಣ್ತಾ ಇದೆ. ನಿನ್ನನ್ನು ಹೀಗೆ ಎಂದು ತರ್ಕಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಿಲ್ಲ. ಆದರೆ ನನ್ನ ಒಳಗಿರುವಂತಹ ದೇಹದ ಭಾವ ನನಗೆ ಹೇಳ್ತಾ ಇದೆ, ಇವನೊಬ್ಬ ಮಹಾತ್ಮನಿದ್ದಾನೆ ಎನ್ನುವ ಹಾಗೆ. ಆದ್ದರಿಂದ ನಿನ್ನಲ್ಲೇ ಕೇಳ್ತಾ ಇದ್ದೇನೆ, ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ತಂದೆ ತಾಯಿ ಯಾರು ಹೇಳಬಹುದೇ? ಗುರುಗಳೇ, ಓ ದೀಕ್ಷಾ ಸ್ನಾನ ಮಾಡಲೆಂದು ಬಂದೆನು ತಾನು, ಅಕ್ಷಯ ಸೌಭಾಗ್ಯವೇ ಜನರುದ್ಧಾರಕ್ಕೆ ಬದ್ಧನಾಗಿಯೇ, ಈಕ್ಷಿಸು ಜನರುದ್ಧಾರಕ್ಕೆ ಬದ್ಧನಾಗಿ ರಕ್ಷೆಯ ನೀಡುವುದು. ದೀಕ್ಷಾ ಸ್ನಾನವ ಮಾಡಲು ಬಂದೆನು ತಾನು, ಅಕ್ಷಯ ಸೌಭಾಗ್ಯವೇ ಗುರುವರ
ಏನಪ್ಪ? ನನ್ನನ್ನು ಕಂಡವರೇ ನನ್ನ ಬಗ್ಗೆ ಬಹಳವಾದಂತಹ ವಿಶೇಷಣಗಳೆಲ್ಲವನ್ನು ಹೋಲಿಸಿಕೊಂಡು ಹೇಳ್ತಾ ಇದ್ದೀರಿ. ಇಂಥವನೇ ಎಂದು ಹೇಳುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ಆದರೆ ಒಬ್ಬ ಯೋಗ್ಯತಾವಂತ ಅಂತ ನಿನ್ನನ್ನು ಗುರುತಿಸುವುದಕ್ಕೆ ಕಾರಣವಾಯಿತು. ಆದರೆ ನಾನು ಅರಿತುಕೊಂಡದ್ದು ಏನು ಗೊತ್ತೇ? ಹೇಗೆ? ಯಾರಾತನನ್ನು ನಾನು ಕಾಣಬೇಕೆಂದು ಹಂಬಲದಿಂದ ಬಯಸಿ ಬಂದೆನು, ಹಾ, ಯಾರಾತನಲ್ಲಿ ಎಲ್ಲ ವಿಶೇಷಣಗಳು ಅಡಗಿವೆ ಎಂದು ಜನರು ಆಡಿಕೊಳ್ಳುತ್ತಾ ಇದ್ದಾರೋ, ಆ, ಯಾರು ಜನರನ್ನು ಪಾಪ ಕಾರ್ಯದಿಂದ ವಿಮುಕ್ತಿ ಮಾಡಿ ದೀಕ್ಷಾ ಸ್ನಾನವನ್ನು ಕೊಡಿಸುತ್ತಾ ಇದ್ದಾರೋ, ಆ, ಅಂತಹ ಒಬ್ಬ ಯೋಗ್ಯ ವ್ಯಕ್ತಿ ಜೋರ್ದಾನ್ನ ನದಿಯ ತೀರದಲ್ಲಿದ್ದಾನೆ. ಹಾ. ಅಂತಹ ವಿಶೇಷಣಗಳನ್ನೆಲ್ಲವನ್ನೂ ಕೇಳಿ ನಿಮ್ಮ ಹಾದಿಯನ್ನು ಅರಸುತ್ತಾ ಬಂದವನು. ಓಹೋ, ಬಂದ ನನ್ನ ಬಗ್ಗೆ ಬಹಳವಾಗಿ ಪ್ರೀತಿಯಿಂದ ವಿಚಾರಿಸಿದಿರಲ್ಲವೇ? ಹೌದು. ನನ್ನ ತಂದೆ ಯೋಸೋಫ ಓಹೋ, ಒಬ್ಬ ಸಾಮಾನ್ಯ ಬಡಗಿಯ ಮಗ. ಆಹಾ, ತಾಯಿ ಮಹಾಮಾತೆ ಮರಿಯಾ. ಹಾ ಹಾ. ಮಹಾಮಾತೆ ಮರಿಯಾ ಎಂದು ಕರೆಯುವುದಕ್ಕೂ ಒಂದು ಕಾರಣ ಇದೆ ಗುರುಗಳೇ. ಹೇಗೆ? ನನ್ನ ತಾಯಿ ಕನ್ಯತ್ವದಲ್ಲಿರುವಾಗಲೇ ದೇವವಾಣಿಯಂತೆ ಅವಳಿಗೆ ಪವಿತ್ರ ಗರ್ಭಧಾರಣೆಯಾಯಿತು. ಓಹೋ. ಆ ಪವಿತ್ರ ಗರ್ಭಧಾರಣೆಯಾದ ಸಂದರ್ಭದಲ್ಲಿ ಯೋಸೋಫನ ಜೊತೆಯಲ್ಲಿ ಮದುವೆಯಷ್ಟೇ ನಿಶ್ಚಯವಾಗಿತ್ತು, ಮದುವೆಯಾಗಿರಲಿಲ್ಲ. ಹಾ ಹಾ. ಆದರೂ ಇದನ್ನರಿತ ಯೋಸೋಫ ಆ, ದೇವವಾಣಿಯಂತೆ ಈ ಒಂದು ಪವಿತ್ರ ಗರ್ಭಧಾರಣೆಯಾಗಿದೆ, ಮರಿಯಳು ವರಿಸಲು ಯೋಗ್ಯಳು ಎನ್ನುವುದನ್ನು ತಿಳಿದುಕೊಂಡು ನನ್ನ ಅವ್ವೆಯನ್ನು ವರಿಸಿದ. ಹಾ ಹಾ. ಹಾಗಾಗಿ ಅವರ ಪವಿತ್ರ ಗರ್ಭಾಂಶಭೂತನಾಗಿ ಬಂದವ ನಾನು. ಹಾ. ಸಾಮಾನ್ಯವಾದ ಬೆತ್ಲೆಹೇಮಿನ ಗೋದಲಿಯಲ್ಲಿ ನನ್ನ ಜನನವಾದರೂ ಸಹ ಹಾ. ನನ್ನನ್ನು ಬಹಳ ಅಕ್ಕರೆಯಿಂದ ಐಗುಪ್ತಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲಹಿದರು. ಓಹೋ. ಇದುವರೆಗೆ ಒಬ್ಬ ಸಾಮಾನ್ಯ ಬಡಗಿಯ ಮಗನಾಗಿಯೇ ನಾನು ನನ್ನ ಕೆಲಸ ಕಾರ್ಯಗಳನ್ನೆಲ್ಲವನ್ನು ನಿರ್ವಹಿಸ್ತಾ ಇದ್ದವನು. ಹಾ. ಆದರೆ ಯಾಕೋ ಒಂದು ದಿನ ಹಾ. ಇದು ನನ್ನ ವೃತ್ತಿಯಲ್ಲ, ಹಾ. ನನಗಾಗಿ ಮುಂದೆ ಏನೋ ಕಾದಿದೆ, ಹಾ. ನನ್ನಿಂದ ಏನೋ ಆಗಬೇಕಾದುದಿದೆ. ಹಾ. ಸುಪ್ತ ಮನಸ್ಸೊಂದು ನನ್ನನ್ನು ಬಡಿದೆಬ್ಬಿಸಲು ಆರಂಭಿಸಿತು. ಹಾ ಹಾ. ಯಾಕೆ ಹೀಗೆ ಎಂದು ನಾನು ಅರಿಯದಾದೆ ಹೋದೆ. ಹಾ. ಹಾಗಿದ್ದರೆ ಇದು ಯಾಕೆ ಹೀಗೆ ಎನ್ನುವುದನ್ನು ನಾನು ಕಂಡುಕೊಳ್ಳಬೇಕಿದ್ದರೆ ಹಾ. ಜೀವನದಲ್ಲಿ ಸತ್ಯಶೋಧನೆಯಾಗಬೇಕು. ಹಾ. ಒಳಗಿರುವ ಯೋಗಮಾಯಿಯನ್ನು ನಾನು ಕಂಡುಕೊಳ್ಳಬೇಕು. ಆ ಯೋಗ ಯಾವುದು ಎಂದು ಅರಸಿ ನಿಮ್ಮ ಬಗ್ಗೆ ಕೇಳಿ ತಿಳಿದುಕೊಂಡು ಇಲ್ಲಿಯವರೆಗೆ ಬಂದವ. ಅಂದ್ರೆ ಬಂದ ಕಾರಣವೂ ಇದೆ. ಯಾವುದು? ಎಲ್ಲರಿಗೂ ನೀವು ದೀಕ್ಷಾ ಸ್ನಾನವನ್ನು ಮಾಡಿಸುತ್ತೀರಂತೆ, ಹಾ. ಎಲ್ಲರಿಗೂ ನೀವು ಬೋಧನೆಯನ್ನಿತ್ತು ನೀವು ರಕ್ಷಿಸುತ್ತೀರಂತೆ. ನಿಮ್ಮ ಬೋಧನೆಯನ್ನು ಕೇಳಿದಂತಹ ಬಹು ಜನರು ತಮ್ಮ ಪಾಪ ಕಾರ್ಯಗಳನ್ನು ತೊಳೆದು ಸಜ್ಜನರಾಗಿ ಬದುಕುತ್ತಾ ಇದ್ದಾರಂತೆ. ಹಾಗಿದ್ದರೆ ನಿಮ್ಮಿಂದ ಸಜ್ಜನ ಸಂಘದ ಒಂದು ಸಮಾಜ ನಿರ್ಮಾಣವಾಗುತ್ತಾ ಇದೆ ಎನ್ನುವುದಾದರೆ ಅಂತಹ ನಿಮ್ಮಿಂದಲೇ ನನಗೂ ದೀಕ್ಷಾ ಸ್ನಾನವಾಗಬೇಕು, ಓಹೋ, ಬೋಧನೆಯಾಗಬೇಕು. ಆ ಬೋಧನೆಯ ಮೂಲಕವಾಗಿ ನನ್ನ ಮುಂದಿನ ಏಳಿಗೆಗೆ ರಕ್ಷಣೆಯ ಭವಿಷ್ಯ ಸಿಗಬೇಕು. ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಗುರುಗಳೇ, ರಕ್ಷಿಸಬೇಕು ನನ್ನನ್ನು. ಇಲ್ಲಿಗೆ ಬಂದಿರುವ ನೀನು ಯಾರು ಅಂತ ನನಗೀಗ ಅರ್ಥ ಆಯಿತು. ನೀನು ನಿನ್ನಿಚ್ಛೆ ಮನ್ನಿಸಿ ಆದರಣೆಯ ತೋರಿ ಪೊರೆಗೆ ಮೋದವಾಯಿತು.
ಶಿಶುವನ್ನು ಕಾಯುವಂತಹ ಕರ್ತನಿಗೆ ಸ್ತುತಿಯಾಗಲಿ. ನಾನು ಯಾವುದಕ್ಕಾಗಿ ಇಷ್ಟು ಸಮಯದವರೆಗೆ ಕಾದು ಕುಳಿತಿದ್ದೇನೋ ಅಂತಹ ಒಂದು ಒಳ್ಳೆಯ ಗಳಿಗೆ ಇವತ್ತು ಸಮೀಪಿಸಿದೆ ಎಂತಾಯಿತು. ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ಸ್ತುಪ್ತವಾದಂತಹ ಬಯಕೆ ಇತ್ತು. ಇಂತಹ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಕಾಣುವವರೆಗೆ ನಿನ್ನ ಜೀವನ ಸಾರ್ಥಕತೆಯನ್ನು ಹೊಂದುವುದಿಲ್ಲ ಅಂತ ನಾನು ಭಾವಿಸಿದ್ದೇನೋ ಆ ಮೂರ್ತ ಕ್ಷಣವೊಂದು ಈ ಹೊತ್ತು ಸಮೀಪಿಸಿತು ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನೀನು ಯಾರು ಅಂತ ನನಗೆ ಅರ್ಥ ಆಯಿತು. ಗುರುಗಳೇ, ಅಬ್ರಹಾಮನಿಂದ ತೊಡಗಿ ದಾವೀದನವರೆಗೆ, ದಾವೀದನಿಂದ ತೊಡಗಿ ಬಾಬೆಲಿಯ ಸೆರೆ ಹೋಗುವವರೆಗೆ, ಬಾಬೆಲಿಯ ಸೆರೆ ಹೋಗುವಲ್ಲಿಂದ ತೊಡಗಿ ನಿನ್ನ ಅಪ್ಪನಾದಂತಹ ಯೋಸೆಫನಿಗೆ ಮರಿಯಳಿಂದ ಆ ಮೂಲಕವಾಗಿ ಯೇಸು ನಾಮಕನಾದಂತಹ ಕ್ರಿಸ್ತ ನೀನು ಪ್ರಪಂಚಕ್ಕೆ ಇಳಿದು ಬರುವಂತಹ ವಿಭು ಅಂತ ನಮಗೆ ಗೊತ್ತಿತ್ತು. ಇದಕ್ಕಾಗಿ ನಾನಿಲ್ಲಿ ಕಾದು ಕುಳಿತವ. ಹಾಗಾದರೆ ಯಾವ ಸೂರ್ಯಮಂಡಲದಲ್ಲಿರುವಂತಹ ದಿವ್ಯವಾದಂತಹ ಕಾಂತಿ ಎನ್ನುವುದು ನಿನ್ನ ಮುಖದಲ್ಲಿತ್ತು, ಅದು ಈ ಹೊತ್ತು ಪ್ರಕಾಶಗೊಂಡಾಗಲೇ ಒಂದು ಕಾಲದಲ್ಲಿ ನನ್ನ ಅಮ್ಮನ ಗರ್ಭದಲ್ಲಿದ್ದಂತಹ ನನಗೆ ನಿನ್ನಮ್ಮ ಬಂದಂತಹ ಕಾಲಕ್ಕೆ ಆ ಗರ್ಭಸ್ಥವಾದಂತಹ ಶಿಶುವನ್ನು ಕಾಣಬೇಕು ಎನ್ನುವಂತಹ ತವಕ ಯಾವಾಗ ನನ್ನಲ್ಲಿ ಸ್ಫುರಣೆಗೊಂಡಿತ್ತೋ ಅದು ಇವತ್ತು ಸಾಕಾರಗೊಂಡಿದೆ ಎನ್ನುವ ಹಾಗೆ ನಾನು ಭಾವಿಸ್ತಾ ಇದ್ದೇನೆ. ಭಗವಂತ, ನೀನು ವಿಭು, ನೀನು ಭೂಮಿಗೆ ಇಳಿದು ಬಂದವ, ನೀನು ಜಗತ್ತಿನಲ್ಲಿರುವಂತಹ ಸಕಲರ ಪಾಪಗಳನ್ನು ದೂರ ಮಾಡುವುದಕ್ಕೆ ಬೇಕಾಗಿಯೇ ಬಂದವ. ಇವತ್ತು ನಾನು ನಿನಗೆ ದೀಕ್ಷಾ ಸ್ನಾನವನ್ನು ಮಾಡಬೇಕು ಅಂತ ನೀನು ಕೇಳಿಕೊಳ್ಳುತ್ತಾ ಇದ್ದಿ. ಅಪೇಕ್ಷೆ ನನ್ನ ಹೇಗಾಗ್ತದೆ ಗೊತ್ತೋ ಈ ಕಾರ್ಯ? ಹೇಗೆ? ಸೂರ್ಯನ ಎದುರಿಗೆ ನಾನೊಬ್ಬ ಸಣ್ಣ ಕಂದೀಲನ್ನು ಹಿಡಿದುಕೊಂಡು ಅಯ್ಯ ಸೂರ್ಯನೇ ನಿನಗೆ ನಾನು ದಾರಿಯನ್ನು ತೋರಿಸ್ತೇನೆ ಅಂತ ಒಬ್ಬ ಸಾಮಾನ್ಯನಾದವ ಹೇಳಿದ ಅಂತಾದರೆ ಅದಕ್ಕೆ ಸಮಾನವಾಗ್ತದೆ ಈ ಕೆಲಸ. ನೀನು ಪ್ರಪಂಚದಲ್ಲಿ ಎಲ್ಲರನ್ನು ಉದ್ಧರಿಸುವುದಕ್ಕೆ ಬಂದಿರುವಂತಹ ಕರ್ತನಾಗಿರುವಾಗ ನಿನಗೆ ನಾನು ದೀಕ್ಷಾ ಸ್ನಾನವನ್ನು ಮಾಡಿ ಹೇಗೆ ನಾನು ನನ್ನನ್ನು ಎತ್ತರ ಅಂತ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ? ಗುರುಗಳೇ, ಸಂದೇಹವೇ ನಿಮಗೆ? ಆದರೆ ದೈವ ನಿಯಮವನ್ನುವುದು ಒಂದು ಇದೆಯಲ್ಲವೇ? ಆ ದೈವದ ನಿಯಮಕ್ಕೆ ಎಲ್ಲರೂ ನಾವು ಅಡಿಯಾಳುಗಳಲ್ಲವೇ? ಹಾಗಿದ್ದರೆ ದೈವವು ಹೀಗೆ ಒಂದು ಆಗಬೇಕು ಎಂದು ಬರೆದುದಾದರೆ ಆ ದೈವ ನಿಯಮವೇ ನನ್ನನ್ನು ನಿಮ್ಮವರೆಗೆ ಕರೆದುಕೊಂಡು ಬಂದಿದೆ ಎಂದಾದರೆ ಹಾಗಿದ್ದರೆ ಆ ದಾರಿ ತೋರುವವರು ನೀವು ಎನ್ನುವುದು ಮುಂಚಿತವಾಗಿಯೇ ಸೂಚಿತವಾಗಿರುವುದೇ ಸತ್ಯವಾಗಿದ್ದರೆ ಆ ಘಟನೆಗಳೆಲ್ಲವೂ ಅಘಟಿತವಾಗಿ ನಿಮ್ಮ ಬದುಕಿನಲ್ಲಿಯೂ ಸಂಭವಿಸಿದೆ ಎಂದಾದರೆ ಅದು ಇಲ್ಲಿಯೂ ನಡೆಯಲೇಬೇಕಲ್ಲವೇ ಗುರುಗಳೇ? ಓಹೋ, ಹಾಗಾದರೆ ನನ್ನಿಂದಲೇ ಆ ಕೆಲಸ ಆಗಲೇಬೇಕಲ್ಲ. ಇದು ಕರ್ತನ ಅಪ್ಪಣೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ದೀಕ್ಷಾ ಸ್ನಾನವನ್ನು ಮಾಡಿಸ್ತೇನೆ. ಗುರುಗಳೇ, ಪವಿತ್ರವಾದಂತಹ ನದಿ ಇದೆ, ಈ ನದಿಗೆ ನಿನ್ನನ್ನು ಇಳಿಸಿದ್ದೇನೆ. ಆ ಮೂಲಕವಾಗಿ ನಿನಗೆ ಪವಿತ್ರವಾದಂತಹ ದೀಕ್ಷಾ ಸ್ನಾನವನ್ನು ಮಾಡಿಸಿದ್ದೇನೆ. ಆಹಾ ಆಹಾ, ನೋಡಬಾರದೇ ದೀಕ್ಷಾ ಸ್ನಾನವಗೈದೆ ಭಾವಿಸೈ ಪವಿತ್ರಾತ್ಮ ಆಗಪೋತದ ತೆರದಿ. ನೋಡು ನೋಡು, ನಭೋಮಂಡಲದ ಕಡೆಗೆ ಧಾವಿಸಿದು ನಿನ್ನೆಡೆಗೆ ಶುಭಬಹುದು ಕೇಳಿದೆಯ ದೇವವಾಣಿಯ ನೀಗಲೇ ಕೇಳಿಸುತ್ತಿದೆಯಲ್ಲ ದೇವವಾಣಿ. ಕಾವ ಸರ್ವೇಶನುರೆದನು, ಹೌದು ಪುತ್ರ ನೀನೆನಗೆ ಕಾವ ಸರ್ವೇಶನುರೆದನು, ಪುತ್ರ ನೀನೆನಗೆ ಹೇಳ್ತಾ ಇದ್ದಾರಲ್ಲ. ಈ ವಿಶಾಲತೆಯ ಲೋಕದಿ ಪರಮ ಪ್ರಿಯನಹುದು, ಈ ವಿಶಾಲತೆಯ ಲೋಕದಿ ಪರಮ ಪ್ರಿಯನಹುದು. ಈ ವಿಶಾಲತೆಯ ಲೋಕದಲ್ಲಿ ಪರಮ ಪ್ರಿಯನಹುದು. ಜೀವನದಿ ನೊಂದವರಿಗೆ ಜಳ್ಳು ಹಾರಿಸಿ ಕಾಳುಗಳ ನೀಡು, ಜೀವನದಿ ನೊಂದವರಿಗೆ ಜಳ್ಳು ಹಾರಿಸಿ ಕಾಳುಗಳ ನೀಡು. ಹೌದು, ಕಣಜ ತುಂಬುವ ಮಹಿಮನೇ,
ಕಣಜ ತುಂಬುವ ಮಹಿಮನೇ ಪುತ್ರ ನೀ ನನಗೆ ಈ ವಿಶಾಲತೆಯ ಲೋಕದಿ ಪರಮ ಪ್ರಿಯನಹುದು ಜೀವನದಿ ನೊಂದವರಿಗೆ ಜಳ್ಳು ಹಾರಿಸಿ ಕಾಳುಗಳ ನೀಡು ಕಣಜ ತುಂಬುವ ಮಹಿಮನೇ ಪ್ರಭುವೇ ದೇವಪುತ್ರನಿಗೆ ಜಯವಾಗಲಿ, ಕರ್ತನಿಗೆ ಸ್ತುತಿಯಾಗಲಿ. ಯಾವಾಗ ಪವಿತ್ರವಾದಂತಹ ಈ ಜೋರ್ಡಾನ್ ನದಿಯಲ್ಲಿ ನಿನಗೆ ದೀಕ್ಷಾ ಸ್ನಾನವನ್ನು ನಾನು ಮಾಡಿಸಿದನು, ಕರ್ತನ ಅನುಗ್ರಹ ನಿನಗಾಯಿತು ಅಂತ ಭಾವಿಸು. ಅದು ಎತ್ತರವಾದಂತಹ ನಭೋಮಂಡಲದಿಂದ ಕಪೋತ ಪಕ್ಷಿಯೊಂದು ಬಂದು ನಿನ್ನದ್ದಾದಂತಹ ದೇಹದಲ್ಲಿ ಸೇರಿ ಹೋಯಿತು ಅಂತಾದರೆ ನೀನು ಪವಿತ್ರಾತ್ಮನಾಗಿದ್ದಿ ಎಂದೇ ಅರ್ಥ. ಇದುವರೆಗೆ ಈ ಜೋರ್ಡಾನ್ ನದಿಯ ನೀರಿನಿಂದ ನಾನು ಯಾವರನ್ನೆಲ್ಲ ದೀಕ್ಷಾಸ್ನಾನವನ್ನು ಮಾಡಿಸ್ತಾ ಇದ್ದೇನೆಯೋ, ಇನ್ನು ಮುಂದೆ ಪ್ರಪಂಚದಲ್ಲಿ ನೀನು ಅದಕ್ಕಿಂತಲೂ ಎತ್ತರದ ಯೋಗ್ಯತೆಯನ್ನು ಪಡೆಯಿತಿ. ನೀನು ಅಗ್ನಿಯಿಂದಲೂ ಪವಿತ್ರಾತ್ಮವನ್ನು ಕೊಡುವುದಕ್ಕೆ ಅರ್ಹತೆಯನ್ನು ಪಡೆಯಿತಿ. ನಿನ್ನಿಂದ ನೇರವಾಗಿ ಪವಿತ್ರಾತ್ಮನ ದರ್ಶನವನ್ನು ಮಾಡಿಸುವಂತಹ ಯೋಗ ಆ ಕರ್ತನಿಂದಾಗಿ ನಿನಗೆ ಅನುಗ್ರಹವಾಗಿದೆ. ದೇವಪುತ್ರನಾಗಿ ಬಂದಿರುವಂತಹ ನೀನು ಇನ್ನು ಮುಂದೆ ಲೋಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಪಾಪ ಕಾರ್ಯದಲ್ಲಿ ಯಾರು ನಿರತರಾಗಿದ್ದಾರೋ ಅವರನ್ನು ಪಾಪದಿಂದ ವಿಮುಖಗೊಳಿಸುವಂತಹ ಕೆಲಸವನ್ನು ನೀನು ಮಾಡಬೇಕು. ಪ್ರಪಂಚದಲ್ಲಿ ಪ್ರೀತಿಯ ಸಂದೇಶವನ್ನು ಸಾರಬೇಕು. ಪ್ರಪಂಚದಲ್ಲಿ ಸೌಹಾರ್ದತೆಯ ಸಂದೇಶವನ್ನು ನೀನು ಸಾರಬೇಕು. ಪ್ರಪಂಚದಲ್ಲಿ ಹೇಗೆ ನಾವು ಪ್ರೀತಿಯಿಂದ ಇತರರನ್ನು ಗೆಲ್ಲಬಹುದು ಎನ್ನುವುದನ್ನು ನೀನು ಮಾಡಿ ತೋರಿಸಬೇಕು. ಆ ಮೂಲಕವಾಗಿ ಮಾನವ ಜನಾಂಗ ಎನ್ನುವುದಕ್ಕೆ ಶಾಂತಿಯಿಂದ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡುವಂತಹ ಎಲ್ಲ ದಾರಿಗಳನ್ನು ನೀನು ಮಾಡಬೇಕು. ನಿನ್ನ ಬರೋಣವನ್ನು ಸೂಚಿಸುವುದಕ್ಕೆ ಬೇಕಾಗಿಯೇ ಕಾಡು ದಾರಿಯಲ್ಲಿದ್ದಂತಹ ನಾನು ಎಷ್ಟೋ ಸಮಯಗಳಿಂದ ಇಲ್ಲಿ ಇಸ್ರಾಯೇಲ್ನ ಜನತೆಯನ್ನು ಆ ಪಾಪ ಕಾರ್ಯದಿಂದ ವಿಮುಖಗೊಳಿಸುವಂತಹ ಕೆಲಸವನ್ನು ಮಾಡುತ್ತಾ ಬಂದವನಿದ್ದೇನೆ. ಇನ್ನು ಆ ಕಾರ್ಯವನ್ನು ನೀನು ಮಾಡಬೇಕು. ಮಾತ್ರ ಅಲ್ಲ, ದೇವನ ಅನುಗ್ರಹ ಎನ್ನುವುದು ನನ್ನದ್ದಾದಂತಹ ಈ ಒಂದು ಭೇಟಿಯನ್ನು ಮಾಡಿಸಿತು ಅಂತ ನಾನು ಭಾವಿಸ್ತೇನೆ. ಪ್ರಾಯ ಮಾಗಿದ ಕಾಲದಲ್ಲಿ ಕರ್ತನ ಅನುಗ್ರಹದಿಂದ ನಾನು ಪ್ರಪಂಚವನ್ನು ಕಂಡವ. ಕನ್ಯಾವಸ್ಥೆಯಲ್ಲಿದ್ದಂತಹ ಮರಿಯಳಿಗೆ ಆ ಕರ್ತನ ಅನುಗ್ರಹದಿಂದ ನೀನು ಹುಟ್ಟಿಕೊಂಡವ. ಹಾಗಿದ್ದರೆ ಕರ್ತನ ಅನುಗ್ರಹ ಒಂದು ಉಂಟು ಅಂತಾದರೆ ಪ್ರಪಂಚದಲ್ಲಿ ನಾವು ಏನನ್ನೂ ಸಾಧಿಸುವುದಕ್ಕೂ ಸಾಧ್ಯವಾಗುತ್ತದೆ. ನಿನಗೆ ಒಳಿತಾಗಲಿ ಎನ್ನುವ ಹಾಗೆ ಕರ್ತನನ್ನು ಆ ಮೂಲಕವಾಗಿ ಸ್ಮರಿಸಿ ನಾನು ನಿನಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿದಲ್ಲಿಗೆ ನನ್ನ ಕೆಲಸವನ್ನು ಪೂರ್ಣವಾಗಿ ಒಂದು ಹಂತಕ್ಕೆ ಮುಗಿಸಿದ ಧನ್ಯತೆ ನನ್ನಲ್ಲಿದೆ. ಗುರುಗಳೇ, ಯಾವುದು ಯಾವ ಕಾಲಕ್ಕೆ ಹೇಗೆ ಆಗಬೇಕೆನ್ನುವುದು ಎಲ್ಲವೂ ದೈವಚಿತ್ತವೆನ್ನುವುದಾದರೆ ಅದೆಲ್ಲವೂ ಇಲ್ಲಿ ಘಟಿಸಿದೆ ಎಂದು ನಾನು ಭಾವಿಸಿಕೊಳ್ಳುತ್ತೇನೆ. ಸರಿ, ನಿಮ್ಮದಾದಂತಹ ಬೋಧನೆಯ ವಾಕ್ಯಗಳಿಂದ ನಾನು ಪವಿತ್ರಾತ್ಮನಾಗಿದ್ದೇನೆ. ಹಾಗಿದ್ದರೆ ನಿಮ್ಮಿಂದ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಯಾವ ಕಾರ್ಯಕ್ಕಾಗಿ ನನ್ನ ಜನನವಾಗಿದೆಯೋ ಆ ಕಾರ್ಯದ ಆ ಒಂದು ಸಾದಿಯಲ್ಲಿ ಮುಂದುವರಿಯುತ್ತೇನೆ. ಜಗದ ಉದ್ಧಾರವೇ ನನ್ನ ಜೀವಿತದ ಉದ್ದೇಶವಲ್ಲವೇ? ಅನುಗ್ರಹಿಸಿ ಅನುಗ್ರಹಿಸಿ ಅನುಗ್ರಹಿಸಿ. ನಜರೇತಿನವನೇಸು, ಇನ್ನು ಮುಂದೆ ಲೋಕಕ್ಕೆ ಅನುಗ್ರಹಿಸುವಂತಹ ಯೇಸು. ಗುರುಗಳಿಂದ ಅನುಗ್ರಹಿತನಾಗಿದ್ದೇನೆ.
ನನ್ನ ನಗುವಿನಿಂದಲೇ ನಾನು ಯಾರು ಅಂತ ನಿಮಗೆ ಅರ್ಥ ಆಗಿರಬೇಕು. ನಗೆಗಳಲ್ಲಿ ಬಹುವಿಧದ ನಗುಗಳು. ಹಾಸ್ಯಕ್ಕೆ ಸಂಬಂಧಿಸಿದ ನಗು ಬೇರೆ, ಸರಸಕ್ಕೆ ಸಂಬಂಧಿಸಿದ ನಗು ಬೇರೆ, ವಿನೋದಕ್ಕೆ ಸಂಬಂಧಿಸಿದ ನಗು ಬೇರೆ, ವಿಡಂಬನೆಯ ನಗು ಬೇರೆ. ಇದು ಅಟ್ಟಹಾಸದ ನಗು, ಇದು ಅಟ್ಟಹಾಸದ ನಗು. ನನ್ನ ಪರಿಚಯ ಆಯ್ತಲ್ಲ ನಿಮಗೆ. ಸೈತಾನ ಎನ್ನುವ ಹಾಗೆ ಕರೆಯಲ್ಪಡುವವನು, ಸೈತಾನ ಎನ್ನುವ ಹಾಗೆ ಗುರುತಿಸಲ್ಪಡುವವನು, ವರ್ತಮಾನದಲ್ಲಿ ಅತಿ ಬಲಾಢ್ಯನು ಎನ್ನುವ ಹಾಗಿನ ಹೆಗ್ಗುರುತನ್ನು ಪಡೆದವನು ಯಾರು ಅಂತ ಕೇಳಿದ್ರೆ ನಾನೇ ಸೈ. ಹಾಗಾದರೆ ನನಗೆ ಯಾಕೆ ಈ ರೀತಿಯ ಅಬ್ಬರ ಪ್ರಚಾರ ಇತ್ಯಾದಿ? ಅದಕ್ಕೂ ಕಾರಣಗಳಿಲ್ಲದಿಲ್ಲ. ಸ್ವರ್ಗ ಎನ್ನುವುದು ಸುಖದ ಸೋಪಾನ ಅಂತ ಕರೆಯಲ್ಪಟ್ಟದ್ದು. ಸ್ವರ್ಗ ಎನ್ನುವುದು ರಮಣೀಯವಾದ ಭಾವಗಳನ್ನು ತುಂಬುವ ಕ್ಷೇತ್ರ ಅಂತ ಕರೆಯಲ್ಪಟ್ಟದ್ದು. ಸ್ವರ್ಗ ಎಂದರೆ ಅಜರಾಮರತ್ವವನ್ನು ಕೊಡುವ ಕ್ಷೇತ್ರ ಅಂತ ಗುರುತಿಸಲ್ಪಟ್ಟದ್ದು. ಇಲ್ಲಿ ಅಮರತ್ವ, ಇಲ್ಲಿ ಸದಾಕಾಲ ಯೌವನ, ಇಲ್ಲಿ ಸದಾಕಾಲ ಸುಖಲೋಲುಪತೆ, ಇಲ್ಲಿ ಸದಾಕಾಲ ವೈಭೋಗ. ಆ ಕಾರಣದಿಂದಲೇ ಸ್ವರ್ಗಕ್ಕೆ ವೈಶಿಷ್ಟ್ಯ ಬಂದದ್ದು. ಈ ಸ್ವರ್ಗಕ್ಕೆ ಪ್ರತ್ಯೇಕವಾಗಿರುವಂತಹದ್ದು ನರಕ ಅಂತ ಕರೆಯಲ್ಪಟ್ಟದ್ದು. ಒಂದೆಡೆಯಲ್ಲಿ ಸ್ವರ್ಗ, ಮತ್ತೊಂದೆಡೆಯಲ್ಲಿ ನರಕ. ಯಾರು ಭೂಮಿಯ ಮೇಲೆ ಒಳ್ಳೆಯ ಕರ್ಮಗಳನ್ನು ಆಚರಿಸುತ್ತಾನೋ ಅವನಿಗೆ ಸ್ವರ್ಗ ಪ್ರಾಪ್ತಿಸ್ತದೆ. ಯಾರು ಕೆಡುಕಿನ ಆಸಕ್ತಿಯನ್ನು ಹೊಂದಿ ಕೆಡುಕಿನ ಕರ್ಮಗಳಲ್ಲೇ ನಿಸ್ಸೀಮನಾಗುತ್ತಾನೋ ಅವನಿಗೆ ನರಕ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಹೀಗೆ ಎರಡು ಪರಿಭೇದಗಳನ್ನು ಭೂಮಿಯಲ್ಲಿ ಗುರುತಿಸಿದ್ದು. ಇಲ್ಲೊಂದು ವೈಶಿಷ್ಟ್ಯವನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕು. ಸ್ವರ್ಗದಲ್ಲೇ ಸ್ವರ್ಗವು ನರಕವು ಎರಡೂ ಉಂಟು ಅಂತ ನಿರ್ಮಾಣ ಮಾಡಿದವನು ನಾನು. ನಾನು ಅಂತಿಂತ ಕ್ಷೇತ್ರದಲ್ಲಿ ಹುಟ್ಟಿದವನಲ್ಲ. ಸ್ವರ್ಗದಲ್ಲೇ ಸ್ವರ್ಗೀಯವಾದ ಆನಂದವನ್ನು ಹೊಂದುತ್ತಿರುವ ಅನೇಕ ಮಂದಿ ದೇವತಾ ಪುರುಷರ ಜೊತೆಗೆ ನಾನು ಹುಟ್ಟಿಕೊಂಡೆ. ಹಾಗಾಗಿ ನಾನು ನರಕದಲ್ಲಿ ಹುಟ್ಟಿದ್ದೇನೆ ಅಂತ ಅಪಪ್ರಚಾರ ಮಾಡಬೇಡಿ. ನಾನು ಎಲ್ಲೋ ಕೆಟ್ಟ ಸ್ಥಳದಲ್ಲಿ ಹುಟ್ಟಿದ್ದೇನೆ ಎನ್ನುವ ಹಾಗೆ ಉಳಿದವರ ಮುಂದೆ ಸುದ್ದಿ ಹರಡಬೇಡಿ. ಎಲ್ಲರೂ ಹುಟ್ಟಿದ ಸ್ವರ್ಗದಲ್ಲೇ ನಾನು ಹುಟ್ಟಿಕೊಂಡಿದ್ದೇನೆ. ಹಾಗಾದರೆ ನನ್ನ ದಾರಿ ಯಾಕೆ ಭಿನ್ನ? ಯಾಕೆ ನನ್ನ ಮಾರ್ಗ ಉಳಿದವರಿಗಿಂತ ವಿಶಿಷ್ಟ? ಅದಕ್ಕೂ ಕಾರಣಗಳಿಲ್ಲದಿಲ್ಲ. ನನ್ನದು ಕೆಡುಕಿನ ಪ್ರಪಂಚ, ನನ್ನದು ಮಬ್ಬಿನ ಪ್ರಪಂಚ, ನನ್ನದು ಮಾಯಾವರಣದ ಪ್ರಪಂಚ, ನನ್ನದು ಮೋಹದ ಮುಸುಕು ಹೊತ್ತುಕೊಂಡ ಪ್ರಪಂಚ. ಇದಕ್ಕೆ ಸರ್ವಾಧಿಕಾರಿ ನಾನೇ. ಇಲ್ಲಿನ ನಿರಂಕುಶ ಪ್ರಭುವೇ ನಾನು. ಎಲ್ಲಿಯವರೆಗೆ ಸೈತಾನನು ಕೆಡುಕಿನ ಪ್ರಪಂಚವನ್ನು ಆಳುತ್ತಿರುತ್ತಾನೋ, ಎಲ್ಲಿಯವರೆಗೆ ಸೈತಾನನು ನಿರಂಕುಶ ಪ್ರಭುತ್ವದ ಮೂಲಕವಾಗಿ ಸರ್ವರನ್ನು ತನ್ನ ಪಾದದ ಧೂಳಿಗಳನ್ನಾಗಿಸುತ್ತಾನೋ, ಅಲ್ಲಿಯವರೆಗೆ ನನ್ನ ಅಸ್ತಿತ್ವ ಸಾರ್ವತ್ರಿಕವಾಗಿ ವ್ಯಾಪಕವಾಗಿ ಕಾಣಿಸಿಕೊಳ್ಳುತ್ತದೆ. ಒಂದೇ ಒಂದು ಮಹತ್ವಾಕಾಂಕ್ಷೆ ನನಗೆ. ಇಡೀ ಬ್ರಹ್ಮಾಂಡವನ್ನೇ ನನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು. ಇಡೀ ಜಗತ್ತನ್ನೇ ನನ್ನ ಆಳ್ವಿಕೆಗೆ ಒಳಪಡಿಸಬೇಕು. ಇಡೀ ಭೂಮಂಡಲವೇ ನನ್ನ ವಶವರ್ತಿಯಾಗಬೇಕು. ಈ ಮಹತ್ವಾಕಾಂಕ್ಷೆಯೇ ನನ್ನ ನಾಭಿಯಲ್ಲಿ ಮೂಡಿಕೊಂಡದ್ದು. ಆ ಕಾರಣದಿಂದಲೇ ಸ್ವರ್ಗದಲ್ಲಿ ನಾನು ಒಡಕು ಧ್ವನಿಯನ್ನು ಹೊರಡಿಸಿದ್ದು. ಈಗ ದೇವರು ಎನ್ನುವವನೊಬ್ಬನಿದ್ದಾನೆ ಎನ್ನುವ ಕಾರಣದಿಂದ ನಾನು ಸೃಷ್ಟಿಯಾಗಿದ್ದೇನೆ ಅಂತ ನೀವು ಒಪ್ಪುವುದಾದರೆ ವರ್ತಮಾನ ಕಾಲದಲ್ಲಿ ಸ್ವರ್ಗಲೋಕಕ್ಕೆ ಒಡೆಯ ಯಾರು ಅಂತ ಪ್ರಶ್ನೆ ಬರ್ತದೆ. ಈಗ ದೇವರೇ ಒಡೆಯ ಹೌದು ಅಂತಾದರೆ ಆ ಸಿಂಹಾಸನ ಯಾಕೆ ಬರಿದಾಗಿದೆ? ಆ ಸಿಂಹಾಸನ ಯಾಕೆ ತುಂಬಿಕೊಳ್ಳುವುದಿಲ್ಲ? ಆ ಸಿಂಹಾಸನದ ಮೇಲೆ ಮುತ್ತಿನ ಕಿರೀಟವನ್ನಿಟ್ಟು ರಾಜ ಲಾಂಛನಕ್ಕೆ ಯೋಗ್ಯವಾದ ಪರಿಕರಗಳನ್ನು ಹೊಂದಿಕೊಂಡು ರಾಜ ದಂಡದ ಮೂಲಕವಾಗಿ ಸರ್ವರನ್ನು ಸಮತೋಲನದಿಂದ ತನ್ನ ವ್ಯಾಪ್ತಿಗೆ ತಂದು ನಿಯಂತ್ರಣ ಮಾಡುವ ದೇವರು ಯಾಕೆ ಕಾಣಿಸಿಕೊಳ್ಳುವುದಿಲ್ಲ? ಹಾಗಾದರೆ ಈ ದೇವರು ಕುಳಿತುಕೊಳ್ಳುವ ಸ್ಥಳಕ್ಕೆ ಒಬ್ಬ ಪ್ರಬಲನಾದ ಪ್ರತಿಸ್ಪರ್ಧಿಯನ್ನು ಆಯ್ಕೆ ಮಾಡಬೇಕಾದ ಅನಿವಾರ್ಯ ಉಂಟು ಅಂತ ಅದರ ಅರ್ಥ. ಈಗ ಯಾರು ಇದಕ್ಕೆ ಒಡೆಯರು? ಯಾರು ಈ ಸ್ಥಾನವನ್ನು ಅಲಂಕರಿಸಬೇಕಾದವರು? ಶೂನ್ಯ ಅಂತ ಕರೆಯಲ್ಪಟ್ಟ ದೇವರು. ಈಗ ದೇವರನ್ನು ಅನನ್ಯ, ಅಮೋಘ, ಆದಿಮಧ್ಯಾಂತರಹಿತ,
ಎಲ್ಲ ಕಡೆಗಳಲ್ಲೂ ವ್ಯಾಪಕನಾದವನು ಅಂತ ಗುರುತಿಸುವಾಗ ದೇವರು ಎಂದರೆ ವಸ್ತುವೇ, ದೇವರು ಎಂದರೆ ಪರಿಕರವೇ, ದೇವರು ಎಂದರೆ ಘನವೇ, ದೇವರು ಎಂದರೆ ಗಾಳಿಯೇ, ದೇವರು ಎಂದರೆ ನೀರೇ, ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟದ್ದು ಹೇಗೆ? ಸರ್ವಾಂತರ್ಯಾಮಿಯಾದಂಥ ಭಗವಂತನು ಶೂನ್ಯವಾಗಿದ್ದಾನೆ. ಹಾಗಾದರೆ ಶೂನ್ಯ ಒಂದು ಸಿಂಹಾಸನದ ಮೇಲೆ ಕೂತುಕೊಳ್ಳಿಕ್ಕೆ ಸಾಧ್ಯವೋ? ಶೂನ್ಯ ಆಡಳಿತವನ್ನು ಮಾಡುವಾಗ ಶೂನ್ಯದ ಆಜ್ಞೆಗಳನ್ನು ಯಾರಾದರೂ ಪಾಲಿಸ್ತಾರೋ? ಈ ಶಾಸನವನ್ನು ನಾನು ಪಾಲಿಸಬೇಕಾಗಿದೆ. ಯಾಕಪ್ಪ ನೀನು ಪಾಲಿಸಬೇಕು? ನನಗೆ ಮೇಲಿನಿಂದ ಆಜ್ಞೆಯಾಗಿದೆ. ಯಾರದ್ದಪ್ಪ ನಿನಗೆ ಆಜ್ಞೆಯಾಗಿದೆ? ನನಗೆ ದೇವರ ಆಜ್ಞೆಯಾಗಿದೆ. ದೇವರು ಎಲ್ಲಿದ್ದಾನೆ? ದೇವರು ಶೂನ್ಯವಾಗಿದ್ದಾನೆ. ಶೂನ್ಯದಿಂದ ಎಲ್ಲಾದರೂ ಆಜ್ಞೆಯನ್ನು ಪಡೆಕೊಳ್ಳುವುದಕ್ಕೆ ಸಾಧ್ಯವೇ? ಆ ಕಾರಣದಿಂದಲೇ ಸ್ವರ್ಗದ ಈ ಸಿಂಹಾಸನವನ್ನು ಶಾಶ್ವತವಾಗಿ ಕೈವಶ ಮಾಡಿಕೊಳ್ಳಬೇಕು ಅಂತ ಕನಸು ಕಂಡವ. ಆದರೆ ಏನು ಮಾಡೋಣ? ಈ ದೇವತೆಗಳ ಕಡೆಯಿಂದ ಇಬ್ಬರು ಕಾಣಿಸಿಕೊಂಡ್ರು ನೋಡಿ. ಒಬ್ಬ ಮೈಕಲ್ ಮತ್ತೊಬ್ಬ ಗ್ಯಾಬ್ರಿಯಲ್. ಅವರಿಬ್ಬರೂ ನನಗೆ ಪ್ರತಿಸ್ಪರ್ಧಿಗಳಾಗಿ ಸಡ್ಡು ಹೊಡೆದು ನಿಂತು ನನ್ನ ಆಕ್ರಮಣದ, ನನ್ನ ಕೆಡುಕಿನ, ನನ್ನ ದುರ್ಮಾರ್ಗಕ್ಕೆ ಅಡ್ಡಿಯಾಗಿ ಬಂಡೆಗಲ್ಲುಗಳ ಹಾಗೆ ನಿಂತು ಬಿಟ್ರು ನೋಡಿ. ಅವರು ಪ್ರತ್ಯೇಕವಾಗಿ ಸಾತ್ವಿಕರನ್ನು ಕೂಡಿಕೊಂಡು ಅವರ ಸಂಖ್ಯೆಯನ್ನು ದಿನೇ ದಿನೇ ಇಮ್ಮಡಿಗೊಳಿಸಿಕೊಂಡು ದೇವರ ವಿರುದ್ಧವಾಗಿ ಬಂಡಾಯ ಎದ್ದಿರುವ ಪರಮ ಪಾಷಂಡಿಯು ನಾಸ್ತಿಕನೂ ಆಗಿರುವ ಈ ಸೈತಾನನನ್ನು ಮೆಟ್ಟಿ ಮುರಿಯಬೇಕು, ಅಮೂಲಾಗ್ರವಾಗಿ ನಾಶ ಮಾಡಬೇಕು ಅಂತ ಕಾರಸ್ಥಾನವನ್ನು ಹೊಂಚಿದ್ರು. ಆ ಕಾರಣದಿಂದಲೇ ನಾನು ವಾರನೋಟದಿಂದ ಗಮನಿಸುತ್ತಾ ಬಂದವ ಮೈಕೆಲ್ ಮತ್ತು ಗ್ಯಾಬ್ರಿಯಲರ ಉತ್ಥಾನವನ್ನು. ಎಂತಹ ಬಲಾಢ್ಯ ಶಕ್ತಿಗಳಯ್ಯ, ಎಂತಹ ಸಂಘಟನಾ ಚತುರರಯ್ಯ. ಕೈ ತಟ್ಟಿದ್ರೆ ಸಾಕು ಸಾವಿರ ಸಾವಿರ ಸಾತ್ವಿಕರು ಸಾಲುಗಟ್ಟಿ ಬಂದು ನಿಂತು ಜಿಯ ಹಸಾದ ಎನ್ನುವ ಹಾಗೆ ಅವರಿಬ್ಬರ ಮುಂದೆ ನಿಲ್ಲುತ್ತಾರೆ ಅಂತ ಆದರೆ ಆ ಮೈಕಲ್ ಮತ್ತು ಗ್ಯಾಬ್ರಿಯಲರ ಶಕ್ತಿಯ ಮುಂದೆ ನಾನೇ ತಲೆದೂಗಿ ಹೋದೆ. ಹಾಗಾದರೆ ಇವರಿಗೆ ಪೆಟ್ಟಲ್ಲದೆ ಬೇರೆ ಮದ್ದಿಲ್ಲ. ಎತ್ತಿಗೆ ಹೇಗೆ ಬೆತ್ತದಿಂದ ಹೊಡೆದು ಮಣಿಸಬೇಕೋ, ಬಿಸಿ ತಾಗಿದರೆ ಶಾಖದ ಪ್ರಭಾವದಿಂದ ಬೆಣ್ಣೆ ಹೇಗೆ ಕರಗುತ್ತದೋ, ಈ ದೇವತೆಗಳಿಗೆ ಪೆಟ್ಟಿನ ರುಚಿಯನ್ನು ತೋರಿಸಬೇಕು ಅಂತ ಹೊರಟವ. ಹಾಗಾಗಿ ನನ್ನ ಬೆಂಬಲಿಗರನ್ನು ಹೆಚ್ಚು ಮಾಡಬೇಡುವ. ನನ್ನ ಬೆಂಬಲಿಗರನ್ನು ಹೆಚ್ಚು ಮಾಡಲಿಕ್ಕೆ ಹೆಚ್ಚು ಶ್ರಮವೇ ಬೇಡ. ಎಲ್ಲಿ ಕಾಮ ಇದೆ, ಎಲ್ಲಿ ಕ್ರೋಧ ಇದೆ, ಎಲ್ಲಿ ಲೋಭ ಇದೆ, ಎಲ್ಲಿ ಮದ ಇದೆ, ಎಲ್ಲಿ ಮೋಹ ತುಂಬಿಕೊಂಡಿದೆ, ಅಲ್ಲೆಲ್ಲ ನನ್ನ ಅನುಯಾಯಿಗಳಿದ್ದಾರೆ ಅಂತ ಅರ್ಥ. ನೀವೊಮ್ಮೆ ಭೂಮಿಯ ಕಡೆಗೆ ಹೋಗಿ ನೋಡಿರಂತೆ. ಎಲ್ಲೆಲ್ಲಿ ಕೆಡುಕಿನ ಸಂಭ್ರಮ ಕಾಣಿಸ್ತದೋ ಅದು ಸೈತಾನನ ರಾಜ್ಯದ ಸರಹದ್ದು ಅಂತ ನೀವು ತಿಳಿಬೇಕು. ಎಲ್ಲಿ ಮೋಸ, ಎಲ್ಲಿ ದಗಾಕೋರತನ ಕಾಣಿಸ್ತದ ಅಲ್ಲಿ ಸೈತಾನನ ಪ್ರಾಬಲ್ಯ ಉಂಟು ಅಂತ ನೀವು ತಿಳಿಯಬೇಕು. ಎಲ್ಲಿ ವಿಷಯಲೋಲುಪತೆಗೆ ಒಳಗಾದ ಮನುಷ್ಯನು, ಕಾಮ ವಿಕಾರಗಳಲ್ಲಿ ಮಗ್ನನಾದಂತಹ ಮನುಷ್ಯನು, ಪ್ರಪಂಚದ ಮಾಯಾ ಪಾಶಗಳ ಬಂಧನಕ್ಕೆ ಒಳಗಾದ ಮಾನವನು ಅಲ್ಲೇ ತನ್ನ ಬದುಕನ್ನು ನಿರರ್ಥಕವಾಗಿ ಕಳೆದುಕೊಂಡು ದುರುಪಯೋಗ ಮಾಡಿಕೊಳ್ಳುತ್ತಾನೋ ಅದೆಲ್ಲ ನನ್ನ ವಿಹಾರಧಾಮ ಅಂತ ನೀವು ತಿಳಿಯಬೇಕು. ದೇವರಿಲ್ಲದ ಜಾಗವಾದರೂ ಇದ್ದೀತಯ್ಯ, ಶೈತಾನ ಇಲ್ಲದಿರುವ ಜಾಗವನ್ನು ನೀವು ತೋರಿಸಂತೆ. ಒಳ್ಳೆಯವರ ಮನಸ್ಸಿನಲ್ಲಿ ನಾನಿದ್ದೇನೆ. ಸಾತ್ವಿಕರ ತಪಸ್ಸು ಮುಗಿಯುವ ಹೊತ್ತಿಗವರ ಮೂಗಿನ ತುದಿಯಲ್ಲಿ ಕುಣಿಯುತ್ತೇನೆ. ಯಾರು ಗರತಿಯರು ಅಂತ ಕರೆಯಲ್ಪಡುವ ನಾರಿಯರ ಜೊತೆಗೆ ನಾನು ಸೇರ್ತೇನೆ. ಯಾರು ಏಕಪತ್ನಿ ವ್ರತಸ್ಥರಾಗಿ ಒಬ್ಬಳೇ ಪತ್ನಿಯಲ್ಲಿ ಸುಖ ಸಂಸಾರದ ರುಚಿಯನ್ನು ಕಾಣುತ್ತಾರೋ ಅವರನ್ನು ಸಂಜೆಯ ವೇಳೆಗೆ ದಾರಿ ತಪ್ಪಿಸಿ ಬೇರೆ ಮನೆಗೆ ಹೋಗುವ ಹಾಗೆ ಮಾಡುವಲ್ಲೂ ಸೈತಾನನ ಪ್ರಭಾವ ಉಂಟು. ಕಂಠಮುಟ್ಟ ಕುಡೀರಿ. ಕುಡಿದ ಮೇಲೆ ಯಾರು ಏನು ಅಂತ ಗುರುತು ಪರಿಚಯ ಬೇಡ. ಏನೇನು ಅನಾಚಾರ ಮಾಡಿ ಅಂತ ನಾನು ಅವರನ್ನು ಸನ್ಮಾರ್ಗದಿಂದ ದುರ್ಮಾರ್ಗದ ಕಡೆಗೆ ಕರ್ಕೊಂಡು ಬರ್ತೇನೆ. ಹಾಗಾದರೆ ನನ್ನ ಸಾಮ್ರಾಜ್ಯ ಅಂತ ಹೇಳಿದ್ರೆ ಕತ್ತಲಿನ ಸಾಮ್ರಾಜ್ಯ. ಆ ಕಾಲದಲ್ಲಿ ಕೀಮಸ, ತೇಮಸ, ರೀಮರ ಮೊದಲಾದಂತಹ ನನ್ನ ಬಳಗದವರನ್ನು ಕರೆದು ಈ ಗ್ಯಾಬ್ರಿಯಲ್ ಮತ್ತು ಮೈಕಲರನ್ನು ಬಗ್ಗುಬಡಿಬೇಕು ಅಂತ ತೀರ್ಮಾನ ಮಾಡಿದೆ. ಹೆಚ್ಚು ಕಡಿಮೆ ಮುಹೂರ್ತ ನೋಡಲಿಲ್ಲ. ಬಹು ದೊಡ್ಡದಾದಂತಹ ದಂಡಯಾತ್ರೆಯನ್ನು ಸಾಧಿಸಿ ಆ ಮೈಕಲ ಗ್ಯಾಬ್ರಿಯಲರನ್ನು ಯುದ್ಧದಲ್ಲಿ ಮಣಿಸಿದ ಹೊತ್ತಿಗೆ
ಒಂದು ಅದ್ಭುತ ನಡೆದು ಹೋಯಿತು ನೋಡಿ ಸ್ವರ್ಗದಲ್ಲಿ. ಏನದು? ಯಾರೋ ಒಬ್ಬ ಮೆಸ್ಸಾಯ ಅಂತ ಒಬ್ಬ ಕಾಣಿಸಿಕೊಂಡ. ದೇವರ ಕಡೆಯಿಂದ ಬಂದ ವಾರ್ತಾಕಾರ ನಾನು. ದೇವರ ಕಡೆಯಿಂದ ಸಾತ್ವಿಕತೆಯ ಉದ್ದೀಪನಕ್ಕೆ ಕಂಕಣಬದ್ಧನಾಗಿ ಕಳುವಲ್ಪಟ್ಟವನು ತಾನು. ದೇವರ ನೇರವಾದ ಅನುಗ್ರಹದ ವರ್ಷಕ್ಕೆ ತಲೆ ಕೊಟ್ಟು ಪಾವನಗೊಳಿಸಿಕೊಂಡ ಮೈಯಿಂದ ಬಂದವ ತಾನು ಮೆಸ್ಸಾಯ. ಹಾಗಾದರೆ ಈ ಮೆಸ್ಸಾಯ ನನ್ನ ಗಂಟಲಲ್ಲಿ ಸಿಕ್ಕಿದ ಗರಳ, ಹೊರಗೆ ನುಗುಳ್ಲಿಕ್ಕೂ ಆಗುವುದಿಲ್ಲ, ಒಳಗೆ ನುಂಗುವುದಕ್ಕೂ ಆಗುವುದಿಲ್ಲ. ಹಾಗಾದರೆ ಈ ಮೆಸ್ಸಾಯನನ್ನು ಮಣಿಸದೆ ಸುಮ್ಮನೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿ ನಮ್ಮ ಬಳಗದವರನ್ನು ಕರೆದು ಮಸ್ಸಾಯನೋ ಅವನನ್ನು ಕಳುಹಿಸಿದ ಅಪ್ಪನಾದ ಭಗವಂತನೋ ಮೆಟ್ಟಿ ಮುರಿಯಿರಿ ಅಂತ ಮುಂದುವರಿದರೆ ನಮ್ಮವರಿಗೆ ಸೋಲಾಗಿ ಹೋಯಿತು. ನಮ್ಮವರ ಪತನವನ್ನು ಕಂಡು ಇದೇ ಮೆಸ್ಸಾಯನ ಮೇಲೆ ಆಕ್ರಮಣವನ್ನು ಮಾಡಿದೆ. ಅಬ್ಬಾ, ಏನು ಶಕ್ತಿಯವನದ್ದು! ನನ್ನ ಮಾಯಾಶಕ್ತಿಯ ಮುಂದೆ ಕದಲದ ಹೆಬ್ಬಂಡೆಯ ಹಾಗೆ ನಿಂತ ನಾವು ವಿಕಾರಿಗಳ ಜೊತೆಗೆ ಮಾಯಾಶಕ್ತಿಯನ್ನು ಪ್ರದರ್ಶನ ಮಾಡುವುದರಲ್ಲಿ ಬಲಾಢ್ಯರು. ಒಂದು ಬೇಕು ಅಂತಾದರೆ ಸೃಷ್ಟಿ ಮಾಡ್ತೇವೆ. ಆ ಸೃಷ್ಟಿ ತಾತ್ಕಾಲಿಕವೋ ಶಾಶ್ವತವೋ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಒಂದನ್ನು ಒಮ್ಮೆ ಸೃಷ್ಟಿ ಮಾಡ್ತೇವೆ. ಈಗ ಗೋಡೆಯ ಮೇಲೆ ಹುಲಿಯ ಚಿತ್ರ ಬರೆಯುತ್ತೇವೆ. ಆ ಗೋಡೆಯ ಮೇಲೆ ಹುಲಿಯ ಚಿತ್ರ ಬರೆದ್ರೆ ಕೆಳಗೆ ಕುರಿ ಮೇಯಬಾರದು ಅಂತ ಅರ್ಥವ? ಏನು ಗೋಡೆಯ ಮೇಲೆ ಬರೆದ ಹುಲಿಯ ಚಿತ್ರ ಜೀವವಾಗಿ ಕುರಿಯನ್ನು ಹಿಡಿಯುತ್ತದ? ಗೋಡೆಯ ಮೇಲೆ ಹುಲಿಯ ಚಿತ್ರ ಇರಲಯ್ಯ, ಕುರಿಮರಿಗಳು ಧಾರಾಳವಾಗಿ ಕೆಳಗೆ ಮೇಯಬಹುದು. ಹಾಗೆಯೇ ನಮ್ಮದು ಕೂಡ. ನಾವು ಸೃಷ್ಟಿ ಮಾಡಿದ್ದು ಶಾಶ್ವತವಾದ ಪರಿಣಾಮ ಕೊಡುವುದಿಲ್ಲ. ಹೆದರಿಸುವುದಕ್ಕೆ ಸಾಧ್ಯವಾಗುತ್ತದೆ, ಬೆದರಿಸುವುದಕ್ಕೆ ಸಾಧ್ಯವಾಗುತ್ತದೆ, ಮಣಿಸುವಲ್ಲಿ ಪರ್ಯಾಪ್ತವಾಗುತ್ತದೆ. ಮೆಸ್ಸಾಯನ ಜೊತೆಗೆ ಘನಘೋರವಾದ ಸಂಗ್ರಾಮವನ್ನು ಮಾಡಿದೆ. ಅದ್ಭುತವಾದಂಥ ವರ್ಚಸ್ಸುಳ್ಳ ಸಾತ್ವಿಕ ಶಿಖಾಮಣಿ ಎನಿಸಿಕೊಂಡ ಮೆಸ್ಸಾಯ ತನ್ನಲ್ಲಿರಬಹುದಾದಂಥ ದೇವರು ಕೊಟ್ಟ ಸಾತ್ವಿಕಾಸ್ತ್ರಗಳನ್ನು ಒಂದೊಂದಾಗಿ ಪ್ರಯೋಗ ಮಾಡಿದಾಗ ನನ್ನ ಮಾಯಾವರಣದ ಬಲೆಯೇ ತುಂಡಾಗಿ ಹೋಗಿ ನಾನು ಅವನ ಮುಂದೆ ಬೆತ್ತಲೆ ನಿಲ್ಲುವ ಸ್ಥಿತಿ ಬಂತು. ವಿಡಂಬಿಸಿದ, ಎಲ್ಲ ಸೈತಾನನೇ, ನಿನ್ನನ್ನು ನಿರ್ವಾಣ ಸ್ಥಿತಿಯಲ್ಲಿ ಹುಟ್ಟುಡುಗೆಯಲ್ಲಿ ನಿಲ್ಲಿಸಿದ್ದೇನೆ. ಅದರ ಅರ್ಥ ನಿನ್ನ ಮೈಯ ಬಟ್ಟೆ ಕಳಚಿದ್ದೇನೆ ಅಂತ ಸಂಕೇತ ಅಲ್ಲ. ಅದರೊಳಗಿನ ಧ್ವನಿ ಹೇಗೆ? ನಿನ್ನ ಮಾಯೆಯ ಕೈಗಳನ್ನು ಕತ್ತರಿಸಿದ್ದೇನೆ, ನಿನ್ನ ಜಾದೂ ಮಾಡುವಂತಹ ಇಂದ್ರಜಾಲವನ್ನು ಮಾಡುವಂತಹ ಮನಸ್ಸನ್ನು ಕತ್ತರಿಸಿದ್ದೇನೆ, ನಿನ್ನ ಕೆಡುಕಿಗಾಗಿ ಆಹ್ವಾನಿಸುವ ಕೆಡುಕನ್ನೇ ಸುವಾರ್ತೆ ಅಂತ ತಪ್ಪಾಗಿ ಹೇಳಿ ದುರ್ವಾರ್ತೆಗಳನ್ನೇ ಪ್ರಪಂಚದಲ್ಲಿ ದುರ್ಮಾರ್ಗಿಗಳಿಗಾಗಿ ಗ್ರಂಥ ಮಾಡಿಕೊಡುವ ನಿನ್ನ ವಿವೇಕವಾದ ಬಾಯಿಯನ್ನೇ ಕತ್ತರಿಸಿದ್ದೇನೆ. ನಡೆದಾಡುವಂತಹ ನಿನ್ನ ಕೆಡುಕಿನ ಕಡೆಗೆ ಲಕ್ಷ್ಯವಾಗಿರುವ ಕಾಲುಗಳನ್ನೇ ಕತ್ತರಿಸಿದ್ದೇನೆ. ಒಟ್ಟಿನಲ್ಲಿ ನಿನ್ನ ದುರ್ಮಾರ್ಗಿಗಳ ಪ್ರವರ್ತಕ ಶಕ್ತಿಯಾದ ಮನಸ್ಸನ್ನೇ ಮೆಟ್ಟಿ ಮುರಿದಿದ್ದೇನೆ ಅಂತ ಹೇಳಿದ. ಅವನ ಮುಂದೆ ತಲೆ ತಗ್ಗಿಸಿದೆ. ಹಾಗೆಂದು ನಾನು ತಲೆ ತಗ್ಗಿಸಿದ್ದು ಒಂದು ತಾತ್ಕಾಲಿಕವಾದ ಪರಿಕ್ರಮ ಮಾತ್ರ. ಕಾಯ್ತಾ ಇದ್ದೆ. ಅವನ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ. ಎಲ್ಲಿಯವರೆಗೆ ಸೂರ್ಯ ಚಂದ್ರರು ಶಾಶ್ವತವಾಗಿ ಉಳಿಯುತ್ತಾರೋ, ಎಲ್ಲಿಯವರೆಗೆ ಮಹಾಜಲ ಪ್ರಳಯವೊಂದು ಉಂಟಾಗಿ ಭೂಮಿಯನ್ನು ಮುಕ್ಕಿ ಮುರಿಯುತ್ತದೋ, ಅಲ್ಲಿಯವರೆಗೆ ಶೈತಾನನಾಗಿ ನಿತ್ಯಾತ್ಮಕವಾದ ವಿರೋಧವಾದ ಕೆಲಸಗಳನ್ನು ಮಾಡ್ತೇನೆ. ನೀನು 1000 ಮಂದಿಯನ್ನು ಸನ್ಮಾರ್ಗಕ್ಕೆ ತಂದ್ರೆ 1000ದ ಒಬ್ಬನನ್ನು ನಾನು ದುರ್ಮಾರ್ಗಕ್ಕೆ ತಾರದೆ ಹೋದರೆ ನಾನು ಸೈತಾನ ಅಲ್ಲ, ಹೊತ್ತೊಂದು ಮೀಸೆ ಅಲ್ಲ. ಹೀಗೆ ಪ್ರತಿಜ್ಞೆ ಮಾಡಿ ಅವನ ಸಮ್ಮುಖದಿಂದ ಈ ಭೂಮಿಗೆ ಬಂದು ಬಿದ್ದಿದ್ದೇನೆ. ಈ ಭೂಮಿಯಲ್ಲಿ ಸಂಚರಿಸುವಾಗ ನನ್ನಲ್ಲೊಂದು ಆತ್ಮವಿಶ್ವಾಸ ಬಂದದ್ದು. ಮಬ್ಬು ಗತ್ತಲಿನ ಸಾಮ್ರಾಜ್ಯವನ್ನು ಆಳುವ ನನಗೆ ಒಬ್ಬ ತೊಡಕಾಗಿ ಕಾಣಿಸಿಕೊಂಡಿದ್ದಾನೆ. ಅವ ಇಲ್ಲಿ ತಿರುಗಾಡ್ತಾ ಇದ್ದಾನೆ ಅಂತ ಕೇಳಿದ್ದೇನೆ. ನನ್ನ ರಾಜ್ಯವಾಳುವ ದಾಹಕ್ಕೆ ಮುಳುವಾಗಿದ್ದಾನೆ. ಈಗ ಅವ ಎಲ್ಲಿದ್ದಾನೆ ಹುಡುಕುತ್ತೇನೆ. ನೋಡಿದನು ಇದನ್ನು. ಸೈತಾನನ ಜೀವಂತ ಶರೀರ ಹೇಗಾದರೂ ಎಂತಾದರೂ ಒಂದಲ್ಲ ಒಂದು ದಿನ, ಒಂದು
ಕ್ಷಣಕ್ಕಾದರೂ ಸ್ವರ್ಗೀಯವಾದಂಥ ಸುಖದ ತುರಿಯ ಸ್ಥಿತಿ ಎನಿಸಿಕೊಂಡ ಆ ಅಮರ ಲೋಕದ ಸಿರಿ ಗದ್ದುಗೆಯನ್ನು ಆಳಬೇಕು, ಹೆಮ್ಮೆಯಿಂದ ರಾಜಶಾಸನವನ್ನು ಮಾಡಬೇಕು. ನನ್ನ ಕನಸಿಗೆ ಮುಳುವಾದಂತಹ ಆ ಮಸ್ಸಾಯ ಈ ಹೊತ್ತು ನರಜನ್ಮವನ್ನು ತಳೆದು ಒಂದು ಶರೀರದ ಒಳಗೆ ಆವಾಹನೆಗೊಂಡು ನನ್ನನ್ನು ವಿರೋಧಿಯನ್ನಾಗಿ ಗ್ರಹಿಸಿಕೊಂಡು ನನ್ನ ನೇತ್ಯಾತ್ಮಕವಾದ ವರ್ತನೆಗಳಿಗೆ ಧನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ಗುರಾಣಿಯಾಗಿ ಹಿಡಿಯುತ್ತಿದ್ದಾನೆ ಅಂತ ಕೇಳಿದೆ. ಆಶೆ ಬುರುಕರಾದಂಥ ದೇವತೆಗಳು, ದೇವರಿಗೆ ಅಡ್ಡ ಬಿದ್ದು ದೇವರನ್ನೇ ಸ್ತುತಿಸುವವರು ನನಗೊಮ್ಮೆ ಕಾಲು ಹಿಡಿದು ನಮಸ್ಕಾರ ಮಾಡಿ ನನ್ನನ್ನು ಸ್ತುತಿ ಮಾಡಿ ಅಂತ ಹೇಳಿದ್ರು. ಒಂದಕ್ಷರ ಸ್ತುತಿ ಮಾಡದ ಭಾವ ಜಿಪುಣರು. ಅವರು ಎಷ್ಟು ಜಿಪುಣರು ಅಂತ ಹೇಳಿದ್ರೆ ನನ್ನ ಬಗ್ಗೆ ಒಂದು ಸ್ತುತಿಯನ್ನು ಮಾಡುವುದಿಲ್ಲ. ಸರ್ವ ಸ್ತುತಿಯು ಸರ್ವಲೋಕ ರಕ್ಷಕನಾದ ದೇವರಿಗೆ ಮೀಸಲು ಅಂತ ಹೇಳ್ತಾರೆ. ಯಾಕೆ ಸೈತಾನನಿಗೆ ಮೀಸಲು ಅಂತ ಹೇಳುವುದಿಲ್ಲ? ಅವರ ನಾಲಗೆಗೆ ದನ ಬೆಟ್ಟಿ ಹೋಗ್ಲಿಕ್ಕೆ. ಹಾಗಾದರೆ ಇವತ್ತು ನಮಗೆ ವಿರೋಧಿಯಾಗಿ ಒಬ್ಬ ಮನುಷ್ಯ ಕಾಣಿಸಿಕೊಂಡಿದ್ದಾನಂತೆ. ಹೋದಲ್ಲಿ ಪವಾಡ ಮಾಡ್ತಾನಂತೆ. ಅವನಿಗೆ ಎಂಥದ್ದು ಹೆಸರಿರುವುದು? ಯೇಸು ಅಂತ ಹೆಸರುಂಟು ಅಂತ ಕೇಳಿದ್ದೇನೆ. ಹಾಗಾದರೆ ಯೇಸುವಿನ ಬಲ ಎಷ್ಟುಂಟು ಅಂತ ಒಮ್ಮೆ ಪರೀಕ್ಷೆ ಮಾಡಬೇಡ. ಅವನನ್ನೇ ವಾಸನೆ ಅರಸುತ್ತ, ವಾಸನೆ ಅಂದರೆ ಮೈ ವಾಸನೆ ಅಲ್ಲ, ಅವನ ಪ್ರಚಾರದ ಮೂಲಕವಾಗಿ ಜನರು ಸನ್ಮಾರ್ಗಕ್ಕೆ ಬಂದಿದ್ದಾರಲ್ಲ, ಒಳಿತಿನ ದಾರಿಗೆ ಸಾಗಿದ್ದಾರಲ್ಲ, ಶಿಷ್ಟಾಚಾರ ಸಂಪನ್ನರಾಗಿದ್ದಾರಲ್ಲ, ಕಾಮ ಕ್ರೋಧಾದಿಗಳ ವಶವರ್ತಿಗಳಾದವರು ಅದನ್ನು ಬಿಡುಗಡೆ ಮಾಡಿ ದೇವರ ಭಜನೆಗೆ ತೊಡಗಿದ್ದಾರಲ್ಲ, ಎಲ್ಲೆಲ್ಲಿ ಶೈತಾನನ ಮಂದಿರಗಳಿತ್ತೋ ಮಧುಪಾನ ಮಾಡುವಂತಹ ಅಂಗಡಿ ಮುಗ್ಗಟ್ಟೆಲ್ಲ ನಮ್ಮ ದೇವಾಲಯ, ಎಲ್ಲೆಲ್ಲಿ ಜೂಜನ್ನು ಆಡುತ್ತಾರೋ ಅದು ನಮ್ಮ ದೇವಾಲಯ, ಎಲ್ಲೆಲ್ಲಿ ಅನ್ಯರನ್ನು ಆಕ್ರಮಣ ಮಾಡುವುದಕ್ಕೆ ಪಥಕವನ್ನು ಹೂಡುತ್ತಾರೋ ಅದು ನಮ್ಮ ದೇವಾಲಯ, ಎಲ್ಲೆಲ್ಲಿ ಕುಳಿತುಕೊಂಡು ಮಧುಪಾಯಿಗಳಾಗಿ ಇವತ್ತು ಯಾರ ತಲೆ ಹೊಡೆಯುವುದು, ಯಾರನ್ನು ಬೀಳಿಸುವುದು ಅಂತ ಯೋಚನೆ ಮಾಡ್ತಾರಲ್ಲ ಅದು ನಮ್ಮ ದೇವಾಲಯ ಅಂತ ಕರೆಯಲ್ಪಟ್ಟದ್ದು. ನಮ್ಮ ದೇವಾಲಯದ ಮುಂದೆ ಇವತ್ತು ದೇವರ ದೇವಾಲಯ ಕಟ್ಟುತ್ತಾನಂತೆ. ಹಾಗಾದರೆ ಇವರನ್ನೊಮ್ಮೆ ಪ್ರಶ್ನಿಸಿ ನನ್ನ ಮಾಯಾಜಾಲಕ್ಕೆ ಸೇರಿಕೊಳ್ಳುವ ಹಾಗೆ ಮಾಡಿ ನೋಡೋಣ. ನನಗೊಬ್ಬ ದೊಡ್ಡ ಶಿಷ್ಯ ಸಿಗುತ್ತಾನ ಅಂತ ಯೋಚನೆ ಮಾಡಿ ಮುಂದೆ ಬಂದಿದ್ದೇನೆ. ಬಂದು ಜೆರೂಸಲೇಮಿನ ಆವರಣಕ್ಕೆ ಬಂದಿದ್ದೇನೆ. ಆಚೆ ದೇವಾಲಯ ಕಾಣಿಸ್ತದೆ, ಇರಲಿ, ಅದನ್ನು ಮತ್ತೆ ವಿಚಾರಿಸಿಕೊಳ್ಳುತ್ತೇನೆ. ಈ ಭಾಗಕ್ಕೆ ಇವನ ಜಾಡು ಹಿಡಿದು ಬಂದ್ರೆ ಅಲ್ಲಿ ಸರಳವಾದಂತಹ ಶರೀರವನ್ನು ಹೊಂದಿ ನಿರ್ವಿಕಾರ ಭಾವದಿಂದ ಚಲಿಸುತ್ತಾ ಯಾವುದೇ ಲೌಕಿಕವಾದಂಥ ವ್ಯಾಮೋಹ ವ್ಯಾಪಾರಗಳಿಗೆ ತಾನು ಒಳಗಾಗಬಲ್ಲಂತಹ ವ್ಯಕ್ತಿಯಲ್ಲ, ಅವಧೂತನಿದ್ದಾನೆ ಎನ್ನುವ ಹಾಗೆ ನಟಿಸುತ್ತಾ ಹೋಗುವ ಇವನೇ ಯೇಸು ಇರಬೇಕು. ಯೇಸು ಅಲ್ವೇನ ನೀನು? ನನ್ನನ್ನೇ ನಾನು ಯಾರು ಗೊತ್ತುಂಟ ನಿನಗೆ? ಒಂದು ಪರೀಕ್ಷೆ ಮಾಡಬೇಕು. ನಿಲ್ಲದೀಗ ಕಲ್ಲ ಬಿಡಿದು ಬಲ್ಮೆಯಿಂದ ರೊಟ್ಟಿ ಮಾಡಿ ನಿನಗೊಂದು ತಿಥಿ ಮಾಡ್ತೇನೆ. ನಿಲ್ಲದೀಗ ಕಲ್ಲ ಬಿಡಿದು ಬಲ್ಮೆಯಿಂದ ರೊಟ್ಟಿ ಮಾಡು. ನಿಲ್ಲಲೆ ಜಳ್ಳು ನೊರಜು ನೀನು ನೋಣ ನೀನು ನಿಲ್ಲಲೆ ನಿಲ್ಲಲು ನನ್ನನ್ನು ತಡೆಯುವವ ನೀನು. ಬಹಳ ಸೌಮ್ಯವಾಗಿ ನಿನ್ನ ಸ್ವಭಾವಕ್ಕೆ ತಕ್ಕುದಾಗಿ ಇಷ್ಟು ಆವೇಶದಿಂದ ಗಂಟಲು ಬತ್ತುವ ಹಾಗೆ ನಾನು ಬೊಬ್ಬೆ ಹಾಕಿದ್ರು ತಣ್ಣಗೆ ವ್ಯವಹಾರ ಮಾಡ್ತೀಯಲ್ಲ ಪುಣ್ಯಾತ್ಮ ನೀನು. ನಿನ್ನ ಆವೇಶ ಯಾರಲ್ಲಿ ಅರ್ಥ ಆಗಲಿಲ್ಲ ನನಗೆ. ನನ್ನ ಈ ವೇಷ, ನನ್ನ ಈ ರೋಷಾವೇಶ ನಿನಗೆ ಮುಟ್ಟುವುದೇ ಇಲ್ವೋ? ಕೇಳಿಸ್ಲೇ ಇಲ್ಲ. ಹಾಗಾದರೆ ನಿನಗೆ ಚರ್ಮದಿಂದ ನಿರ್ಮಿಸಲ್ಪಟ್ಟ ಕಿವಿಗಳಿಲ್ವೋ? ಅಲ್ಲ, ಕಿವಿಗಳಲ್ಲಿ ಇದು ಕೇಳಿಸುವುದಿಲ್ವೋ, ಬೇರೆ ಮಾತ್ರ ಕೇಳಿಸುವುದು?
ನಿಲ್ಲು ಅಂತ ಹೇಳಿದ್ದು ಕೇಳಿಸಿ. ಅದು ಕೇಳಿಸಿದೆಯೋ? ಹ. ಹಾಗಾಗಿಯೇ ನಿನ್ನ ಚಲನೆಯನ್ನು ನಿಲ್ಲಿಸಿ ಸ್ತಬ್ಧನಾಗಿದ್ದಿ. ನಿಂತಿದ್ದೇನೆ. ಜೊಳ್ಳು ನೊರಜು ಅಂತ ನಿನ್ನನ್ನು ಕರೆದಿದ್ದೇನೆ ನಾನು. ಕರೆದವ ಯಾರು, ನಿಲ್ಲಿಸಿದವ ಯಾರು ನನಗೆ ಅರ್ಥ ಆಗಲಿಲ್ಲ. ನನ್ನ ಪರಿಚಯ ನಿನಗೆ ಮಾಡಿಕೊಡುವ ಮೊದಲು ಹ. ಜೊಳ್ಳು ನೊರಜು ಅಂತ ನಿನ್ನನ್ನು ಕರೆದಿದ್ದೇನಲ್ಲ. ಇರಬಹುದು. ಅದಕ್ಕೆ ಕಾರಣ ನಾನು ಹೇಳಲೇಬೇಕು. ಏನು ಕಾರಣ? ನಿನ್ನನ್ನು ಮಾತನಾಡಿಸುತ್ತಿರುವ ನಾನು ಹ. ಸರ್ವ ಲೋಕಗಳಲ್ಲೂ ವ್ಯಾಪಕನಾಗಿರುವ, ಹ. ಸರ್ವ ಲೋಕಗಳಲ್ಲೂ ವಿಸ್ತಾರವಾದಂತ ಅಧಿಕಾರವನ್ನು ಹೊಂದಿರುವ, ಹ. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಗಳಲ್ಲಿ ಹ. ನೀನು ಹುಡುಕಿದ್ರೂ ಸಿಗಬಹುದಾದ ಸೈತಾನ ಅಂತ ನನ್ನ ಹೆಸರಯ್ಯ. ಸೈತಾನ ನೀನು? ಸೈತಾನನಂದ್ರೆ ನಾನೇ ಸೈ. ಹ, ಹ. ನನ್ನನ್ನು ಬಿಟ್ರೆ ಮತ್ತೊಬ್ಬನಿಲ್ಲ. ಇಂತಹ ವ್ಯಕ್ತಿತ್ವದವ ಮತ್ತೊಬ್ಬ ಇಲ್ಲ. ಈ ಸೈತಾನ ಒಬ್ಬನೇ ಜಗತ್ತಿಗೆ. ಸಾಕು ನೀನು ಒಬ್ಬ. ನಾನು ಒಬ್ಬ ಸಾಕು ಅಂತ ಆದ ಕಾರಣದಿಂದಲೇ ಬೇಕು ಅಂತ ಹೇಳಿದ್ರು ಬೇರೆಯವರು ಸಿಕ್ಕುವುದಿಲ್ಲ. ಹ, ಹ. ಅದು ಯಾ? ಅದು ಒಳ್ಳೆಯದಾಯ್ತು ಇಲ್ಲಿಗೆ. ಆ? ನಾನೀಗ ಬಂದರೂ ನಿನಗೆ ಭಯ ಆಗುವುದಿಲ್ಲ. ಯಾಕೆ ಭಯ ಪಡಬೇಕು? ನನ್ನ ಶರೀರ ನೋಡಿದ್ರೆ, ನನ್ನ ಅಬ್ಬಾಟ ನೋಡಿದ್ರೆ, ನನ್ನ ಕೆಂಗಣ್ಣು ನೋಡಿದ್ರೆ, ನನ್ನ ಕೈಕಾಲುಗಳಲ್ಲಿ ಚಾಚಿಕೊಂಡ ಉಗುರುಗಳು ನೋಡಿದ್ರೆ, ನಿಲುವಂಗಿ ನೋಡಿದ್ರೆ ಸ್ವಲ್ಪವೂ ಭಯವಾಗುವುದು ಬೇಡವೇನಯ್ಯ ನಿನಗೆ? ಈಗ ಭಯ ಅಂತ ಆಗಬೇಕಿದ್ರೆ ಅದು ನಮ್ಮ ಹೃದಯಕ್ಕೆ ಆಗಬೇಕು. ಹೃದಯಕ್ಕೆ ಯಾವುದು ತಟ್ಟುವುದಿಲ್ಲವೋ ಆ. ಈ ಲೋಕವು ಎಲ್ಲವೂ ಒಂದೇ ರೀತಿ ಎನ್ನುವಂತಹ ಅರ್ಥವನ್ನು ನಾನು ಅರ್ಥೈಸಿಕೊಂಡಿದ್ದೇನೋ ಆ. ಎಲ್ಲರ ಹಾಗೆ ನೀನೂ ನನಗೆ ಕಾಣಿಸಿಕೊಳ್ತಿ. ಅಯ್ಯಯ್ಯೋ ಪುಣ್ಯಾತ್ಮ, ನಾವೆಲ್ಲ ಬೈಗಳಿನ ಒಂದು ಶಬ್ದ ಹೊರಡುವ ಮೊದಲು ಹ, ಕತ್ತರಿಸಿ ಚೆಲ್ಲುತ್ತೇವೆ ಬೇರೆಯವರನ್ನು. ಹ, ಬೇರೆಯವರು ಏನಾದರೂ ಒಂದು ಮಾತು ಹೇಳಿದ್ರೆ ಹ. ಅದು ಸರಿಯೋ ತಪ್ಪೋ ಅಂತ ವಿವೇಚನೆ ಮಾಡ್ಲಿಕ್ಕಿಲ್ಲ, ಹ. ಅವನನ್ನು ಕಡಿದು ದಿಗ್ಬಲಿ ಕೊಡ್ತೇವೆ ನಾವು. ನಿಮ್ಮ ಸ್ವಭಾವ. ನೀನು ಹಾಗಲ್ಲ, ಹ. ಬಹಳ ಸರಳವಾಗಿ, ಆವೇಗರಹಿತವಾಗಿ, ನಿರುದ್ವಿಗ್ನ ಸ್ಥಿತಿಯಲ್ಲಿ, ತಾಮಸ ಗುಣದ ಸೋಕೆ ಇಲ್ಲದೆ ಸಾತ್ವಿಕವಾಗಿಯೇ ನನ್ನ ಮಾತುಗಳನ್ನು ಅರಗಿಸಿಕೊಳ್ಳುತ್ತೀಯಲ್ಲ. ಯಾಕೆ ಉದ್ವೇಗಕ್ಕೆ ಒಳಗಾಗಬೇಕು ನನಗೆ ಅರ್ಥ ಆಗುವುದಿಲ್ಲ. ನಿನ್ನ ಮಾತಿನಿಂದ ಉದ್ವೇಗಕ್ಕೆ ಒಳಗಾಗುವಂತಹ ಆವೇಶವಾದರೂ ಎಲ್ಲಿಂದ ಬರ್ತದೆ ಹೇಳು? ಅಯ್ಯ, ಹ. ಇದುವೇ ನನ್ನ ಸಿಟ್ಟಿಗೆ ಕಾರಣ. ಹ, ಹ, ನೀನು ಪ್ರಪಂಚದಲ್ಲಿ ನನಗೆ ಇಷ್ಟ ಇಲ್ಲದನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಿ. ಹ. ನನ್ನ ಬದುಕೆ ಕಷ್ಟವಾಗುವ ವಿಚಾರಗಳನ್ನು ನೀನು ಪ್ರಸಿದ್ಧಿಗೆ ತಂದಿದ್ದಿ. ಹಾಗಾಯಿತೆ. ಹಾಗೆ ಆದದ್ದು. ಹ, ಕದಿಬೇಡಿ ಅಂತ ನೀನು ಹೇಳ್ತಿ, ಹ. ಅತ್ಯಾಚಾರ ಮಾಡಬೇಡಿ ಅಂತ ನೀನು ಹೇಳ್ತಿ, ಹ. ಅನಾಚಾರಿಗಳಾಗಬೇಡಿ ಅಂತ ನೀನು ಹೇಳ್ತಿ, ಹೇಳಬಾರ್ದೆ? ಆಕ್ರಮಣಕಾರಿಗಳಾಗಬೇಡಿ ಅಂತ ಹೇಳ್ತಿ, ಹ. ದುಸ್ಸಂಗವನ್ನು ಮಾಡಬೇಡಿ ಅಂತ ಹೇಳ್ತಿ, ಹ. ದೇವರ ಭಜನೆಯನ್ನು ಮಾಡಿರಿ ಅಂತ ಹೇಳ್ತಿ, ಹ. ಒಳ್ಳೆಯ ಕಾರ್ಯ ದಾನ ಧರ್ಮ ಮಾಡಿ ಅಂತ ಹೇಳ್ತಿ, ಹ. ಒಬ್ಬರನ್ನೊಬ್ಬರು ಹಿಂಸಿಸಬೇಡಿ ಅಂತ ಹೇಳ್ತಿ. ಹ. ಅದು ಹೇಳುವ ನೀನೇ ನನಗೆ ಮೊದಲ ಶತ್ರು. ಹಾಗಿದ್ದರೆ ನಾನೆಲ್ಲ ಹಾಗೆ ಹೇಳುವುದು ತಪ್ಪೇ ಅಂತ ನಿನ್ನ ಭಾವನೆ? ತಪ್ಪೇ ತಪ್ಪೇ, 100ಕ್ಕೆ 100 ತಪ್ಪೇ. ಯಾಕೆ ತಪ್ಪು? ನೀನೀಗ ಸಾಧಿಸಬೇಕೇ ಒಪ್ಪೆ. ಹ, ಹ. ಯಾಕೆ ಗೊತ್ತಾ? ಯಾಕೆ? ನೀನೊಬ್ಬ ಅದ್ಭುತ ಸಾಧಕ ಹೌದು ಅಂತಾದರೆ ಆದರೆ ಈ ಪ್ರಪಂಚಕ್ಕೆ ಮುಕ್ತಿ ಮಾರ್ಗವನ್ನು ಕರುಣಿಸಿಕೊಡುವುದಕ್ಕೆ ಬಂದ ಹೊಂಬೆಳಕು ಅಂತಾದರೆ, ಆದರೆ ಭವಿಷ್ಯದಲ್ಲಿ ಅಂಧಕಾರದಲ್ಲಿ ಮುಳುಗಬಹುದಾದಂತ ಈ ಪ್ರಪಂಚದ ತಂಬೆಳಕು ನೀನು ಹೌದು ಅಂತಾದರೆ, ಆದರೆ ಇಲ್ಲಿ ಕತ್ತಲಲ್ಲಿ ಕಾವಳದಲ್ಲಿ ಕಣ್ಣು ಕಟ್ಟಿಕೊಂಡು ಅಡ್ಡಾಡುತ್ತಿರುವ ಅಲೆಯುತ್ತಿರುವ ಜನಾಂಗವನ್ನು ಹ. ಉದ್ಧಾರ ಮಾಡುವ ವಿಮೋಚಕ ನೀನು ಹೌದು ಅಂತಾದರೆ, ಹ. ಈಗ ಮೊದಲ ಪಂಥಾಹ್ವಾನವನ್ನು ಹಿಡಿ ಕೈಯಲ್ಲಿ. ನಿನ್ನದು ಪಂಥಾಹ್ವಾನ. ಮೊದಲ ನನಗೆ ಪಂಥಾಹ್ವಾನ ಯಾವ ಆಹ್ವಾನ ಅದು? ಶೈತಾನನ ಪಂಥಾಹ್ವಾನವನ್ನು ವಿರೋಧಿಸಿ ಧಿಕ್ಕರಿಸಿ ಮೀರಿ ಈ ಪ್ರಪಂಚದಲ್ಲಿ ಗೆದ್ದವರಿಲ್ಲ, ನೆನಪಿರ್ಲಿ. ಹ. ಬಹಳ ಮುಂಜಾಗರೂಕತೆಯಿಂದ ಹ. ಮೈಯಿಡಿ ಮನಸ್ಸಾಗಿ, ಮೈಯಿಡಿ ಕಣ್ಣಾಗಿ, ಕಟ್ಟೆಚ್ಚರದಿಂದ ನನ್ನ ಪಂಥಾಹ್ವಾನವನ್ನು ನೀನು ಸ್ವೀಕರಿಸತಕ್ಕದ್ದು. ಯಾವುದು ನಿನ್ನ ಪಂಥಾಹ್ವಾನ? ಹಸಿವಿಗೆ ಆಹಾರ ರೊಟ್ಟಿ ಹೌದಾ? ಹೌದೇ ಹೌದು. ರೊಟ್ಟಿಯನ್ನು ಹಿಟ್ಟಿನಿಂದ ಮಾಡಲಾಗುತ್ತದೆ ಹೌದಾ? ಅದು ಹೌದು. ಆ ಹಿಟ್ಟನ್ನು ನಾದಿ ಆ ಮೂಲಕವಾಗಿ ಹದಬರಿಸಿ ಹದವಾಗಿ ನೀರು ಸೇರಿಸಿ ಬೆಂಕಿ ಒಲೆಯಲ್ಲಿ ಉರಿಸಿ ಮೇಲೆ ಕಾವಲಿಯನ್ನಿಟ್ಟು ಅದರ ಮೇಲೆ ಕಾಯುವ ಹಾಗೆ ತಟ್ಟುವುದು ಕ್ರಮ ಹೌದಾ? ಎಲ್ಲವೂ ಹೌದು. ಆಮೇಲೆ ಮಕ್ಕಳಿಗೆ ತಾಯಿ ಬಿಸಿ ಬಿಸಿ ರೊಟ್ಟಿ ಅಂತ ತಾಟಿನಿಂದ ತೆಗೆದು ಕೊಡುವುದು ಹೌದಾ? ಸರಿಯೇ. ಹಾಗಾದರೆ ರೊಟ್ಟಿ ಮಾಡಬೇಕಿದ್ರೆ ಮೂಲಭೂತವಾಗಿ ಬೇಕಾದದ್ದು ಹಿಟ್ಟಿನಿಂದ ಒಂದು ಮಾಡುವ ಮನಸ್ಸು. ಹ. ರೊಟ್ಟಿ ಮಾಡುವ ಮನಸ್ಸು ಮೊದಲು ಬೇಕು. ಹ. ಅದಿಲ್ಲದಿದ್ರೆ ರೊಟ್ಟಿ ಮಾಡುವುದು ಯಾಕೆ? ಆಹಾ. ಆ ಮನಸ್ಸು ಬರಬೇಕು ಅಂತ ಆದರೆ ಹಸಿವು ಬೇಕು. ಹ. ಹಸಿವು ಉಂಟು ಅಂತ ಆದರೆ ಹಿಟ್ಟು ಬೇಕು ಮನೆಯಲ್ಲಿ. ಹಿಟ್ಟನ್ನು ಸಿದ್ಧಪಡಿಸಿ ತಟ್ಟುವುದಕ್ಕೂ ಮನಸ್ಸು ಬೇಕು. ಹ. ಆ ಬಳಿಕ ರೊಟ್ಟಿಯನ್ನು ಸಿದ್ಧ ಮಾಡುವುದು ಹೌದಾ? ಹ. ಇಕ್ಕ
ನಿನ್ನ ಎದುರಿಗೆ ಒಂದು ಕಲ್ಲ ಚಪ್ಪಡಿಯನ್ನು ಬಿಸಾಡಿದ್ದೇನೆ. ಹ, ಹ. ಈ ಕಲ್ಲ ಚಪ್ಪಡಿಯನ್ನು ಯಾಕೆ ಬಿಸಾಡಿದ್ದೇನೆ ಗೊತ್ತುಂಟಾ? ಯಾಕೆ? ನೀನು ಪವಾಡ ಪುರುಷ ಹೌದು ಅಂತಾದರೆ, ಆದ್ರೆ ಅತಿಮಾನುಷ ಶಕ್ತಿಶಾಲಿ ಹೌದು ಅಂತಾದರೆ, ಆದ್ರೆ ಭಗವಂತನ ಪುತ್ರ ಹೌದು ಅಂತಾದರೆ, ಆದ್ರೆ ನೀನು ಈಗಲೇ ಈ ನಿನ್ನ ಮುಂದೆ ಚಾಚಿದಂತ ಕಲ್ಲ ತುಂಡನ್ನು ರೊಟ್ಟಿಯಾಗಿ ಪರಿವರ್ತಿಸಿ ನನಗೆ ಕೊಟ್ರೆ ನಿನ್ನ ಎದುರೇ ಕುಳಿತುಕೊಂಡು ತಿಂತೇನೆ. ನಾನು ನೋಡೋ ಈ ಕಲ್ಲನ್ನು ರೊಟ್ಟಿ ಮಾಡಂತೆ. ಈ ಕಲ್ಲನ್ನು ರೊಟ್ಟಿ ಮಾಡಬೇಕು. ಸಿಕ್ಕಿ ಬಿದ್ದದ್ದೆ ನೋಡ, ಕಲ್ಲನ್ನು ರೊಟ್ಟಿ ಮಾಡಂತೆ ನೀನು. ಅಯ್ಯ ಸೈತಾನ, ಆ? ಕಲ್ಲು ರೊಟ್ಟಿಯ ತಿನ್ನಬಲ್ಲರೆ ನೀಯ. ಒಳ್ಳು ಮಾತೆ ನಿನಗಿಲ್ಲವೋ ಹಸಿವು ಧ್ಯೇಯ. ಕಲ್ಲು ರೊಟ್ಟಿಯ ತಿನ್ನಬಲ್ಲರೆ ನೀಯ. ಸರ್ವೇಶ ಆಹಾರವ ಸರ್ವರಿಗೆ ಕೊಡುವ. ಸರ್ವೇಶ ಆಹಾರ ಸರ್ವರಿಗೆ ಕೊಡುವ. ಗರ್ವವಿದು ಸೊಗಸಲ್ಲ ಜೀವಗುಡೆಯನವ. ಗರ್ವವಿದು ಸೊಗಸಲ್ಲ ಜೀವಗುಡೆಯನವ. ಕಲ್ಲು ರೊಟ್ಟಿಯ ತಿನ್ನಬಲ್ಲರೆ ನೀಯ. ಕೂಗುಗಳ ತಿಳಿಯಬಹುದೇ. ಅಯ್ಯ ಸೈತಾನ, ಹೇಗೆ ಸೋತಿಯೋ ಗೆದ್ದಿಯೋ ನಿನ್ನ ಮಾತಿನಿಂದಲೇ ಆರಂಭಿಸೋಣ. ಆ, ಈಗ ರೊಟ್ಟಿ ಮಾಡಬೇಕಿದ್ದರೆ ಮೂಲವಾಗಿ ಬೇಕಾಗಿರುವುದು ಏನು ಹೇಳು ನೀನು? ಅಕ್ಕಿಯನ್ನು ರುಬ್ಬಿ ಹಿಟ್ಟು, ಹ. ಹಿಟ್ಟನ್ನು ನಾದಿದ ಮೇಲೆ ಆ ಹಿಟ್ಟನ್ನು ತಟ್ಟುವುದಕ್ಕೆ ಕಾವಲಿ, ಹ. ಕೆಳಗೆ ಬೆಂಕಿ, ಮೇಲೆ ಪೂರಕವಾಗಿ ಕಲಸುವಂತ ಒಂದು ಕೈ, ತಾಯಿಯ ಕೈ ಬೇಕು. ಇದೆಲ್ಲವೂ ಪ್ರಾಕೃತಿಕವಾದದ್ದಲ್ಲವೇ? ಹೌದು ಅದಕ್ಕೂ ಮೊದಲು ಇನ್ನೊಂದು ಹೇಳಿದೆ ಅಲ್ಲವೇ, ಎಲ್ಲದಕ್ಕೂ ಮೊದಲೊಂದು ಮನಸ್ಸು ಬೇಕು ಅಲ್ಲವೇ? ಹೌದು. ಮನಸ್ಸಿಲ್ಲದಿದ್ರೆ ಹಿಟ್ಟು ತಟ್ಟುವುದು ಯಾಕೆ? ತಟ್ಟಿದ ಮೇಲೆ ಅದನ್ನು ಮುದ್ದೆ ಮಾಡಿ ರೊಟ್ಟಿ ಮಾಡುವುದು ಯಾಕೆ? ಇಲ್ಲಿಯೂ ಹಾಗೆಯೇ ನಾವು ತಿಳಿದುಕೊಳ್ಳೋಣ. ಹೇಗೆ? ಈಗ ನೀನು ಈ ಕಲ್ಲು ಚಪ್ಪಡಿಯನ್ನು ರೊಟ್ಟಿ ಮಾಡು ಅಂತ ಹೇಳುತ್ತಿ. ಹೌದು. ಆದರೆ ನನಗೆ ಮನಸ್ಸೇ ಇಲ್ಲ ಅಲ್ಲ. ಈಗ ನಿನಗೆ ಮನಸ್ಸನ್ನು ಎಲ್ಲಿಂದ ನಾನು ಕೊಡ್ಲಿ? ಯಾವುದನ್ನೂ ಮಾಡಬೇಕಿದ್ರೆ ಒಂದು ಮನಸ್ಸು ಅಂತ ಬೇಕು ಅಂತ ನೀನು ಹೇಳಿದ್ದೆ. ಬೇಕು. ಇಲ್ಲಿ ಹಸಿದವನಿಗೆ ರೊಟ್ಟಿ ಮಾಡಬೇಕು. ಆ. ಆ ರೊಟ್ಟಿ ಮಾಡಬೇಕಿದ್ರೆ ಮೂಲಭೂತವಾದಂತಹ ಪ್ರಾಕೃತಿಕವಾದುದೆಲ್ಲವನ್ನು ಉಪಯೋಗಿಸಿಕೊಳ್ಬೇಕು. ಆ. ಆದರೆ ಆ. ಇಲ್ಲಿ ಹಸಿವೆ ಎನ್ನುವುದು ಯಾರಿಗೆ ಇದೆ ಎಂದು ನಾವು ತಿಳಿದುಕೊಳ್ಬೇಕು. ಆ. ನಾನೇನೋ ದಟ್ಟ ಅಡವಿಯಲ್ಲಿ 40 ದಿವಸಗಳಿಂದ ಹಸಿದಿದ್ದೇನೆ ಸರಿ, ಆ. ಆದರೆ ಈ ಹಸಿವು ಎನ್ನುವುದು ಆ. ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನುವುದರಿಂದ ನನ್ನ ಹಸಿವು ಹಿಂಗಿತವಾಗುವುದಿಲ್ಲ. ಆ. ನನ್ನ ಹಸಿವು ಹಿಂಗಿಸಬೇಕಿದ್ದರೆ ಆ. ಅದರ ಮೂಲಭೂತ ವಸ್ತುವೇ ಬೇರೆಯೇ ಆಗಿದೆ. ಯಾವುದದು? ಆ ಮೂಲಭೂತ ವಸ್ತುವನ್ನು ಹುಡುಕಿಕೊಂಡೇ ನಾನು ಇಲ್ಲಿ ಉಪವಾಸವಿದ್ದುದು ಹೊರತು ಆ. ರೊಟ್ಟಿ ಸಿಗದ ಕಾರಣಕ್ಕೆ ನಾನು ಹಸಿದಿರುವುದು ಅಲ್ಲ. ಆಹಾ. ಹಾಗಾಗಿ ಆ. ಇಲ್ಲಿ 2 ಕಾರಣಗಳು. ಆ. ಒಂದು, ನೀನು ಹೇಳಿದ ಹಾಗೆ ಈ ಕಲ್ಲನ್ನು ರೊಟ್ಟಿ ಮಾಡುವ ಮನಸ್ಸು ನನಗಿಲ್ಲ. ಆ. ಮತ್ತೊಂದು, ನನಗೆ ಅದು ಬೇಕಾಗಿಯೂ ಇಲ್ಲ. ಆ. ಈ ರೊಟ್ಟಿಯಿಂದ ನನ್ನ ಹಸಿವು ಹಿಂಗುತ್ತದೆ ಎಂದಾದರೆ ಆ. ಅದು ಯಾವತ್ತೋ ಹಿಂಗಿ ಹೋಗುತ್ತಾ ಇತ್ತು. ಆ. ಇನ್ನೂ ಒಂದು ವಿಷಯ ಇದೆ. ಏನು? ನಾವೆಲ್ಲ ಆ. ಹೊತ್ತಿಗೆ ಉಣ್ಣುವುದು ತಿನ್ನುವುದು ಯಾರ ಕೃಪೆಯಿಂದ ಹೇಳು? ಯಾರ ಕೃಪೆಯಿಂದ? ಸರ್ವಶಕ್ತನಾದಂತಹ ಸೃಷ್ಟಿಕರ್ತನಾದಂತಹ ಭಗವಂತನ ಕೃಪೆಯಿಂದ. ಆ. ಅವನ ಕೃಪೆಯಿಲ್ಲದೆ, ಅವನ ಕರುಣೆ ಇಲ್ಲದೆ ಒಂದಿನಿತೂ ಇಲ್ಲಿ ಜರುಗುವುದಿಲ್ಲ ಎನ್ನುವುದು ನಿಶ್ಚಯವಾದರೆ ಆ. ಅವನು ನನಗೆ ಕಾಲಕಾಲಕ್ಕೆ ಆಹಾರವನ್ನು ಕೊಡುವವನು. ಆ. ಹಾಗಿದ್ದರೆ ಅವನೊಬ್ಬ ಆಹಾರ ಕೊಡುವವನು ಇರುತ್ತಾನೆ ಎನ್ನುವಾಗ ಆ. ಅವನ ನಿಯಮಕ್ಕೆ ಒಳಗಾಗಿಯೇ ನಾವು ಇರಬೇಕು ಹೊರತು ಆ. ಪ್ರಕೃತಿಗೆ ವಿರೋಧವಾದಂತಹ ಈ ಕಲ್ಲನ್ನು ರೊಟ್ಟಿ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಆ. ಹೋಗಲಿ,
ನನ್ನ ಶಕ್ತಿಯ ಪರೀಕ್ಷೆಗೆ ನೀನು ಸವಾಲೊಡ್ಡುತ್ತಿ ಎನ್ನುವುದಾದರೆ ಹಾ. ಈ ಕಲ್ಲನ್ನು ರೊಟ್ಟಿ ಮಾಡುವುದರಿಂದ ನಿನಗಾದರೂ ಪ್ರಯೋಜನವಿದೆ? ಹಾ. ಏನೂ ಇಲ್ಲ. ಹಾ. ಇಲ್ಲಿ ವ್ಯರ್ಥವಾದಂತಹ ಶಕ್ತಿ ಪರೀಕ್ಷೆಯಷ್ಟೇ ನಿನ್ನ ಉದ್ದೇಶ ಹೊರತು ಹಾ. ಈ ಶಕ್ತಿ ಪರೀಕ್ಷೆಯಿಂದ ನಿನಗಾಗಲಿ ನನಗಾಗಲಿ ಒಳಿತೆನ್ನುವುದು ಯಾರಿಗೂ ಆಗುವುದಿಲ್ಲ. ಹಾ. ನಮಗೆ ಒಳಿತು ಎನ್ನುವುದು ಆಗಬೇಕಿದ್ದರೆ ಹಾ. ಆ ಪ್ರಭುವಿನ ಕಾರುಣ್ಯದಿಂದ ಆಗಲೇಬೇಕು ಹೊರತು ಹಾ. ಅದು ಇಂತಹ ಎಲ್ಲ ಕ್ಷುಲ್ಲಕ ಘಟನೆಗಳಿಂದ ಆಗುವುದಿಲ್ಲ ಆಗುವುದಿಲ್ಲ. ಹಾಗಾದರೆ ಸೂಚ್ಯವಾಗಿ ಧ್ವನ್ಯರ್ಥದಿಂದ ನೀನು ಹೇಳುವುದು, ಹ, ನನ್ನನ್ನು ನಿನ್ನನ್ನು ನಾವಿಬ್ಬರು ಮುಟ್ಟಿ ನಿಂತಿರುವ ಈ ಮಣ್ಣನ್ನು ಹ, ಸೃಷ್ಟಿ ಮಾಡಿದ ಮೀರಿ ನಿಂತ ಭಗವಂತ ಇರುವಾಗ ಜಗನ್ನಿಯಾಮಕನಾದ ಅವನ ಆಣತಿಯನ್ನು ಮೀರಿ ಹ. ಅವನ ಮಹಾನ್ ಶಕ್ತಿಯನ್ನು ಅಣಕ ಮಾಡುವ ಹಾಗೆ, ಹಾಸ್ಯ ಮಾಡುವ ಹಾಗೆ, ಪ್ರತಿಭಟಿಸುವ ಹಾಗೆ ಹ. ದೇವರಿಗಿಂತ ಅಧಿಕವಾದದ್ದನ್ನು ಹ. ಅತಿಮಾನುಷ ಶಕ್ತಿ ಇದೆ ಎನ್ನುವ ಕಾರಣದಿಂದ, ಪವಾಡ ಶಕ್ತಿ ಇದೆ ಎನ್ನುವ ಕಾರಣದಿಂದ ಹ. ದುರ್ವಿನಿಯೋಗ ಮಾಡಿಕೊಳ್ಳತಕ್ಕದ್ದು ತಕ್ಕದ್ದಲ್ಲ, ವ್ಯರ್ಥವಾದಂತಹ ಶಕ್ತಿ ಪ್ರದರ್ಶನ ಮಾಡತಕ್ಕದ್ದಲ್ಲ ಅಲ್ಲ ಅಂತ ನಿನ್ನ ಅಂಬೋಣ ಅಲ್ವೇ? ನೋಡೋಣ ಇದಂತೂ ನಿನ್ನದು ಸದ್ಯಕ್ಕೆ ಪಲಾಯನವಾದ ಅಂತ ಇಟ್ಟುಕೊಳ್ಳೋಣ. ಆಧಾರ ಸಾಕಾಗುವುದಿಲ್ಲ. ಹ. ನನ್ನ ಜೊತೆಗೆ ದೇವಾಲಯದ ಹತ್ರ ಬಾಂತೆ, ಇನ್ನು ದೇವಾಲಯದ ಹತ್ರ ಬಾಂತೆ, ದೇವಾಲಯದ ಹತ್ರ ಬಂದಿದ್ದೀಯಲ್ಲ. ಭಾಗ್ಯವಂತನೇ ಕಾಂಬೆ ನಿಗೆಯುತ ಯೋಗದಲ್ಲಿ ಗೋಯದೆಯೇ ಮೆರೆದಿ ಯೋಗದಲ್ಲಿ ನೋಯದೆಯೇ ಮೆರೆದೀರ ದೇವರ ಕಡೆಗೈದು ಅಯ್ಯ ಭ್ರಮಾಪೀಡಿತನೆ, ಸೈತಾನ, ಇನ್ನೂ ನಿನ್ನ ಬಗ್ಗೆ ನನಗೆ ಸಹಮತ ಒಮ್ಮತ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ವೇ? ಇಲ್ಲದ ದೇವರನ್ನು ಎಲ್ಲೆಲ್ಲೋ ಹುಡುಕುತ್ತಾ ಹ, ಕಾಲ್ನಡಿಗೆಯಿಂದಲೇ ಜಗತ್ತಿನ ಉದ್ದಗಲನ್ನು ಪರೀಕ್ಷೆ ಮಾಡುತ್ತಾ ಹ, ಮುಳ್ಳುಗಳಿಂದ ಚುಚ್ಚಿಸಿಕೊಂಡು, ಕಲ್ಲುಗಳಿಂದ ಚುಚ್ಚಿಸಿಕೊಂಡು, ರಕ್ತ ಒಸರುತ್ತಿರುವಂಥ ಪದಯುಗ್ಮಗಳನ್ನು ಎಳೆದಾಡಿಕೊಂಡು ದೇವರು 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 ಅಂತ ಹುಡುಕುತ್ತಾ ಬಂದಿತ್ತು. ಸತ್ಯವೇ? ನಾನು ಮೊದಲೊಡ್ಡಿದಂಥ ಪಂಥಾಹ್ವಾನಕ್ಕೆ ಮಧ್ಯದಲ್ಲಿ ದೇವರನ್ನು ಎಳೆ ತಂದು ಅನಗತ್ಯವಾಗಿ ಅದರಿಂದ ಜಾರಿಕೊಂಡೆ. ಸುಲಭದಲ್ಲಿ ನನ್ನ ಕೈ ತುತ್ತಾಗುವುದರಿಂದ ಪಾರಾಗಿ ಹೋದೆ. ಇದ್ದ ವಿಷಯವನ್ನಷ್ಟೇ ಹೇಳಿದ್ದು ನಾನು. ಹಾಗೆಂದು ನೀನು ಇರುವುದನ್ನೇ ಆಡಿದ್ದು ಹೌದಾಗಿದ್ದರೆ ಹಾಗಿದ್ರೆ ಈಗ ಇಲ್ಲಿ ಈ ಕ್ಷಣದಲ್ಲಿ ನಿನ್ನ ಮುಂದೆ ನಾನು ಒಡ್ಡುವ ಹ, ಈ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಲೇಬೇಕು. ಮತ್ತೊಂದು ಪರೀಕ್ಷೆಯೇ ನನಗೆ. ದೇವಮಾನವ ಅಂತ ಕರೆಯಲ್ಪಡುವವನನ್ನು ಹ, ಏನೇನೋ ಪರೀಕ್ಷೆ ಇಲ್ಲದೆ ಸ್ವೀಕಾರ ಮಾಡಿದ್ರೆ ಹ, ಆ ಸ್ವೀಕಾರದ ಮೂಲಕವಾಗಿ ಬಹು ದೊಡ್ಡ ಮೊತ್ತದ ದಂಡವನ್ನು ನಾವು ತೆರಬೇಕಾಗಿ ಬರ್ತದೆ. ಸರಿಯೇ? ಸರ್ವಶಕ್ತನಾದ ಸೈತಾನ ನಾನಿದ್ದೇನೆ, ಓಹೋ, ಹ್ಞೂ ಆಗ್ಲಿ ಅಂತ ಹೇಳಿದ್ರೆ ಅದು ಉಂಟಾಗುತ್ತದೆ, ಹ. ಹ್ಞೂ ಹೋಗ್ಲಿ ಅಂತ ಹೇಳಿದ್ರೆ ಅದು ಮಾಯವಾಗುತ್ತದೆ, ಹ. ಹ್ಞೂ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರೆ ಎರಡು ಬಂದು ಸೇರಿ ಜಗಳವಾಡುತ್ತದೆ, ಹ. ಹ, ಮೇಲೆ ಕೈ ಎತ್ತಿದ್ರೆ ಮಾಯವಾಗುತ್ತಿ ನೀನು, ಹ. ಹ, ಅಂದ್ರೆ ಎಡಬಲಗಳಲ್ಲಿ ನನ್ನಂತಹದ್ದೇ ತದ್ರೂಪಿಗಳು ಕಾಣಿಸಿಕೊಳ್ಳುತ್ತಾರೆ. ಹ. ಇಚ್ಛಾ ಕ್ರಿಯಾ ಜ್ಞಾನ ಮೂರು ಶಕ್ತಿಗಳ ತ್ರಿವೇಣಿ ಸಂಗಮ ಎನಿಸಿಕೊಂಡ ಸೈತಾನನ ಮುಂದೆ ಹ. ನಿನ್ನದೊಂದು ಅಬ್ಬರದ ಒಡ್ಡೋಲಗ ಸಡ್ಡು ಹೊಡೆದು ನಿಂತ ಪ್ರತಿಭಟನಾ ಧೋರಣೆ. ಹ. ಈಗ ನಾವು ಬಂದದ್ದು ಎಲ್ಲಿಗೆ ಗೊತ್ತುಂಟಾ? ಎಲ್ಲಿಗೆ? ಜೆರುಸಲೇಮಿನ ಈ ಮಹಾದೇವಾಲಯದ ಬಳಿಗೆ ಬಂದಿದ್ದೇವೆ. ಎತ್ತರವಾದಂತಹ ದೇವಾಲಯ. ಈ ದೇವಾಲಯದ ಕೆಳಗೊಮ್ಮೆ ಇಣುಕಿ ನೋಡಂತೆ, ಹ, ಹ, ನಿನ್ನ ಮೈಯ ಮೇಲೆ ಬೆವರಿನ ಸಾಲು ಕಾಣಿಸ್ತದೆ. ಹ. ಆಳವಾದ ಕಮರಿಯಿಂದ ಕೂಡಿದಂತಹ ಹ. ಈ ಜೆರುಸಲೇಮನ ದೊಡ್ಡದಾದಂತಹ
ಇರುವಂತಹ ಸಭಾ ಮಂದಿರ, ದೇವಾಲಯದ ಸಭಾ ಮಂದಿರ. ಹಾ. ಇದರ ಕೆಳಗೆ, ಗುಡ್ಡದ ಕೆಳಗೆ ನೀನು ನಿಂತು ನೋಡಿದ್ರೆ ಎಂತವರ ಎದೆಯಾದರೂ ಜಲ್ ಅಂತ ಹೇಳಿದ್ರು, ಹಾರಿದ್ರೆ ಪುಡಿ ಪುಡಿಯಾಗಿ ಚೂರ್ಣವಾಗಿ ಹೋದರು. ಸರಿಯೇ ಈಗ ಇದ್ದೀತು. ನೀನೇನು ಮಾಡಬೇಕು ಗೊತ್ತಾ? ಏನು ಓ ಮಾಡಬೇಕು? ಪವಾಡ ಪುರುಷನೇ, ಹಾ. ಓ ದೇವರ ಮನೆ ಬಾಗಿಲಿನಿಂದ ದೇವರಿಂದ ಮುಕ್ತವಾದಂತಹ ವಿದಾಯಕೂಟವನ್ನು ಏರ್ಪಡಿಸಿಕೊಂಡು ಹಾ. ಭೂಮಿಗೆ ಒಳ್ಳೆಯ ಬೆಳಕನ್ನು ಕೊಟ್ಟು ಎಲ್ಲರನ್ನು ವಿಮೋಚನೆಗೊಳಿಸಿ ಬಂಧನದಿಂದ ತ್ಯಜಿಸುವ ಹಾಗೆ ಮಾಡುವುದಕ್ಕೆ ಬಂದಿರುವ ಹಾ. ಓ ವಿಮೋಚಕ ಶಕ್ತಿಯೇ, ನನ್ನನ್ನೇ ಸಾಧ್ಯ ಆದರೆ ನೋಡೋಣ ಈ ಗುಡ್ಡದಿಂದ ಒಮ್ಮೆ ಕೆಳಗೆ ಹಾರಂತೆ ನೀನು. ಇಲ್ಲಿ ಹಾರಬೇಕು ಅಂತ ಹೇಳುವುದು. ಎಲ್ಲರನ್ನೂ ರಕ್ಷಿಪ ನೀನು. ಹ. ಎಲ್ಲರನ್ನೂ ರಕ್ಷಣೆಗೈಯುವ ದೇವನ ಕಡೆಯಿಂದ ಬಂದಂತಹ ಮಹಾವಾರ್ತಾವಾಹಕ ನೀನು. ಹ. ಸದ್ವಾರ್ತೆಯ ಮಹಾವಕ್ತಾರ ನೀನು. ಹ. ನೋಡೋಣ ಈ ಗುಡ್ಡದಿಂದ ಒಮ್ಮೆ ಹಾರಿ ಜೀವಂತ ಉಳಿ ದೇವರ ಮಗನ. ಇದು ಇನ್ನೊಂದು ಪರೀಕ್ಷೆ ನನಗೆ. ಇನ್ನೊಂದಲ್ಲ, ಇನ್ನು ಪರೀಕ್ಷೆ ಇಲ್ಲ, ನಿನಗೆ ಮುಗಿಯಿತು ನಿನ್ನ ಕಥೆ. ಇಲ್ಲಿಗೆ ಮುಗಿಯಿತೆ. ನೋಡೋಣ. ಆ, ಶಿಕ್ಷಣ ಬಗೆಗೆ ಶಂಕೆಗೆ ಗರ್ವದಿ ನುಡಿ ಪಥ್ಯವಾಗದು. ಸರ್ವ ಶಿಕ್ಷಣ ಬಗೆಗೆ ಶಂಕೆಗೆ ಸರ್ವಶಕ್ತನ ಬಗೆಗೆ ಶಂಕೆಯೇ ಗರ್ವದಿ ನುಡಿ ಪಥ್ಯವಾಗದು. ಊರ್ವಿಯನ್ನು ಪಾಲಿಸುತ್ತ ಸತ್ಯವನವನು, ಊರ್ವಿಯನ್ನು ಪಾಲಿಸುತ್ತ ಸತ್ಯವನೋರ್ವನವನು, ಸರ್ವಶಕ್ತನ ಬಗೆಗೆ ಶಂಕೆಯೇ ಗರ್ವದಿ ನುಡಿ ಪಥ್ಯವಾಗದು. ಆ ಅಯ್ಯ ಸೈತಾನ, ಏನು ಹಿಂದೆ ಮುಂದೆ ನೋಡ್ತಿ? ಹಾರ್ಲಿಕ್ಕೆ ಆಲೋಚನೆ ಮಾಡುತ್ತೇನಂತ ನೀನು ಭಾವಿಸಬೇಡ. ಮತ್ತೇನಯ್ಯ? ಹಾರುವ ಉದ್ದೇಶವಂತೂ ನನಗೆ ಖಂಡಿತವಾಗಿಯೂ ಇಲ್ಲ. ಆದರೆ ನೀನು ಹೇಳಿದೆಯಲ್ಲವೇ, ಹೌದು, ಸರ್ವಶಕ್ತನಾದಂತಹ ದೇವಸುತನಾಗಿ ಲೋಕಕ್ಕೆ ಇಳಿದು ಬಂದವ ನೀನೇ ಹೌದೆನ್ನುವುದಾದರೆ ಈ ಮೇಲಿನಿಂದ ಹಾರಿ ನಿನ್ನನ್ನು ಕಾಪಾಡಿಕೋ. ಒಂದು ಪ್ರಬಲ ಸಾಕ್ಷ್ಯವನ್ನು ಕೊಡು. ನಿನ್ನ ದೇಹ ಪವಿತ್ರವಾಗಿದೆ, ಉಳಿದವರಿಗಿಂತ ಭಿನ್ನವಾಗಿದೆ ಎನ್ನುವುದಕ್ಕೆ. ನಾನೊಂದು ವೇಳೆ ಹಾರಿದೆ ಎಂದಾದರೆ ಆ ದೇವದೂತರೇ ಬಂದು ನನಗೆ ಆ ಕಲ್ಲು ನೋವಿನಿಂದ ನೋವಾಗದ ಹಾಗೆ ನನ್ನನ್ನು ಎತ್ತಿ ಹಿಡಿದು ಆಧರಿಸುತ್ತಾರೆ ಎಂದಲ್ಲವೇ ನಿನ್ನ ಭಾವನೆ? ಯಾಕೆಂದರೆ ಅವನ ಕಡೆಯಿಂದಲೇ ನೀನು ಕಳುಹಲ್ಪಟ್ಟವನಲ್ವೇ? ಎಲ್ಲವೂ ಸರಿಯೇ ಇರಬಹುದು. ಆದರೆ ದೇವಸುತನೆನ್ನುವ ಒಬ್ಬ ಮುಂದಕ್ಕೆ ಜನಿಸಿ ಬರುತ್ತಾನೆ ಎನ್ನುವುದು ಹಿಂದೆಯೇ, ಬಹಳಷ್ಟು ಹಿಂದೆಯೇ ಪ್ರಚಾರವಾಗಿದೆ. ಮೋಶಾಯಾದಿ ಪ್ರವಾದಿಗಳು, ಓಶಾಯನಾದಿಗಳು ಎಲ್ಲವೂ ಇದನ್ನು ಕಾಲಕಾಲಕ್ಕೆ ಲೋಕಕ್ಕೆ ಬಿತ್ತರಿಸಿದವರಿದ್ದಾರೆ. ಹಾಗಂತ ಹೇಳಿಕೊಂಡು ದೇವಸುತನೊಬ್ಬ ಬಂದಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಾನು ಆಗಲೇ ಹೇಳಿದೆ, ನಾನು ಒಡ್ಡಿಕೊಳ್ಳುವಂತಹ ಪರೀಕ್ಷೆಗಳಿಗೆಲ್ಲವೂ ಅವರು ಬಂದು ನನ್ನನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು, ಅಥವಾ ನನ್ನನ್ನು ಕಾಲಕಾಲಕ್ಕೆ ಅವರುಗಳು ಬಂದು ರಕ್ಷಿಸಬೇಕು. ಹೀಗೆಂದು ನಾನು ಅಪೇಕ್ಷಿಸುವುದು ಸರ್ವತವೂ ಸರಿಯಲ್ಲ. ಈ ಲೋಕವೆನ್ನುವುದು ಒಂದು ರೀತಿಗೆ ಒಳಪಟ್ಟಿದೆ. ಅದು ಆ ಸೃಷ್ಟಿಕರ್ತನ ಇಚ್ಛೆಗೆ ಅನುಗುಣವಾಗಿ ಕಾಲಕಾಲಕ್ಕೆ ಹೇಗೆ ಯಾವುದು ನಡೆಯಬೇಕೋ ಅದು ನಡೆಯುತ್ತದೆ ಎನ್ನುವುದನ್ನು ಇದುವರೆಗೆ ನನ್ನ ಜನನ ಕಾಲದವರೆಗೆ ತೋರಿಸಿಕೊಟ್ಟಿದೆ ಎನ್ನುವುದಾದರೆ, ಒಂದೊಮ್ಮೆಗೆ ಅದುವೇ ಅಂತಹ ಸತ್ಯವೇ ಸರಿಯಾಗಿದ್ದರೆ ಇಷ್ಟೆಲ್ಲವೂ ಅಗತ್ಯವಿಲ್ಲದೆ ನೇರವಾಗಿ ದೇವತೆಗಳೇ ಅಥವಾ ಸ್ವರ್ಗಲೋಕದೊಡೆಯನೇ ಬಂದು ಇಲ್ಲಿ ಪಾಪಿಗಳನ್ನು ಪಾಪಗಳ ಕೆಡುಕಿನಿಂದ ಮುಕ್ತಿ ಮಾಡಿಕೊಂಡು ಒಳ್ಳೆಯ ಸ್ವರ್ಗ ಸಾಮ್ರಾಜ್ಯವನ್ನು ನಿರ್ಮಿಸಬಹುದಿತ್ತು.
ಆದರೆ ಹಾಗಾಗಬಾರದು. ಆ. ಈ ಲೋಕ ದೇವರ ರಾಜ್ಯವಾಗಿ ಸ್ಥಾಪಿತವಾಗಬೇಕಿದ್ದರೆ ಯಾರು ಯಾವಾಗ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದನ್ನು ಅವನೊಬ್ಬ ಇಚ್ಛಿಸಿದ್ದಾನೆ. ಆ. ಅವನ ಇಚ್ಛೆಗೆ ವಿರುದ್ಧವಾಗಿ ನಾವು ಯಾರು ಅವನ ಅಂಕಿತಕ್ಕೆ ಮೀರಿ ಆ. ನಡೆಯಬಾರದು, ನಡೆಯುವವರೂ ಅಲ್ಲ. ಆ. ನಾನೊಂದು ವೇಳೆ ಮೇಲಿನಿಂದ ಬಿದ್ದರೆ ಏನಾಗುತ್ತದೆ ಅದು ಇಲ್ಲಿ ಪ್ರಶ್ನೆಯೇ ಅಲ್ಲ. ಮತ್ತೆ? ಆದರೆ ಸರ್ವಶಕ್ತನ ಇಚ್ಛೆಗೆ ವಿರುದ್ಧವಾಗಿ ಆ. ಯಾವುದನ್ನು ನಡೆಯಗೊಡುವುದಿಲ್ಲ ಎನ್ನುವುದನ್ನು ತೀರ್ಮಾನಿಸಿದಾಗ ಆ. ಅಯ್ಯ ಸೈತಾನ, ಆ. ನಾವು ಕೇವಲ ಮಾನವರ ಹಾಗೆ ಆಲೋಚನೆ ಮಾಡೋಣ. ಆ. ತಲೆ ಗಟ್ಟಿ ಇದೆ ಎಂದು ಬಂಡೆಕಲ್ಲಿಗೆ ಚಚ್ಚಿಕೊಂಡರೆ ಆದೀತೆ, ಆ. ಆಗುವುದಿಲ್ಲ. ಆ. ಈ ಬದುಕು ಸುಂದರವಾದ ಬದುಕು, ಅದು ಸೃಷ್ಟಿಕರ್ತನಿತ್ತ ಬಹುಮಾನದ ಬದುಕು. ಆ ಬದುಕನ್ನು ಹೀಗೆಯೇ ರೂಪಿಸಿ ಇದೇ ಕಾರ್ಯಕ್ಕೆ ವಿನಿಯೋಗಿಸಬೇಕು ಎನ್ನುವುದನ್ನು ಅವನು ಬರೆದಿದ್ದಾನೆ ಎನ್ನುವುದಾದರೆ ಆ ಕಾರ್ಯದಿಂದ ವಿಹಿತನಾಗಿ ನಾನು ಇನ್ನೊಂದು ಕಾರ್ಯಕ್ಕೆ ಬದುಕನ್ನು ಸವೆಸುವ ಹಾಗಿಲ್ಲ. ಹಾಗಾಗಿ ಯಾವ ಇಚ್ಛೆಯನ್ನು ನೀನು ನನ್ನ ಪರೀಕ್ಷೆ ಎಂದು ಒಡ್ಡುತ್ತಾ ಇದ್ದೀಯೋ ಈ ಪರೀಕ್ಷೆಗೂ ನಾನು ಸರ್ವತಾ ಇಚ್ಛೆ ಪಡುವುದಿಲ್ಲ, ಒಪ್ಪುವುದಿಲ್ಲ. ಈ ಪರೀಕ್ಷೆ ನಿನ್ನ ಒಳ್ಳೆಯದಕ್ಕಲ್ಲ ಅಂತ ಹೇಳ್ತೇನೆ. ಇದು ನೀನು ನನ್ನನ್ನೆಲ್ಲ ಪರೀಕ್ಷೆ ಮಾಡುವುದು. ಈ ಕಲ್ಲನ್ನೋ ಭೂಮಿಯನ್ನೋ ಅಥವಾ ಸರ್ವಶಕ್ತನನ್ನೋ ಮೆಟ್ಟಿ ನಿಲ್ಲುವ ಪ್ರಯತ್ನ ನಿನ್ನದು. ಆ ಮೆಟ್ಟಿ ನಿಲ್ಲುವ ಪ್ರಯತ್ನವನ್ನು ಸ್ವಲ್ಪ ಒಳಗಿಟ್ಟು ಅವನ ಶಕ್ತಿಯನ್ನು ಅರಿತುಕೋ, ಅವನ ಬಗ್ಗೆ ತಿಳಿದುಕೋ, ನಿನ್ನನ್ನು ನೀನು ತಿಳಿದುಕೋ ಅಂತ ಹೇಳ್ತಾ ಇದ್ದೇನೆ. ಈ ಕಣ್ಣಿಗೆ ಕಾಣಿಸುವ ಗುಡ್ಡದಿಂದ ಕೆಳಕ್ಕೆ ಹಾರು ಅಂತ ಹೇಳಿದ್ರೆ ಸರ್ವ ಲೋಕಗಳ ಪ್ರಭುವಾದಂಥ ಆ ರಾಜನೆನಿಸಿಕೊಂಡಂಥ ದೇವರ ಮಾನ್ಯತೆಯನ್ನೇ ಅವಗಣನೆ ಮಾಡಿದ ಹಾಗೆ ಅಂತ ನೀನು ಹೇಳ್ತಿ ಅಲ್ವೇ? ಈ ದೇಹವನ್ನು ನನ್ನದು ಬಿಡು, ನಿನ್ನಂಥವನಿಗೆ ಕೊಟ್ಟದ್ದು ಆಟವಾಡುವುದಕ್ಕಲ್ಲ, ಉಳಿದವರ ಮನರಂಜನೆಗಾಗಿ ಅಲ್ಲ, ಯಾವುದೋ ಲಘುವಾದಂಥ ಕಾರ್ಯಗಳನ್ನು ಸಾಧಿಸುವುದಕ್ಕಲ್ಲ ಅಲ್ಲ, ಯಾವುದೋ ಮಹತ್ ಕಾರ್ಯವನ್ನು ಪ್ರಪಂಚಕ್ಕೆ ಒಳಿತಾಗುವ ಸುಕಾರ್ಯವನ್ನು ಸಾಧಿಸುವುದಕ್ಕಾಗಿ ದೇಹಕ್ಕೆ ಪ್ರಾಬಲ್ಯವನ್ನು, ದೇಹಕ್ಕೆ ವಿಶಿಷ್ಟತೆಯನ್ನು, ದೇಹಕ್ಕೆ ಅಸ್ತಿತ್ವವನ್ನು, ದಾರ್ಢ್ಯತೆಯನ್ನು ದೇವರು ಕೊಟ್ಟಿದ್ದಾನೆ. ಸುಮ್ಮನೆ ದೇವರು ಕಾಯ್ತಾನೆ ಅಂತ ಹಾರಿ ಪರೀಕ್ಷೆ ಮಾಡಿದ್ರೆ ದೇವರ ಸಾರ್ವಭೌಮತೆಗೆ ಕಳಂಕವನ್ನು ಲೇಪಿಸಿದ ಹಾಗಾಗುತ್ತದೆ. ಹುಟ್ಟಿಸಿದ ದೇವರು ಹುಲ್ಲ ಮೇಯಿಸದೆ ಬಿಡುವನೆ ಎನ್ನುವಂತಹ ಮಾತೊಂದಿದೆ. ದೇವರು ನಮ್ಮ ಬಾಯಿಗೆ ಹುಟ್ಟಿದ ಕ್ಷಣ ನಾವು ಪರಿಶ್ರಮ ಪಡದೆ ಹುಲ್ಲನ್ನು ತಂದು ಬಾಯಿಗಿಡುವುದಿಲ್ಲ. ಆ ಹುಲ್ಲು ನಮಗೆ ಸಿಗಬೇಕಿದ್ದರೆ ನಾವು ಪರಿಶ್ರಮ ಪಡಬೇಕು ಎನ್ನುವುದನ್ನು ಅವನು ಸೂಚ್ಯಾರ್ಥವಾಗಿ ಹೇಳಿದ್ದಾನಲ್ಲವೇ? ಹಾಗೆಯೇ ಇದು ಕೂಡ. ಈಗಲೂ ಹಾಗೆ ಎರಡನೆಯ ಪರೀಕ್ಷೆಯಿಂದ ಮೈಗೆ ಹಾವಸೆ ಪೂಸಿಕೊಂಡವರ ಹಾಗೆ ತಪ್ಪಿಸಿಕೊಂಡ ದೇವರ ಮಗನೇ, ಮೂರನೆಯ ಸಲ ನೀನು ತಪ್ಪಿಸಿಕೊಳ್ಳಬಹುದು ಅಂತ ಭಾವಿಸಿದ್ಯಾ? ನಿನಗೆ ಒಳ್ಳೆಯ ಒಂದು ಸಲಹೆ ಕೊಡ್ತೇನೆ. ಏನು ಸಲಹೆ? ಈಗ ತಲೆಬಾಗಿ ಕೈ ಮುಗಿದು ಬೆನ್ನು ಬಗ್ಗಿಸಿ ಸರ್ವ ಶಕ್ತಿ ಯಾರದು ಅಂತ ಒಪ್ಪಿದ್ದು ದೇವರದ್ದಲ್ಲೋ? ಸರ್ವೇಶ್ವರ. ಅವನನ್ನು ಯಾಕೆ ಅಡ್ಡ ಬೀಳ್ತಿ? ನನಗೆ ಬೀಳಬಹುದಲ್ಲ ನೀನು? ಮಣಿದು ಶರಣಾಗಿದ್ದ ಸೈತಾನನಿದನಾಗ ಯೇಸು, ಸೈತಾನ, ನಿನಗೆ ಮಾನವ ಶರೀರವಿದೆ, ನಿನಗೆ ಮಾನವನಿಗೆ ಸಂಬಂಧಪಟ್ಟ ಎಲ್ಲ ಜೈವಿಕ ಚಟುವಟಿಕೆಗಳಿದ್ದಾವೆ. ನೀನು ಅಳುತ್ತಿ, ನೀನು ನಗುತ್ತಿ, ನೀನು ಉಣ್ಣುತ್ತಿ, ನೀನು ಉಪವಾಸ ಬೀಳುತ್ತಿ. ನಿನಗೆ ಜ್ವರ ಬರ್ತದೆ, ಜ್ವರ ಗುಣವಾಗುತ್ತದೆ, ತಲೆನೋವಾಗುತ್ತದೆ, ತಲೆನೋವು ಗುಣವಾಗುತ್ತದೆ. ಹಾಗಾದರೆ ಪ್ರಾಪಂಚಿಕವಾದ ಸಂವೇದನೆಗಳಿಗೆ ಒಳಗಾಗುವ ನೀನು ಈ ಪ್ರಾಪಂಚಿಕವಾದಂಥ ವ್ಯಾವಹಾರಿಕ ಪ್ರಜ್ಞೆಯನ್ನು ಮೀರಿ ನಿಲ್ಲುತ್ತೇನೆ ಅಂತ ಹೊರಟ್ರೆ ಅದು ಶುದ್ಧ ಆಭಾಸವಾಗುತ್ತದೆ, ವಿಪರ್ಯಾಸಕರವಾದ ಘಟನೆಯಾಗಿ ನಡೆಯುತ್ತದೆ. ಹೇಗೋ? ನಾನು ಹಾಗಲ್ಲ, ಸೈತಾನನಿದ್ದೇನೆ, ಸರ್ವಶಕ್ತನಿದ್ದೇನೆ.
ಹ. ದೇವರು ಏನನ್ನು ಕೊಡುತ್ತಾನೋ ಅಷ್ಟನ್ನು ಕೊಡಬಲ್ಲ ಶಕ್ತಿಯನ್ನು ನಾನು ಹೊಂದಿದ್ದೇನೆ. ಹ. ನಿನಗೆ ಈಗ ನೀರು ಬೇಕು, ಹ. ನೀರು ಸೃಷ್ಟಿ ಮಾಡಿ ಕೊಟ್ಟೇನು. ಹ, ಹ. ನಿನಗೆ ಮೃಷ್ಟಾನ್ನ ಬೇಕು, ಹ. ಈಗ ಹೊಟ್ಟೆ ತುಂಬ ಮಾತ್ರ ಅಲ್ಲ, ನಿನ್ನ ಪರಿವಾರದವರಿಗೆ ಹೊಟ್ಟೆ ತುಂಬಿಸುವಷ್ಟು ಬಡಿಸಬಲ್ಲೆ. ಹ, ಹ. ನಿನಗೆ ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕು, ಹ. ಈ ತಕ್ಷಣಕ್ಕೆ ಸಿದ್ಧ ಮಾಡಿ ಕೊಡಬಲ್ಲೆ. ಹ. ಅರಮನೆಯ ಆವರಣದೊಳಗೆ ಸುಖಲೋಲುಪತೆಯಿಂದ ಮಲಗಬೇಕು, ಹ. ಅದಕ್ಕೂ ತಕ್ಕ ಪರ್ಯಾಯವನ್ನು ನಾನು ಮಾಡಿಬಿಡಬಲ್ಲೆ. ಹ. ಹಾಗಾದರೆ ಇಚ್ಛಾಶಕ್ತಿಯಿಂದ ಹ. ಏನನ್ನು ಮಾಡಬಲ್ಲ, ಹೇಗೂ ಪ್ರವರ್ತಿಸಬಲ್ಲ, ಹೇಗೂ ಕಾಣಿಸಬಲ್ಲ ಹ. ಶಕ್ತಿಯನ್ನು ಹೊಂದಿರುವಂತಹ ಸೈತಾನ, ಹ. ನಾನೇ ಜಗತ್ತಿಗೆ ಆತ್ಯಂತಿಕವಾದಂತಹ ಶಕ್ತಿ, ನಾನೇ ಪ್ರಪಂಚದ ಸರ್ವ ಸಮಸ್ಯೆಗಳಿಗೆ ಉತ್ತರ. ಹ. ನನ್ನನ್ನು ಮೀರಿ ಎತ್ತರದಲ್ಲಿ ನಿಲ್ಲಬಲ್ಲವ ಮತ್ತೊಬ್ಬನಿಲ್ಲ. ಹ. ಸರ್ವ ಚೈತನ್ಯ ನಾನೇ, ಹ. ಸರ್ವರ ಜೀವಸ್ಫುರಣೆಗೆ ಕಾರಣ ನಾನೇ. ಹ. ದೇವರು ಸೃಷ್ಟಿ ಮಾಡಿದ ಸ್ವರ್ಗದಲ್ಲೇ ನಾನು ಹುಟ್ಟಿದ್ದೇನೆ. ಹ. ನನ್ನಷ್ಟು ಚಂದದವರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಓಹೋ. ನನ್ನಂತ ರೂಪವಂತರು ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ. ಹ, ಹ. ಇದನ್ನು ನೀನು ಚೆನ್ನಾಗಿ ಬಲ್ಲೆಯಷ್ಟೇ. ಹ. ಸ್ವರ್ಗದಲ್ಲೇ ಪ್ರಚಾರ ಪಡಕೊಂಡು ಪ್ರಸಿದ್ಧಿಗೆ ಬಂದವನು ನಾನು. ಹ. ನೋಡುವುದಕ್ಕೆ ಸ್ಫುರದ್ರೂಪಿಯಾಗಿ ಸಂಘಟನಾ ಚಾತುರ್ಯದಿಂದ ಮೇರೆ ಮೀರಿ ಮಿರಿಯುತ್ತಿರುವ ಹ. ಅದ್ಭುತ ಶಕ್ತಿಶಾಲಿಯಾದಂತಹ ಸೈತಾನ ಅಂತ ಗುರುತಿಸಲ್ಪಟ್ಟವ. ಹ. ಈಗ ನಿನಗೆ ಒಂದು ಕೊಟ್ಟ ಕೊನೆಯ ಎಚ್ಚರಿಕೆ ಕೊಡ್ತೇನೆ. ಏನು ನೀನು ಎಚ್ಚರಿಕೆ? ಅದನ್ನು ಮಾಡಿದೆ ಅಂತಾದರೆ ಉಳಿಲಿಕ್ಕೆ ಸಾಧ್ಯ. ಹ. ಈ ಕ್ಷಣಕ್ಕೆ ದೇವರ ಕಡೆಯಿಂದ ಬಂದವ ಎನ್ನುವುದನ್ನು ಮರೆತು ನನ್ನ ಕಾಲಿಗೆ ಅಡ್ಡ ಬಿದ್ದು ಹ. ಸೈತಾನನಿಗೆ ಸರ್ವ ನಮಸ್ಕಾರ ಎನ್ನುವ ಹಾಗೆ ಅಭಿವಾದನವನ್ನು ಸಲ್ಲಿಸಿ ಹ. ಬೆನ್ನು ಬಗ್ಗಿಸು, ತಲೆ ತಗ್ಗಿಸು, ಎದೆಗೆ ಕೈ ಜೋಡಿಸು. ಹ. ಹಾಗೆ ಮಾಡಿದ್ರೆ ನಿನಗೆ ಉಳಿಗಾಲ ಉಂಟು, ಇಲ್ಲದಿದ್ರೆ ಸರ್ವನಾಶ ನಿನಗೆ. ಅಯ್ಯ ಸೈತಾನ, ಏನು ಇವನೊಬ್ಬನೇ ಸರ್ವಶಕ್ತನು ಭಾವಿಸುತ್ತ ನಡೆ ಭ್ರಮೆಯ ಬಿಡುತ್ತಲೇ ಜೀವದುಸಿರಿಗೆ ನೆಲ ಜಲಕ್ಕೆ ಋಣಿಯಾಗು, ಜೀವದುಸಿರಿಗೆ ನೆಲ ಜಲಕ್ಕೆ ಋಣಿಯಾಗು, ಪುರೆವನಾತಗೆ ನೋವಿನ ಘಟನು ತೋರಬೇಡ, ಕಾವ ಸರ್ವೇಶ್ವರಿಗೆ ಮಣಿಯುತ್ತ ಜೀವ ಭಾವದಿ ಶರಣು ಬಂದರುಳಿತದು ನಿಜದೇ. ದೇವನೊಬ್ಬನೇ ಸರ್ವಶಕ್ತನು, ದೇವನೊಬ್ಬನೇ. ಸೈತಾನ, ಹೇಗೆ ಶರಣು ಬರುವ ತೀರ್ಮಾನ ಮಾಡಿದ್ದೀಯೋ ಹೇಗೆ? ಹೇಗೆ ನಿನ್ನ ಆಲೋಚನೆ ಶರಣು ಬರುವ ಲಕ್ಷಣ ನಿನಗೆ ಕಾಣುತ್ತದೆ? ನನ್ನನ್ನೇ ಏಕಂ ಏವಂ ಅಂತ ಅಂಗೀಕರಿಸಬೇಕು ನೀನು. ನಿನ್ನನ್ನೊಮ್ಮೆ ದಿಟ್ಟಿಸಿ ನೋಡಿದ್ದು ಹೌದು ನಾನು. ಯಾಕೆ? ಬಹಳವಾದಂತಹ ವಿಶ್ಲೇಷಣೆಗಳೆಲ್ಲವನ್ನು ನಿನಗೆ ಅನ್ವಯಿಸಿಕೊಂಡು ಹೇಳಿದೆ. ಹೌದು, ಹೌದೇ ಅಂತ ಒಮ್ಮೆ ನೋಡಿದಾಗ ಅಂತಹ ಯಾವ ವಿಶೇಷಣವೂ ನನಗೆ ಗೋಚರವಾಗಲಿಲ್ಲ ನೋಡು. ನಾನು ಸರ್ವಶಕ್ತನಲ್ವೇ, ನಾನು ಚಂದ ಇಲ್ವೇ, ನಾನು ಸ್ಫುರದ್ರೂಪಿಯಲ್ವೇ, ನಾನು ದೇಹದಾರ್ಢ್ಯತೆ ಉಳ್ಳವನಲ್ವೇ, ನಾನು ಉಳಿದವರನ್ನು ಆಕರ್ಷಿಸಬಲ್ಲ ಕಾಂತಶಕ್ತಿಯನ್ನು ಹೊಂದಿದವನಲ್ವೇ? ಅಂತಹದ್ದೆಲ್ಲವೂ ನಿನ್ನ ಬಳಿಯಲ್ಲಿ ಇರುವುದೇ ಹೌದಾಗಿದ್ದರೆ ನೀನೊಮ್ಮೆ ಸರಿಯಾಗಿ ಆಲೋಚನೆ ಮಾಡಿ ನೋಡು. ಏನನ್ನು ಎಷ್ಟನ್ನು? ಸರ್ವಶಕ್ತ ನೀನಾಗಬೇಕು, ಈ ಜಗದೊಡೆಯ ನೀನು ಆಳಬೇಕು ಎನ್ನುವಂತಹ ಒಂದು ಇಚ್ಛೆಯಿಂದ, ಮಹತ್ವಾಕಾಂಕ್ಷೆ, ಅದೆಷ್ಟು ಕಾಲಘಟ್ಟದಿಂದ ನೀನು ಹೋರಾಟವನ್ನು ಮಾಡಿಕೊಂಡು ಬಂದೆ. ಏನು ಮಾಡುವ, ನಿಮ್ಮಂಥವರು ದಿಕ್ಕು ತಪ್ಪಿಸಿದರು ನಮ್ಮವರನ್ನು. ಹಾಗಿದ್ದರೆ ನಿನ್ನ ಹೋರಾಟ ಇದುವರೆಗೆ ಫಲ ಕೊಡಲಿಲ್ಲ, ನಿನಗೆ ಜಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವುದು ಹೌದೇ ಅಂತ ಆದರೆ ನಿನ್ನಲ್ಲಿ ಏನೋ ಒಂದು ಕುಂದಿದೆ ಎನ್ನುವುದನ್ನು ನೀನು ಒಪ್ಪಿಕೊಳ್ಳಲೇಬೇಕಲ್ಲವೇ? ನನ್ನಲ್ಲಿ ಕುಂದೆ, ಕೊರತೆ ಎಲ್ಲವೂ ಹೌದೇ ಅನ್ನೋ ಆಗಿದ್ದರೆ ನೀನು ಹೋರಾಟ ಇಷ್ಟು ಮಾಡುವ ಅಗತ್ಯ ಇತ್ತೆ? ಸರ್ವಶಕ್ತನ ಆ ಒಂದು ಇಚ್ಛೆ ನಿನ್ನಲ್ಲಿ ಇರುವುದೇ ಹೌದಾಗಿದ್ದರೆ ನಿನ್ನ ಹೋರಾಟ ಯಾವತ್ತೇ ಫಲಪ್ರದವಾಗಿ ನೀನಿವತ್ತು ಜಗದೊಡೆಯನಾಗಿ ಆಳಬೇಕಿತ್ತು, ಎಲ್ಲರೂ ನಿನ್ನ ಆಳಾಗಬೇಕಿತ್ತು. ಆದರೆ ಅದು ಇದುವರೆಗೆ ಘಟಿತವಾಗಿಲ್ಲ ಎನ್ನುವುದು ಸತ್ಯವೇ ಹೌದಾದರೆ ಆ ಸತ್ಯದ ಹಿಂದೆ ಇನ್ನೊಂದು ಗೋಚರವಾಗದ ಸತ್ಯ, ಅಗೋಚರವಾದಂತಹ ಒಂದು ಸತ್ಯ ಇದೆ ಎನ್ನುವುದನ್ನು ನೀನು ತಿಳಿದುಕೊಳ್ಳಲು ಯಾಕೆ ಪ್ರಯತ್ನ ಪಡಲಿಲ್ಲ? ಯಾವುದದು? ನೀನು ಆಗ ಹೇಳಿದ ಹಾಗೆ ಈ ಬದುಕು, ಈ ಭೂಮಿ, ಈ ಜಲ ಎಲ್ಲವೂ ಅವನು ಕೊಟ್ಟ ಕಾಣಿಕೆಯೇ ಹೌದಾದರೆ
ಅವನ ಶಕ್ತಿ ಎಷ್ಟು ಎನ್ನುವುದನ್ನು ನೀನು ಅರಿಯಲು ಸಾಧ್ಯವಾಗಲಿಲ್ಲ. ಕಾಲಕಾಲಕ್ಕೆ ನಿನ್ನ ಹೋರಾಟವನ್ನು ವಿಫಲಗೊಳಿಸಿದಂತಹ ಆ ಸರ್ವಶಕ್ತ ಒಡೆಯನಿಗೆ ಸಾಧ್ಯವಾಗಿದೆ ಎನ್ನುವುದಾದರೆ ಅವನಿಗೆ ದೇವದೂತನ ಮೂಲಕವಾಗಿ ಒಬ್ಬ ದೇವಸುತನನ್ನು ಈ ಭೂಮಿಗೆ ಕಳುಹಿಸಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದು ಹೌದಾದರೆ ನಿನ್ನದಾದಂತಹ ಸೈತಾನ ಶಕ್ತಿಗೆ ವಿರೋಧವೊಂದು ಕೇವಲ ದೇವಲೋಕದಲ್ಲಿ ಮಾತ್ರವಲ್ಲ ಭೂಲೋಕದಲ್ಲಿ ಇದೆ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಅದು ನಿನ್ನನ್ನು ವಿರೋಧಿಸುವುದರಿಂದಲೋ ಅಥವಾ ನೀನು ಹೇಳುವುದನ್ನು ಮಾಡುವುದರಿಂದಲೋ ಆಗುವುದಿಲ್ಲ. ಕೇವಲ ಈ ಕಲ್ಲನ್ನು ರೊಟ್ಟಿ ಮಾಡು ಎನ್ನುವ ತಕ್ಷಣಕ್ಕೆ ರೊಟ್ಟಿ ಮಾಡಿದ್ದರಿಂದ ನಾನು ಹೆಚ್ಚುಗಾರಿಕೆಯನ್ನು ಸುಗಿದುಕೊಳ್ಳುವುದಿಲ್ಲ. ಮೇಲಿನಿಂದ ಹಾರಿ ನಾನು ಬದುಕಿಳಿದು ಪವಾಡವನ್ನು ಸಾಧಿಸಿದೆ ಎನ್ನ ಮಾತ್ರಕ್ಕೆ ನಿನಗಿಂತ ಹೆಚ್ಚಿನವ ಅಂತ ನಾನು ಹೇಳಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ನನ್ನ ಪ್ರಯತ್ನ ಏನು, ಈ ಭೂಲೋಕದ ಜನರ ವರ್ತನೆ ಹೇಗಿದೆ ಅದನ್ನು ತಿದ್ದುವ ದಾರಿಯನ್ನು ನಾನು ಕಂಡುಕೊಳ್ಳಬೇಕಾಗಿದೆ. ಅದು ನಿನ್ನಿಂದಲೇ ನಾನು ಆರಂಭಿಸುತ್ತಾ ಇದ್ದೇನೆ. ಕೇವಲವಾದಂತಹ ನೋವನ್ನು ಉಂಟು ಮಾಡುವಂತಹ ಈ ನಿನ್ನ ಅದಟುತನ ಅದು ಕೇವಲ ಪರರಿಗೆ ನೋವನ್ನುಂಟು ಮಾಡುತ್ತದೆ. ಆ ನೋವನ್ನುಂಟು ಮಾಡುವ ಅದಟುತನವನ್ನು ಬಿಟ್ಟು ಪರರಿಗೆ ಒಳಿತು ಮಾಡುವತ್ತ ನೀನೊಮ್ಮ ಆಲೋಚಿಸು. ಆ ಒಳಿತಿನಿಂದ ನೀನು ಗೆಲ್ಲಬಹುದು, ಪರರನ್ನೂ ಗೆಲ್ಲಬಹುದು ಎನ್ನುವುದನ್ನು ನೀನು ತಿಳಿದುಕೊಂಡ ಕಾಲಕ್ಕೆ ನೀನು ಅಪೇಕ್ಷೆ ಪಟ್ಟಂತಹ ಕೆಲವು ಶಕ್ತಿಗಳಾದರೂ ನಿನ್ನ ಬಳಿಯಲ್ಲಿ ಬರಲಿಕ್ಕೆ ಸಾಧ್ಯವೋ ಏನೋ ಅದೆಲ್ಲವನ್ನು ಬದಿಗಿಟ್ಟು ಕೇವಲ ನಾನು ಸೈತಾನ, ನಾನು ಸರ್ವಶಕ್ತನಿಗೆ ಪ್ರತಿಫಲ ನಿದ್ದೇನೆ ಎನ್ನುವುದು ನಿನ್ನ ಅದಟುತನವಾದರೆ ಅದೆಲ್ಲವೂ ಸುಳ್ಳು. ಅದೆಲ್ಲವೂ ಸುಳ್ಳು ಅಂತ ಹೇಳ್ತೇನೆ. ಈ ಲೋಕದಲ್ಲಿ ಒಳ್ಳೆಯ ದಾರಿಯನ್ನು ಕಾಣಿಸಿಕೊಳ್ಳುವವರು ಬಹಳ ಕೆಲವೇ ಮಂದಿ, ಆದರೆ ಕೆಟ್ಟ ದಾರಿಯನ್ನು ತೋರಿಸಲು ಬಹಳ ಮಂದಿ ಇದ್ದಾರೆ. ಕೆಟ್ಟ ಚಾಳಿಯನ್ನು ಕಲಿಸಲು ಸುಲಭ, ಕಲಿಯಲು ಸುಲಭ. ಆದರೆ ಅಂತಹ ಕೆಟ್ಟ ಚಾಳಿಯವರನ್ನು ನೀನು ನಿನ್ನ ಸಂಘವನ್ನಾಗಿ ಮಾಡಿಕೊಂಡರೆ ಅದರಿಂದ ನಿನ್ನ ಸಾಮ್ರಾಜ್ಯ ಬೆಳೆಯುತ್ತದೆ ಅಂತ ನೀನು ಭಾವಿಸಬೇಡ. ಯಾವಾಗ ನಾವು ಒಂದು ಹೆಬ್ಬುಲಿಯ ಮರಿಯನ್ನು ಸಾಕಿದೆವೆಂದಾದರೆ ಅದು ಮರಿಯಾಗಿರುವಾಗಷ್ಟೇ ಅದು ಮರಿಯಲ್ಲಿ ಚಂದವನ್ನು ನಾವು ಕಾಣುತ್ತೇವೆ. ಒಂದೊಮ್ಮೆಗೆ ಆ ಹುಲಿಯ ಮರಿ ಬೆಳೆದು ಬಂದಾಗ ಅದು ಬೆಳೆಸಿದವನನ್ನೇ ತಿನ್ನಲು ಬರುತ್ತದೆ ಎನ್ನುವ ಸತ್ಯವನ್ನು ನೀನು ಕಂಡುಕೊಂಡೇ ಆದರೆ ಯಾವ ಕೆಟ್ಟ ಜನರ ಮೂಲಕವಾಗಿ ನೀನು ರಾಜ್ಯವನ್ನು ಸ್ಥಾಪಿಸುತ್ತೇನೆ ಎಂದು ಭಾವಿಸುತ್ತಾ ಇದ್ದೀಯೋ ಆ ಕೆಟ್ಟ ಜನರೇ ಒಂದಲ್ಲ ಒಂದು ದಿನ ಕೆಟ್ಟವರಾಗಿ ನಿನ್ನ ಮೇಲೆ ಮುಗಿಬಿದ್ದಾಗ ನಿನ್ನ ಕಾಲವು ಅವಸಾನವಾಗುತ್ತದೆ ಎನ್ನುವ ಸತ್ಯವನ್ನು ನೀನು ಅರಿತುಕೊಳ್ಳಬೇಕಾಗಿದೆ. ಅಂತಹ ಪಾರಮಾರ್ಥಿಕವಾದಂತಹ ಸತ್ಯ ಗೋಚರವಾಗುವುದು ಕೇವಲ ಸೃಷ್ಟಿಕರ್ತನಾದಂತಹ ಪ್ರಭುವಿಗಲ್ಲದೆ. ಅವನ ಕರುಣೆ ಇಲ್ಲದೆ ಈ ಭೂಮಿಯಲ್ಲಿ ಯಾವುದೂ ಅಲ್ಲಾಡುವುದಿಲ್ಲ, ಯಾವುದೂ ಸಾಧ್ಯವೂ ಆಗುವುದಿಲ್ಲ. ಅಂತಹ ಪ್ರಭುವಿನ ಕರುಣೆಯನ್ನು ನಾವು ದಯಪಾಲಿಸಬೇಕಾಗಿದೆ. ಸರ್ವ ಸ್ತುತಿಯನ್ನು ಆ ಕರ್ತೃವಿಗೆ ಸಲ್ಲಿಸಬೇಕಾಗಿದೆ. ಆಗ ನಮಗೆ ಬದುಕಿಗೆ ಒಳ್ಳೆಯದಾದೀತು. ಅಂತಹ ಪ್ರಭುವಿಗೆ ನಾವು ಶರಣಾಗಬೇಕೇ ಹೊರತು ನಿನ್ನಂತಹ ಕೇವಲ ಸೈತಾನನಿಗೆ ಶರಣಾಗತಿ ಎಂದಾದರೆ ಈ ಬದುಕಿನಲ್ಲಿ ಅರ್ಥ ಏನುಂಟು? ಏನೂ ಅಲ್ಲದ ನೀನು, ಏನೂ ಅಲ್ಲದನ್ನು ನೀನು ಎಲ್ಲವೂ ಹೌದು ಎಂದು ನೀನು ಪ್ರಚಾರಪಡಿಸಲು ಬಯಸ್ತೀ ಎಂದಾದರೆ ಆ ಪ್ರಚಾರವೆಲ್ಲವೂ ಕೇವಲ ವ್ಯರ್ಥ ಎಂದು ಇದುವರೆಗೆ ನಿನ್ನ ಸಾಗಿದಂತಹ ವಿಫಲ ಹೋರಾಟದಲ್ಲಿ ದಾರಿಯನ್ನು ನೀನು ಕಂಡುಕೊಂಡದ್ದೇ ಹೌದಾದರೆ ಇದೆಲ್ಲವನ್ನು ಅರ್ಥ ಮಾಡಿಕೊ. ನಿನ್ನನ್ನು ಕಾಲಕಾಲಕ್ಕೆ ವಿಫಲಗೊಳಿಸಿದವ ಸರ್ವಶಕ್ತ ಸೃಷ್ಟಿಕರ್ತ ಆ ದೇವಲೋಕದ ಒಡೆಯನೊಬ್ಬನಿಂದಲೇ ಎಲ್ಲವೂ ಸಾಧ್ಯ. ಅವನ ಕರುಣೆಯಿಂದ ಅವನಿಗೆ ಅಡಿಯಾಳಾಗಿ ಅವನಿಗೆ ಸ್ತುತಿಯನ್ನು ಸಲ್ಲಿಸುವ ಮೂಲಕವಾಗಿ ಈ ನಮ್ಮ ಇಹದ ಬದುಕನ್ನು ನಾವು ಸುಂದರಗೊಳಿಸೋಣ. ಮುಂದೊಂದು ದಿನ ನಮಗೆ ಸ್ವರ್ಗದ ಬದುಕಿನಲ್ಲಿ ಒಳ್ಳೆಯ ಬದುಕಿದೆ ಎನ್ನುವುದನ್ನು ನಂಬಿಕೊಳ್ಳೋಣ. ಅಂತಹ ನಂಬಿಕೆಗೆ ಒಳಪಟ್ಟು ನಿನ್ನದಾದಂತಹ ಈ ಒಂದು ಸೈತಾನನ ಕೆಡುಕು ಬುದ್ಧಿಯನ್ನು ಬಿಟ್ಟು ಇನ್ನಾದರೂ ಆ ದೇವನಿಗೆ ಶರಣಾಗು, ಸೃಷ್ಟಿಕರ್ತನಿಗೆ ಶರಣಾಗು. ಇಷ್ಟೇ ನಾನು ಹೇಳಬಯಸುವುದು. ಒಳ್ಳೆಯ ದಾರಿಯಿಂದ ಬದುಕನ್ನು ಕಲಿ. ಮನ್ನಿಸಯ್ಯ, ಮನ್ನಿಸು, ತಪ್ಪ ಮನ್ನಿಸು ದೇವ ಪುತ್ರನೇ ಗರ್ವ ಹಿಕ್ಕಿತು. ಮನ್ನಿಸು ದೇವ ಪುತ್ರನೇ ಗರ್ವ ಹಿಕ್ಕಿತು. ಗರ್ವ ಹಿಂಗಿತು ನಿನ್ನ ಬೋಧನೆ ಕೇಳುತ್ತ ಜ್ಞಾನ ಹೋಯ್ತು. ಹೌದಯ್ಯ, ಧನ್ಯನಾದೆನು ಮನ ಕೇಶವ ಕಳೆದೆನು. ಧನ್ಯನಾದೆನು ಧನ್ಯನಾದೆನು ಮನ ಕೇಶವ ಕಳೆದೆನು. ಸನ್ನುತಿಸುತ್ತ ಕೊಂಡಾಡುವೆ ಪೊರೆ
ದೇವಪುತ್ರನೇ ಕರುವ ಹಿಂಗಿತು ಮನ್ನಿಸುವೋ ಅಯ್ಯ ಮಹಾಭಾಗ, ಸೈತಾನ, ಕ್ರೋಧದಿಂದ ಕೊತನೆ ಕುದಿಯುತ್ತ ಮತ್ಸರದ ಪ್ರವಾಹಕ್ಕೆ ಸಿಲುಕಿ ನಿನ್ನ ಮೇಲೆ ಹರಿಹಾಯುತ್ತ ಧರ್ಮ ಪ್ರಬೋಧನೆಯ ಮೂಲಕವಾಗಿ ಸದ್ವಿನಿಯೋಗಿಸಲ್ಪಟ್ಟಂತಹ ವಾರ್ತೆಗಳನ್ನೆಲ್ಲ ಜನರಿಗೆ ಮುಟ್ಟಿಸುತ್ತ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡುವುದಕ್ಕೆ ಹೊರಟ ನಿನ್ನನ್ನು ಕಂಡಾಗ ಸಹಜ ಸ್ವಭಾವವಾದಂತಹ ಸೈತಾನ ಗುಣದಿಂದ ನಿನ್ನ ಮೇಲೆ ಆಕ್ರಮಣಗೈಯುವುದಕ್ಕೂ ನಾನು ಸನ್ನದ್ಧನಾದೆ. ಏನು ಮಾಡೋಣ ಹೇಳು? ನಾನು ಯಾವಾಗ ಸೃಷ್ಟಿಸಲ್ಪಟ್ಟೆನೋ ನನ್ನ ಸೃಷ್ಟಿಯ ಹಿಂದೆ ಜಗನ್ನಿಯಾಪಕನಿಗೆ ಯಾವ ಉದ್ದೇಶ ಇತ್ತೋ ಆ ಉದ್ದೇಶದ ಸಮ್ಮುಖದಲ್ಲಿ, ಆ ಉದ್ದೇಶದ ನೇರದಲ್ಲಿ ಅಲ್ಲದೆ ನಾನು ವ್ಯವಹರಿಸುವುದಕ್ಕೆ ಬದ್ಧನಲ್ವಲ್ಲ. ಪ್ರತಿಯೊಂದು ಸೃಷ್ಟಿಯನ್ನು ಮಾಡುವ ಹೊತ್ತಿಗೆ ಆ ಸೃಷ್ಟಿಕರ್ತಾರನಿಗೆ ಒಂದೊಂದು ಉದ್ದೇಶ ಇರುವುದು ಸಹಜ ಅಂತ ನಾವು ಒಪ್ಪಿದ್ರೆ ಸಹಜವೇ. ಸೈತಾನನಾದಂಥ ನೀನು ಹೇಗಿರಬೇಕು, ಯಾಕಿರಬೇಕು, ಈ ಬಾಧ್ಯಸ್ಥಿಕೆಯನ್ನು, ಈ ಕರ್ತೃತ್ವವನ್ನು ಅಂದೇ ನನ್ನ ಮೇಲೆ ಆರೋಪಿಸಿದವನಿದ್ದಾನೆ. ಅವನ ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೊರಟವನು. ಯಾರು ನಿನ್ನನ್ನು ಅಹರ್ನಿಶಿ ಆರಾಧಿಸುತ್ತಾರೋ, ಯಾರು ನಿನ್ನ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನು ಗೈಯುತ್ತಾರೋ, ಯಾರು ನಿನ್ನನ್ನು ಹೊತ್ತಿಗೆ ಸ್ತುತಿಸ್ತಾರೋ, ಯಾರು ನಿನ್ನ ಸಂಪ್ರೀತವಾಗಿ ನೀನು ಕೈಗೊಳ್ಳಬೇಕು ಅಂತ ವಿಧಿಸಿದ ವ್ರತಗಳನ್ನು ಚಾತೂ ತಪ್ಪದೆ ಅನುಷ್ಠಾನಗೊಳಿಸುತ್ತಾರೋ ಅವರನ್ನು ದುರ್ಮಾರ್ಗಕ್ಕೆ ಒಯ್ಯುತ್ತೇನೆ. ಅವರನ್ನು ಸನ್ಮಾರ್ಗದಿಂದ ವಿಚಲಿತರನ್ನಾಗುವ ಹಾಗೆ ಮಾಡ್ತೇನೆ. ಅವರು ಕ್ಷಣ ಕ್ಷಣಕ್ಕೆ ತಮ್ಮ ಬುದ್ಧಿಯನ್ನು ಚಾಂಚಲ್ಯಕ್ಕೆ ಒಪ್ಪಿಸುವ ಹಾಗೆ ಮಾಡ್ತೇನೆ. ಈಗ ಹೇಗಿದ್ದವರು ಮತ್ತೊಂದು ಕ್ಷಣಕ್ಕೆ ಹೇಗೋ ಆದರು ಎನ್ನುವ ಹೇಳಿಕೆ ಸ್ಥಾಪನೆಗೊಳ್ಳುವ ಹಾಗೆ ಮಾಡ್ತೇನೆ. 60 ವರ್ಷ ಪರಮ ಸಾತ್ವಿಕ ಬದುಕನ್ನು ಸಾಗಿಸಿದವನು 61ನೇ ವರ್ಷದ ಮೊದಲಿನ ಸೂರ್ಯೋದಯದ ಹೊತ್ತಿಗೆ ಎಲ್ಲ ಬಣ್ಣ ಮಸಿನುಂಗಿತು ಅಂತ ಅನಾಚಾರಿಯಾಗಿ ಹೋದ ಎನ್ನುವ ಹಾಗಿನ ಪರಿವರ್ತನೆಯನ್ನು ನಾನು ಮಾಡ್ತೇನೆ ಎನ್ನುವ ಹಾಗೆ ದೇವರಿಗೆ ಸವಾಲೊಡ್ಡಿ ಬಂದವನು ನಾನು. ಆ ಸವಾಲನ್ನು, ಆ ಪಂಥಾಹ್ವಾನವನ್ನು ಊರ್ಜಿತಗೊಳಿಸುವುದು ನನಗಿರುವಂತಹ ಸ್ವಭಾವ, ಮೂಲ ಗುಣ. ಎಲ್ಲಿಯವರೆಗೆ ಈ ಸೃಷ್ಟಿ ಇರ್ತದೋ ಆ ಸೃಷ್ಟಿ ಇರುವವರೆಗೆ ಶೈತಾನನನ್ನು ಬಿಟ್ಟು ಸೃಷ್ಟಿಯನ್ನು ಗುರುತಿಸುವ ಹಾಗಿಲ್ಲ. ಈ ಪ್ರಾಕೃತಿಕವಾದಂತಹ ಸೃಷ್ಟಿಯೆಲ್ಲವೂ ಶೈತಾನನನ್ನು ಅವಿಭಾಜ್ಯ ಅಂಗವನ್ನಾಗಿ ಹೊಂದಿದೆ. ಹೇಗೆ ಬೇವು ಮಾವು ಉಂಟೋ, ಹೇಗೆ ಕಹಿ ಸಿಹಿ ಉಂಟೋ, ಹೇಗೆ ಮೇಲೆ ಕೆಳಗೆ ಎಡ ಬಲ ಗಂಡು ಹೆಣ್ಣು ಹಗಲು ರಾತ್ರಿ ಕೆಟ್ಟದ್ದು ಒಳ್ಳೆಯದು ಅಂತ ಹೇಳುವ ದ್ವಂದ್ವಗಳುಂಟೋ, ದ್ವಂದ್ವಾತ್ಮಕವಾದ ಪ್ರಪಂಚದಲ್ಲಿ ಕೆಡುಕು ಮತ್ತು ಒಳಿತು ಎರಡೂ ಉಂಟಲ್ಲ. ಒಳಿತು ಎನ್ನುವುದನ್ನು ಕಾಣಿಸಬೇಕು ಅಂತಾದರೆ ಕೆಡುಕು ಎನ್ನುವುದು ಬೇಡುವ, ಬೆಳಕು ಎನ್ನುವುದರ ಅನುಭವ ಒಬ್ಬನಿಗೆ ಆಗಬೇಕು ಅಂತಾದರೆ ಅವ ಕತ್ತಲಿನ ತೊಳಲಾಟವನ್ನು ಹೊಂದಿರಲೇಬೇಕಲ್ಲ. ಕತ್ತಲಿನ ಮೊತ್ತದ ಅನುಭವ ಇಲ್ಲದವನು ಬೆಳಕನ್ನು ಹೇಗೆಂದು ವ್ಯಾಖ್ಯಾನ ಮಾಡಬಲ್ಲ. ಹಾಗಾದರೆ ಶೈತಾನ ದೇವರ ಸೃಷ್ಟಿ ಅಂತಾದ ಮೇಲೆ ನನಗೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾನೆ ಅಂತಾದರೆ ನಾನು ಎಲ್ಲರ ಮತಿಯನ್ನು ಚಲಿಸುವ ಹಾಗೆ ಮಾಡುವುದಕ್ಕೆ ಬದ್ಧನಿದ್ದೇನೆ. ಹಾಗೆಂದು ನಾನು ಒಡ್ಡಿದ ಪರೀಕ್ಷೆಗೆ ನಿರ್ವಿಕಾರ ಚಿತ್ತದಿಂದ, ನಿರ್ಲೇಪ ಮನೋಭಾವದಿಂದ, ತನಗಿದು ಸಂಬಂಧಿಸಿದ್ದೇ ಅಲ್ವೋ ಎನ್ನುವಂತಹ ನಿಸ್ಪೃಹತೆಯಿಂದ ನೀನು ಪ್ರತಿಸ್ಪಂದಿಸಿದ ಬಗೆಯನ್ನು ಕಂಡು ನಾನು ಅವಕ್ಕಾಗಿ ಹೋದೆ. ಒಬ್ಬ ಪವಾಡ ಮಾಡುವಂತಹ ಕೆಟ್ಟ ಕುತೂಹಲಿ ನೀನು ಹೌದಾಗಿದ್ರೆ, ಪವಾಡದ ಮೂಲಕವಾಗಿಯೇ ಪ್ರಪಂಚಕ್ಕೆ ಬೆರಗು ಹುಟ್ಟಿಸುವವನಾಗಿದ್ರೆ, ಕಲ್ಲನ್ನು ತಟ್ಟಿ ರೊಟ್ಟಿ ಮಾಡು ಅಂತ ಹೇಳುವಾಗ ಒಂದು ಯಾಕೆ 20 ಮಾಡ್ತೇನೆ ಅಂತ ನೀನು ಮಾಡಬಲ್ಲವನಾಗುತ್ತಿದ್ದೆ. ನೀನು ಜೆರುಸಲೇಮನ ಮಹಾ ದೇವಾಲಯದ ತುದಿಯಿಂದ ಕೆಳಗೆ ಹಾರು ಅಂತ ಹೇಳಿದ್ರೆ ಇಲ್ಲಿಂದ ಹಾರುವುದೇನು, ಆಕಾಶಕ್ಕೆ ನೆಗೆದು ಹಾರುತ್ತೇನೆ ಅಂತ ತೋರಿಸಬಲ್ಲವನಾಗುತ್ತಿದ್ದೆ. ನಿನಗೆ ಪವಾಡ ಪುರುಷನಾಗುವ ಚಟ ಕಾಣಿಸುವುದಿಲ್ಲ. ನಿನಗೆ ಅತಿಮಾನುಷ ಶಕ್ತಿಯನ್ನು ಪ್ರದರ್ಶನ ಮಾಡುವ ಹಠ ಕಾಣಿಸುವುದಿಲ್ಲ. ಯಾವ ಕಾರಣಕ್ಕೂ ನೀನು ಸಾಮಾನ್ಯ ಮನುಷ್ಯರ ಒಳಗೆ ಮಿಳಿತಗೊಂಡ
ಮೈಯಲ್ಲಿ ಮಾಂಸ ಮಜ್ಜೆ ರಕ್ತ ಇತ್ಯಾದಿ ತುಂಬಿಕೊಂಡ ಒಬ್ಬ ಸರಳ ಮಾನವನಾಗಿ ಕಾಣಿಸಿಕೊಳ್ಳುವ ಉದ್ದೇಶವೇ ಕಾಣಿಸ್ತದೆ. ಆ ಕಾರಣದಿಂದಲೇ ನಿನ್ನ ದಾರಿಯಿಂದ ನಿನ್ನನ್ನು ತಪ್ಪಿಸುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ನೀನು ಕೊಟ್ಟ ಮಾರ್ಮಿಕವಾದ ಉತ್ತರಗಳಿಂದ ನಾನು ದಂಗು ಬಡಿದು ಹೋದುದು ಮಾತ್ರವಲ್ಲ, ಹೃದಯಸ್ಥವಾದಂಥ ಒಂದು ಮಾರ್ಪಾಟಿಗೂ ಒಳಗಾಗಿದ್ದೇನೆ. ಆ ಮಾರ್ಪಾಟು ನನ್ನ ಸ್ವಭಾವಕ್ಕೆ ವಿರೋಧ ಅಂತ ನಾನು ಗುರುತಿಸಲಾರೆ. ಯಾಕೆ ನನ್ನ ಸ್ವಭಾವಕ್ಕೆ ವಿರೋಧವಾಗ ಕೂಡದು? ನಾನು ಈಗ ಶರಣಾಗತಿಯನ್ನು ತೋರಿ ನಿನ್ನ ಕಾಲು ಹಿಡಿದು ನಿನ್ನ ಅನುಯಾಯಿಯಾದರೆ ದೇವರ ಮುಂದೆ ನಾನು ಒಡ್ಡಿದ ಪಂಥಾಹ್ವಾನ ಊರ್ಜಿತವಾಗಿ ಉಳಿಯುವುದಿಲ್ಲ. ನನಗೆ ಸರ್ವ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿದ್ದಾನೆ. ಬಂಧನದ ಶೃಂಖಲೆಯಿಂದ ನಿನ್ನನ್ನು ವಿಮೋಚಿತನನ್ನಾಗಿ ಮಾಡಿದ್ದೇನೆ ಅಂತ ದೇವರು ಹೇಳಿದ್ದಾನೆ. ಎಲೆ ಈ ಶೈತಾನನೇ, ನಿನ್ನ ಕಾರ್ಯಸ್ಥಾನ ನಿನ್ನ ಕಾರಸ್ಥಾನ ಕೆಲವೊಮ್ಮೆ ನನ್ನನ್ನು ಮೀರಿಯೂ ಕಾಣಿಸಬಹುದು ಅಂತ ಆಡಿದ್ದಾನೆ. ಆ ಸಂಭವನೀಯತೆಗಳನ್ನು ನಾನು ಸತ್ಯ ಮಾಡಬೇಕಾಗಿದೆ. ಹಾಗೆಂದು ನೀನು ಕೈಗೊಂಡ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದ ಬೆಂಬಲ ಉಂಟು ಅಂತ ತಿಳಿಯಬೇಡ. ಹಾಗೆಂದು ಈಗ ಯಾಕೆ ನನ್ನ ತಪ್ಪನ್ನು ಮನ್ನಿಸುವಂತ ಆಡಿದೆ? ನೀನಿನ್ನೂ ಬದಲಾಗುವುದಿಲ್ಲ ಅಂತ ಆದರೆ, ಯಾವ ಕಾರಣಕ್ಕೂ ನಿನ್ನ ನಿರ್ಲೇಪಿತ ಸ್ವಭಾವವನ್ನು ಬಿಡುವುದಿಲ್ಲ ಅಂತ ಆದರೆ, ನಾನು ವ್ಯರ್ಥ ಪ್ರಯತ್ನ ಮಾಡಿದೆನಲ್ಲ, ನಿನ್ನನ್ನು ಕಳಂಕಿತನನ್ನಾಗಿ ಮಾಡುವ ಮಾರ್ಗ ಹುಡುಕಿದೆನಲ್ಲ, ಈ ಶೈತಾನನ ಪ್ರಕ್ರಿಯೆಗೆ ನಿನ್ನಲ್ಲಿ ನಾನು ಕ್ಷಮೆ ಕೇಳ್ತೇನೆ. ಹಾಗೆಂದು ಒಂದು ಸಣ್ಣ ಆರೋಗ್ಯಪೂರ್ಣವಾದ ಸ್ಪರ್ಧೆ, ಇದು ಅನಾರೋಗ್ಯಪೂರ್ಣವಾದದ್ದಲ್ಲ, ಆರೋಗ್ಯಪೂರ್ಣವಾದ ಸ್ಪರ್ಧೆ. ಇನ್ನೂ ನನ್ನ ದಾರಿ ಬೇರೆ, ನಿನ್ನ ದಾರಿ ಬೇರೆ. ಸಾಧಾರಣವಾಗಿ ದಾರಿಯಲ್ಲಿ ಎಡ ಮತ್ತು ಬಲ ಅಂತ ಎರಡು ದಾರಿ ಇರ್ತದೆ. ಎಡಕ್ಕೆ ಹೋದ್ರೂ ಸಮಸ್ಯೆ, ಬಲಕ್ಕೂ ಹೋದ್ರೂ ಸಮಸ್ಯೆ. ಯಾಕೆ ಎಡಕ್ಕೆ ಬಲಕ್ಕೆ ಹೋದ್ರೆ ಸಮಸ್ಯೆ? ಒಂದು ಪಂಥಕ್ಕೆ ಹೋದ್ರೆ ಮತ್ತೊಂದು ಪಂಥಕ್ಕೆ ಆಗುವುದಿಲ್ಲ. ಒಳ್ಳೆ ಮಾತಾಡಿದ್ದು. ಒಂದರಲ್ಲಿ ಸಿದ್ಧಾಂತ ಇರ್ತದೆ, ಒಂದರಲ್ಲಿ ತತ್ವ ಇರ್ತದೆ. ನಮ್ಮ ತತ್ವವನ್ನು ನಮ್ಮ ಸಿದ್ಧಾಂತವನ್ನು ಒಪ್ಪಿದವರು ಮಾತ್ರ ಎಡಬಲದಲ್ಲಿರಬಹುದು. ಇಲ್ಲದಿದ್ದರೆ ಎಡದಿಂದ ಹೊರಗೆ ಬಲದಿಂದ ಹೊರಗೆ ಅಂತ ಹೊರಗೆ ಹಾಕುತ್ತಾರೆ. ನಾವೇನು ಮಾಡಬೇಕು? ನಾನು ಮಾಡುವುದಿಲ್ಲ, ಶೈತಾನ ಮಾಡುವುದಿಲ್ಲ. ನಿಮ್ಮಂತವರು ಹಾಗೆ ಮಾಡ್ತೀರಿ. ಎಡದಿಂದ ಒಳ್ಳೆಯದು ತೆಕ್ಕೊಳ್ಳುವುದು, ಬಲದಿಂದ ಒಳ್ಳೆಯದು ತೆಕ್ಕೊಳ್ಳುವುದು, ಮಧ್ಯ ಮಾರ್ಗ ಅಂತ ಹೊಸತೊಂದು ನಿರ್ಮಾಣ ಮಾಡಿಕೊಂಡು ಹೋಗು. ಅಲ್ಲಿ ಸಲ್ಲುವವನು ಇಲ್ಲಿ ಸಲ್ಲುವನಯ್ಯ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನಲ್ಲ, ಇಲ್ಲಿ ಸಲ್ಲಿ ಅಲ್ಲಿ ಸಲ್ಲುವ ಎಲ್ಲ ಕಡೆಗೂ ಸಲ್ಲುವನಯ್ಯ ಅಂತ ಆಗುತ್ತದೆ. ಆದ ಕಾರಣದಿಂದಲೇ ಸಮಾನಾಂತರವಾಗಿ ನಾವು ಮುಂದುವರಿಯುತ್ತೇವೆ. ಸರಳ ರೇಖೆಗಳು ಒಂದಾಗುತ್ತವೆ, ಸಮಾನಾಂತರ ರೇಖೆಗಳು ಸಂಧಿಸುವುದಿಲ್ಲ. ಜನರನ್ನು ನಾನು ಇನ್ನೂ ಕೆಟ್ಟ ದಾರಿಗೆ ಎಳೀತೇನೆ, ಜನರನ್ನು ನಾನು ಇನ್ನೂ ದುರ್ಮಾರ್ಗಿಗಳಾಗುವ ಹಾಗೆ ಪ್ರಚೋದಿಸ್ತೇನೆ, ಜನರನ್ನು ನಾನು ಇನ್ನೂ ಆಹುತಿಗೊಳ್ಳುತ್ತೇನೆ. ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅಹಂಕಾರ ಮಮಕಾರ, ಈ 8 ಪಾಶಗಳಿಂದ ನಾನು ಅವರನ್ನು ಬಂಧಿಸ್ತೇನೆ. ನಿನಗೆ ಸಡ್ಡು ಹೊಡೆಯುವುದಕ್ಕೆ ಶಕ್ತಿ ಮೀರಿ ಶ್ರಮಿಸ್ತೇನೆ. ಸೋಲನ್ನು ಗೌರವಪೂರ್ಣವಾಗಿ ಆರೋಗ್ಯಪೂರ್ಣವಾದ ಸ್ಥಿತಿಯಿಂದ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೇನೆ. ಇನ್ನು ಮೊದಲಿನ ಹಾಗೆ ಅಸೂಯೆಯಿಂದಲ್ಲ. ಮೊದಲೆಲ್ಲ ಸೋತ್ರೆ ನನಗೆ ಸಿಟ್ಟು ಬರ್ತಿತ್ತು, ಇವನನ್ನು ರಾತ್ರಿ ಆದರೂ ಇರಿದು ಕೊಲ್ಲೋಣ ಅಂತ ಕಾಣಿಸ್ತಿತ್ತು, ತಿನ್ನಲ್ಲಿಗೆ ವಿಷ ಬೆರೆಸುವ ಅಂತ ಕಾಣುತ್ತಿತ್ತು. ಈಗ ಹಾಗಲ್ಲ, ಕ್ರೀಡಾ ಸ್ಫೂರ್ತಿಯಿಂದ ಸೋಲನ್ನು ಸ್ವೀಕರಿಸಿದ್ದೇನೆ. ನೋಡೋಣ, ನನ್ನನ್ನು ಮಣಿಸುವ ಪ್ರಯತ್ನ ನೀನು ಮಾಡು. ನಿನ್ನ ದಾರಿಗೆ ಬರುವ ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲಿಯವರೆಗೆ ಅವರಲ್ಲಿ ವಿವೇಕ ಜಾಗೃತವಾಗಿರುತ್ತದೆ, ಶೈತಾನನಲ್ಲ ಶೈತಾನನ ಆಗಿರುವ ಕೋಟ್ಯಂತರ ಪ್ರತಿ ಶೈತಾನರು ಬಂದರು ನಮ್ಮಲ್ಲಿರಬಹುದಾದಂಥ ತಾತ್ವಿಕತೆಯಿಂದ ಸಾತ್ವಿಕತೆಯಿಂದ ನಾನು ಸ್ಥಿರವಾಗಿ ನಿಲ್ಲುತ್ತೇನೆ. ಕಕ್ಷೆಯಲ್ಲಿ ದೈವ ನಿಯಾಮಕವಾದ ಶಕ್ತಿಗೆ ನಾನು ತಲೆಬಾಗುತ್ತೇನೆ ಅಂತ ಯಾರು ಇರುತ್ತಾನೆ ಅವ ಸ್ಥಿರವಾಗಿರುತ್ತಾನೆ. ಸ್ವಲ್ಪ ಆಚೆಗೋ ಈಚೆಗೋ ಆದವರನ್ನು ಗಬಕ್ಕನೆ ನನ್ನ ಕಡೆಗೆ ಸಗೊಳ್ತೇನೆ. ಅವನಿಗೆ ಶಾಶ್ವತವಾಗಿ ಶ್ರೀಮಾನ್ ಶೈತಾನನವರು ನರಕವನ್ನೇ ನಿರ್ಮಾಣ ಮಾಡಿರ್ತಾರೆ. ಹಾಗಾಗಿ ನೀನು ನಿನ್ನ ಕೆಲಸ ಮಾಡು. ನಿನ್ನನ್ನು ನಾನು ಕ್ಷಮೆಯಿಂದ ಒಪ್ಪಿಕೊಂಡು ನನ್ನ ದಾರಿ ಹಿಡಿದು ಮುಂದುವರಿಯುತ್ತೇನೆ, ನಿನ್ನ ದಾರಿ ಹಿಡಿದು ನೀನು ಆಗಲಿ ಅಂತೆ ಆಗಲಿ.